ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಇಸ್ಕಾನ್ ಮಂಗಳೂರು ರಾಧಾಗೋವಿಂದ ದೇವಸ್ಥಾನ ಇವರು ನಡೆಸುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಶ್ರೀ ಶ್ರೀ ರಾಧಾಗೋವಿಂದರ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀಲ ಪ್ರಭುಪಾದರಿಂದ ಅವರ ಒಂದು ಅನುಗ್ರಹವನ್ನು ಬೇಡುತ್ತಾ ನಾವು ಇವತ್ತಿನ ಭಕ್ತಿ ಶಾಸ್ತ್ರಿ ತರಗತಿಯನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಇಸ್ಕಾನ್ ನೆಲಮಂಗಲ ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ ಲಕ್ಷ್ಮೀ ದೇವರಾಜ್ ಅಂತ ಮಾತಾಜಿ. ಹರೇ ಕೃಷ್ಣ. ಇಲ್ಲಿಗೆ ನೀವು ಸೇರ್ಕೊಂಡಿದ್ದೀರಾ? ಹಾ ಮಾತಾಜಿ. ಓಕೆ ಓಕೆ. ಯಾರಿಗೆ ನಾನು ಹೋಸ್ಟ್ ಮಾಡಲಿ? ಹರೇ ಕೃಷ್ಣ.
ಪೋಸ್ಟ್ ಮಾಡಿದ್ರೆ ನೀವು ಸ್ವಲ್ಪ ಇಲ್ಲಿ ಮ್ಯೂಟ್ ಮಾಡಬೇಕಾಗತ್ತೆ, ಎಲ್ಲಾದ್ರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ. ಹರೇ ಕೃಷ್ಣ. ಮಾಡಿ ಮಾತಾಜಿ, ನಾನ್ ಮಾಡ್ತೀನಿ. ಮಾಡ್ತೀರಾ? ಲಕ್ಷ್ಮೀ ದೇವಿ ಅಲ್ವಾ ನಿಮ್ದು? ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀ ದೇವಿ. ದೇವರಾಜ್. ಓಕೆ. ಅಂದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಇದ್ರೆ ನಾಯ್ಸು, ಅದನ್ನ ನೀವು ಮ್ಯೂಟ್ ಮಾಡಬೇಕು ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು 2ನೇ ಅಧ್ಯಾಯದ 2ನೇ ಭಾಗವನ್ನು ನಾವು ನೋಡಿದ್ದೇವೆ. ಅಲ್ಲಿ ಜ್ಞಾನದ ಬಗ್ಗೆ ಕೃಷ್ಣನ ಸಲಹೆಗಳ ಸಂಕ್ಷಿಪ್ತ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಅಂದ್ರೆ ಭಗವಂತ ಆತ್ಮಜ್ಞಾನವನ್ನು ಕೊಟ್ಟಿದ್ದಾನೆ. 2ನೇ ಅಧ್ಯಾಯದಲ್ಲಿ 11ನೆಯ ಶ್ಲೋಕದಿಂದ 30ನೆಯ ಶ್ಲೋಕದವರೆಗೆ ಯುದ್ಧ ಮಾಡದಿರಲು ಅರ್ಜುನನು ಕೊಟ್ಟ ಮೊದಲು 3 ಕಾರಣಗಳಿಗೆ ಕೃಷ್ಣನ ಪ್ರತಿಕ್ರಿಯೆಗಳನ್ನು ವಿವರಿಸಲಾಯಿತು. ಅದರಲ್ಲಿ ಮೊದಲನೇ ಕಾರಣ ಏನ್ ಹೇಳ್ತಾನೆ ಅರ್ಜುನ? ಹರೇ ಕೃಷ್ಣ. ಮೊದಲನೇ ಕಾರಣ ಏನ್ ಹೇಳ್ತಾನೆ ಅರ್ಜುನ? ನಾನು ಯುದ್ಧ ಮಾಡೋದಿಲ್ಲ ಅಂತ. ಅನುಕಂಪ. ಸಹಾನುಭೂತಿ ಮಾತಾಜಿ. ಸಹಾನುಭೂತಿ, ಅವನಿಗೆ ಅನುಕಂಪ ಅಲ್ವಾ? ಸೊ ಹಾಗಾಗಿ ಅದಕ್ಕೆ ಅವನು ಆತ್ಮಜ್ಞಾನವನ್ನು ಕೊಡ್ತಾನೆ. ನಾವು ದೇಹ ಅಲ್ಲ, ನಾನು ದೇಹ ಅಲ್ಲ, ನಾನು ಆತ್ಮ. ಆತ್ಮಕ್ಕೆ ಸಾವಿಲ್ಲ, ಆತ್ಮಕ್ಕೆ ಹುಟ್ಟಿಲ್ಲ, ಆತ್ಮವನ್ನ ಕೊಲ್ಲಲಾಗುವುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಮೊಟ್ಟ ಮೊದಲು 3 ಕಾರಣ. 2ನೇ ಕಾರಣ ಏನ್ ಹೇಳ್ತಾನೆ? ಹರೇ ಕೃಷ್ಣ. 2ನೇ ಕಾರಣ ಏನ್ ಹೇಳ್ತಾನೆ ಅರ್ಜುನ? ಸಂತೋಷ ಇರೋದಿಲ್ಲ ಅವನಿಗೆ ಯುದ್ಧ ಮಾಡೋದಕ್ಕೆ. ಆನಂದ ಇಲ್ಲ ಅಂತ ಹೇಳ್ತಾನೆ. ಸೊ ಆನಂದ ಇಲ್ಲ ಅಂತಂದಾಗ ಅರ್ಜುನ ಆನಂದ ಇಲ್ಲ, ಯುದ್ಧ ಮಾಡಿದ್ರೆ ಎಲ್ಲರೂ ಸಾಯ್ತಾರೆ, ನನ್ನ ಬಂಧು ಬಾಂಧವರೆಲ್ಲ ಸಾಯ್ತಾರೆ, ನಾನು ಗೆದ್ದೇನು ಪ್ರಯೋಜನ, ನನಗೆ ಆನಂದ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಸತ್ತರೆ ಸ್ವರ್ಗ, ಬದುಕಿದರೆ ನೀನು ಗೆದ್ದರೆ ಭೂಮಂಡಲವನ್ನೇ ಆಳ್ತೀಯ ಅಂತ ಹೇಳ್ತಾನೆ ಅಲ್ವಾ? ಸೊ ಕರ್ಮಕಾಂಡದ ರೀತಿಯಿಂದ ಅವನ ಆನಂದವಿಲ್ಲ, ಇದನ್ನ ಅವನು ಸೋಲಿಸ್ತಾನೆ. ಆಮೇಲೆ 38ನೇ ಶ್ಲೋಕದಿಂದ 53, ಇವತ್ತು ನಾವು 49ನೇ ಶ್ಲೋಕದಿಂದ ನೋಡ್ತಾ ಇದ್ದೀವಿ. ಬುದ್ಧಿಯೋಗ ಮತ್ತು ಕರ್ಮಯೋಗ. ಅದೇ 3ನೆಯ ಪ್ರಶ್ನೆ ಅರ್ಜುನನದು. ಯಾಕೆ 3ನೆಯ ಅವನು ಕಾರಣ ಕೊಡ್ತಾನೆ. ಏನು ಕಾರಣ ಕೊಡ್ತಾನೆ ಅರ್ಜುನ? 3ನೇ ಕಾರಣ ಪಾಪದ ಪ್ರಜ್ಞೆ. ಪಾಪ ಪ್ರಜ್ಞೆ. ನಾವಿಷ್ಟೆಲ್ಲ ಜನರನ್ನೆಲ್ಲ ಕೊಲ್ಲಲಿಕ್ಕೆ ಹೊರಟಿದ್ದೇವೆ, ಇದರಿಂದ ನನಗೆ ಪಾಪ ಬರ್ತದೆ. ಅದಕ್ಕೆ ಉತ್ತರ ಏನ್ ಹೇಳಿದ ಅವನು ಭಗವಂತ? ಹರೇ ಕೃಷ್ಣ. ಕರ್ಮಕಾಂಡದ ಪ್ರಕಾರ ಉತ್ತರ ಹೇಳಿದ್ದಾನೆ ಮೊದಲು ಅಲ್ವಾ? ಕರ್ಮಕಾಂಡದ ಪ್ರಕಾರ ಏನ್ ಆಧ್ಯಾತ್ಮಿಕ ಇದಿಟ್ಕೊಂಡು ಯುದ್ಧ ಮಾಡಿದ್ರೆ ನಿನ್ಗೆ ಕರ್ಮ ಅಂಟಲ್ಲ ಅಂತ ಅವನು ಏನ್ ಹೇಳಿದಾನೆ? ನಿನಗೆ ಯುದ್ಧ ಮಾಡ್ಬೇಕು, ಅದು ನಿನ್ನ ಕರ್ತವ್ಯ. ವರ್ಣಾಶ್ರಮದ ಪ್ರಕಾರ ಹೇಳಿದ್ದಾನೆ, ನಿನ್ನ ಕರ್ತವ್ಯ. ನೀನು ಒಬ್ಬ ಅವನು ಕ್ಷತ್ರಿಯನಿಗೆ ಏನು ಯುದ್ಧ ಮಾಡೋದು ಅವನ ಕರ್ತವ್ಯ. ಯುದ್ಧ ಮಾಡ್ಲೇಬೇಕು, ಯುದ್ಧವನ್ನ ಮಾಡ್ಲೇಬೇಕು. ಯುದ್ಧ ಮಾಡದೆ ಹೋದ್ರೆ ನಿನಗೆ ಪಾಪ ಬರುತ್ತೆ. ಏನಕ್ಕೆ? ನೀನು ನಿನ್ನ ಕರ್ತವ್ಯವನ್ನು ಮಾಡಲಿಲ್ಲ, ಕರ್ತವ್ಯದಲ್ಲಿ ಲೋಪ ಮಾಡಿದೀಯಾ ಅಂತ ನಿನಗೆ ಏನಾಗತ್ತೆ? ನಿನಗೆ ಅದರಿಂದ ಪಾಪ ಬರುತ್ತೆ ಅಂತ ಅಲ್ಲಿ ಅವನು ಹೇಳ್ತಾನೆ. ಈಗ ಇವತ್ತಿನ ಒಂದು ಶ್ಲೋಕಗಳಲ್ಲಿ ಕರ್ಮಯೋಗ ಅಥವಾ ಬುದ್ಧಿಯೋಗ, ಅದರಲ್ಲಿ ಪಾಪದ ಪ್ರತಿಕ್ರಿಯೆ ಬರೆದಿದ್ದ ಹಾಗೆ ನಾವು ಹೇಗೆ ಕರ್ಮವನ್ನು ಮಾಡಬೇಕು ಇದನ್ನ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಮೊದಲ 3 ಕಾರಣಗಳಿಗೆ ಕೃಷ್ಣನ ಪ್ರತಿಕ್ರಿಯೆಗಳನ್ನು ವಿವರಿಸಲಾಯಿತು. ಆಮೇಲೆ ಭಗವದ್ಗೀತೆ ಅಧ್ಯಾಯ 2ರ ಸಾರಾಂಶವನ್ನು ಹೇಳಲಾಗಿದೆ. ಮತ್ತೆ ಭಗವದ್ಗೀತೆ 2ನೇ ಅಧ್ಯಾಯ, ಈ ಅಧ್ಯಾಯದ ಹೆಸರೇನು? ಹರೇ ಕೃಷ್ಣ. ಸಾಂಖ್ಯ ಯೋಗ. ಗೀತಾ ಸಾರ ಸಂಗ್ರಹ ಅಂತ ಹೇಳಿದ್ರು ಅಲ್ವಾ? ಗೀತಾ ಸಾರ ಸಂಗ್ರಹ ಅಂತ ಯಾಕೆ ಕರೆದ್ರು? ಗೀತಾ ಸಾರ ಸಂಗ್ರಹ ಅಂತ ಗೀತೆಯ ಸಾರಾಂಶ ಏನಿದೆ ಈ ಚಾಪ್ಟರ್ 2 ಅಲ್ಲಿ ಅಡಗಿದೆ ಅಂತ. ಎಲ್ಲವನ್ನೂ ಕೂಡ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗ, ಆಮೇಲೆ ಕರ್ಮಯೋಗ, ಭಕ್ತಿ ಯೋಗ ಅಂತ 3. ಸೊ ಹಾಗಾಗಿ ಈ ಭಗವದ್ಗೀತೆಯ
2ನೇ ಅಧ್ಯಾಯದಲ್ಲಿ ಭಗವಂತ ಭಗವದ್ಗೀತೆಯನ್ನು ಹಾಡಿ ಮುಗಿಸಿದ್ದಾನೆ ಸಾರಾಂಶ. ಅಂದರೆ ಇಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗನ ಮುಖ್ಯವಾಗಿ ಹೇಳಿದ್ದಾರೆ, ಮತ್ತೆ ಭಕ್ತಿಯನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಹಾಗಾಗಿ ಇಲ್ಲಿ ಆಮೇಲೆ ನಾವು ಏನ್ ನೋಡಿದ್ವಿ, ಇದೆ ಬರ್ತದೆ, ಭಗವದ್ಗೀತೆಯ ಶ್ಲೋಕ ಮತ್ತು ಸಾದೃಶ್ಯಗಳನ್ನು ಉಲ್ಲೇಖಿಸಿ ಕೃಷ್ಣ ಪ್ರಜ್ಞಾ ಅಭ್ಯಾಸದಲ್ಲಿ ವೈದಿಕ ಕರ್ಮಕಾಂಡ ವಿಭಾಗದ ಪ್ರಸ್ತುತತೆ. ಅಂದ್ರೆ ನಾವು ಕರ್ಮಕಾಂಡವನ್ನ ಭಕ್ತಿಯಲ್ಲಿ ಮಾಡೋದಿಲ್ಲ ಅಲ್ವಾ, ಕರ್ಮಕಾಂಡ ಮಾಡೋದಿಲ್ಲ. ಆದರೆ ನಾವು ಭಕ್ತಿಯಲ್ಲಿ ಕರ್ಮಕಾಂಡದ ಒಂದು ಇದನ್ನ ದೇವತಾರಾಧನೆ ಅಥವಾ ಸ್ವರ್ಗದ ಅಪೇಕ್ಷೆ ಇದನ್ನ ಭಗವದ್ಗೀತೆಯಲ್ಲಿ ಖಂಡಿಸಲಾಗಿದೆ. ಮತ್ತೆ ಆದರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲವೊಂದು ಇದನ್ನ ಮಾಡ್ತಾರೆ. ಅಂದರೆ ನಾಮಕರಣ, ಆಮೇಲೆ ಜಾತ ಸಂಸ್ಕಾರ, ಆಮೇಲೆ ವಿವಾಹ ಸಂಸ್ಕಾರ, ಮತ್ತೆ ಅಂತ್ಯೇಷ್ಟಿ, ಅದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ನಡೆಸ್ಕೊಂಡೇ ಬರ್ತಾರೆ. ಅವು ಕರ್ಮಕಾಂಡದ ವಿಚಾರಗಳು ಇರಬಹುದು, ಆದರೆ ಅದಕ್ಕೆ ಅದರದೇ ಆದ ಒಂದು ಮುಖ್ಯತೆ, ಇಂಪಾರ್ಟೆನ್ಸ್ ಇದೆ. ಆಮೇಲೆ ಪ್ರತ್ಯವಾಯೋನ ವಿದ್ಯತೆ. ಪ್ರತ್ಯವಾಯೋನ ವಿದ್ಯತೆ ಅಂದ್ರೆ ಏನು? ಹರೇ ಕೃಷ್ಣ. ಈ ಭಕ್ತಿ ಮಾರ್ಗದಲ್ಲಿ ಹಿಗ್ಗುವುದಾಗಲಿ ನಾಶವಾಗಲಿ ಇಲ್ಲ, ಭಕ್ತಿ ಮಾರ್ಗದಲ್ಲಿ ಕುಗ್ಗುವುದು ಇಲ್ಲ, ಇಲ್ಲ ಅಂತ. ಪ್ರತ್ಯವಾಯೋನ ವಿದ್ಯತೆ. ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದ್ರೆ ಸ್ವಲ್ಪವೇ ಭಕ್ತಿಯನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ನಮಗೆ ಮಹತೋ ಭಯಾತ್, ದೊಡ್ಡ ಭಯಂಕರವಾದ ಭಯದಿಂದ ನಮ್ಮನ್ನ ನಾವು ಪಾರಾಗ್ಬೋದು. ಎಂಥ ಭಯ? ನಾವು ಪ್ರಾಣಿಯಾಗಿ ಹುಟ್ಟೋದಿಲ್ಲ. ಭಗವಂತ ಅಟ್ಲೀಸ್ಟ್ ನಮಗೆ ಮತ್ತೊಂದೇ ಒಂದು ಮಾನವ ಜನ್ಮ ಸಿಕ್ಕತ್ತೆ. ಮತ್ತೆ ನಾವು ಕೊನೆಯದಾಗಿ ನಾವು ಏನನ್ನು ನೋಡಿದ್ದೇವೆ? ವ್ಯವಸಾಯಾತ್ಮಿಕ ಬುದ್ಧಿ. ಅದರದ ಶ್ಲೋಕ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಗುರುನಂದನ ಬಹುಶಾಖಾಹಿ ಅನಂತಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಏನು? ಹರೇ ಕೃಷ್ಣ. ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ದೃಢ ಸಂಕಲ್ಪ ಇರುತ್ತೆ ಮಾತಾಜಿ, ಒಂದೇ ಒಂದು ಮಾರ್ಗ ಇರುತ್ತೆ ಅವ್ರಿಗೆ ಅಂತ. ಹರೇ ಕೃಷ್ಣ. ಭಕ್ತಿಯಲ್ಲಿದ್ದವರಿಗೆ ಒಂದೇ ಒಂದು ಗುರಿ ಇರುತ್ತೆ. ಏನದು ಗುರಿ? ಕೃಷ್ಣನನ್ನು ಸಂತೃಪ್ತಿಪಡಿಸುವುದು ಹೇಗೆ, ನಾನು ಹೇಗೆ ಭಗವಂತನನ್ನ ತೃಪ್ತಿಪಡಿಸಲಿ ಅಂತ. ಆದರೆ ಅದು ದೃಢ ಸಂಕಲ್ಪ, ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳ್ತಾರೆ. ಆದರೆ ಆ ಭಕ್ತಿಯಲ್ಲಿ ಯಾರಿಲ್ಲ ಅವರಿಗೆ ಬಹುಶಾಖಾಹಿ ಅನಂತಾಶ್ಚ, ಅವರಿಗೆ ಅನೇಕ ಗುರಿಗಳಿರುತ್ತೆ ಅಲ್ವಾ ಜೀವನದಲ್ಲಿ. ಆದರೆ ಅವೆಲ್ಲ ಇಂದ್ರಿಯ ತೃಪ್ತಿಗೆ ಸಂಬಂಧಪಟ್ಟಿದ್ದು. ಆದರೆ ಭಕ್ತನಿಗೆ ಒಂದೇ ಒಂದು ಗುರಿ ಇರುತ್ತೆ. ಅರ್ಜುನನ ಶರಣಾಗತಿಯಿಂದ ಭಗವದ್ಗೀತೆಯ 2ನೇ ಅಧ್ಯಾಯ ಪ್ರಾರಂಭವಾಯಿತು. ಇವತ್ತಿನ ಪಾಠದಲ್ಲಿ ಹರೇ ಕೃಷ್ಣ ನಾವು ನೋಡ್ತಕ್ಕಂಥದ್ದು 49ನೇ ಶ್ಲೋಕದಿಂದ. ಇಲ್ಲಿ ಕರ್ಮಯೋಗದ ಮೂಲಕ, ಬುದ್ಧಿಯೋಗದ ಮೂಲಕ ನಾವು ಹೇಗೆ ಕರ್ಮವನ್ನು ಮಾಡಿದರೆ ನಮಗೆ ಪಾಪದ ಪ್ರತಿಕ್ರಿಯೆ ಉಂಟೋದಿಲ್ಲ ಇದನ್ನು ತಿಳಿಸ್ತಾರೆ. ಮತ್ತೆ ಸ್ಥಿತಧೀರ್ ಮುನಿ. ಸ್ಥಿತಧೀರ್ ಮುನಿ ಅಂದ್ರೆ ಯಾರು? ಹರೇ ಕೃಷ್ಣ, ಗೊತ್ತಿದೆಯಾ? ಹರೇ ಕೃಷ್ಣ. ಸ್ಥಿತಧೀರ್ ಮುನಿ ಅಂದ್ರೆ ಯಾರು ನೋಡೋಣ. ಹರೇ ಕೃಷ್ಣ. ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಈ ಪ್ರಶ್ನೆ ಅರ್ಜುನ ಕೇಳ್ತಾನೆ. ಏನಂತ, ಯಾಕೆ ಕೇಳ್ತಾನೆ ಅಂತಂದ್ರೆ, ಈಗ ಅರ್ಜುನನಿಗೆ ಕೃಷ್ಣ ಹೇಳಿರ್ತಾನೆ ಏನಂತ, ಎಲ್ಲ ನೀನು ಕೃಷ್ಣ ಪ್ರಜ್ಞೆಯಲ್ಲಿದ್ದು, ಅಂದ್ರೆ ಆ ಕರ್ಮಯೋಗ ನೀನು ಮಾಡಿದರೆ, ಬುದ್ಧಿಯೋಗ ನೀನು ಮಾಡಿದರೆ ನಿನಗೆ ಪಾಪ ಅಂಟೋದಿಲ್ಲ. ಆವಾಗ ಹಾಗೆ ಹೇಳಿದಾಗ, ಆದರೆ ಆ ಒಬ್ಬ ಮನುಷ್ಯ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ಅವನ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇಲ್ಲಿ ಸ್ಥಿತ ಪ್ರಜ್ಞಾ ಶಬ್ದದ ಅರ್ಥ, ಸ್ಥಿತ ಅಂದ್ರೆ ನೆಲೆಗೊಂಡಿದೆ,
ಅಂದ್ರೆ ಸಂಪೂರ್ಣ, ಜ್ಞ ಅಂದ್ರೆ ಜ್ಞಾನ, ಸಂಪೂರ್ಣ ಜ್ಞಾನದಲ್ಲಿ ಅವನು ನೆಲೆಗೊಂಡಿದ್ದಾನೆ. ಮತ್ತೆ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದಾನೆ. ಅವನ ಲಕ್ಷಣ ಏನು ಅಂತ ಕೇಳ್ತಾನೆ ಇಲ್ಲಿ. ಅಂದ್ರೆ ಆ ಯೋಗದಲ್ಲಿ ನಿರತನಾಗು ನೀನು, ಯೋಗಸ್ಥ ಕುರು ಕರ್ಮಾಣನ್ ಇದನ್ನ ಹೇಳಿದ್ದಾನೆ. ಅದಕ್ಕೆ ಹಾಗಾದ್ರೆ ಅವನು ಆ ಕರ್ಮಯೋಗದಲ್ಲಿ ಆ ಬುದ್ಧಿಯೋಗದಲ್ಲಿ ಇದ್ದವನ ಲಕ್ಷಣಗಳು ಏನು ಅಂತ ಕೇಳ್ತಾನೆ. ಹರೇ ಕೃಷ್ಣ. ಹನುಮಂತ ಪ್ರಭು ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ವಾಚ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು? ಅವನು ಹೇಗೆ ಮಾತನಾಡುತ್ತಾನೆ? ಅವನ ಭಾಷೆ ಯಾವುದು? ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ? ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಸ್ಥಿತಪ್ರಜ್ಞನಾದವನ ಲಕ್ಷಣಗಳು. ಸ್ಥಿತಪ್ರಜ್ಞ ಅಂದ್ರೆ ಕೃಷ್ಣ ಪ್ರಜ್ಞೆಯ ಭಕ್ತಿಯಲ್ಲಿ ಇರ್ತಕ್ಕಂಥವನು, ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥವನು, ಅವನು ಸ್ಥಿತಪ್ರಜ್ಞ. ಅಂದ್ರೆ ಅವನ ಲಕ್ಷಣಗಳೇನು ಅಂತ ಕೇಳ್ತಾ ಇದ್ದಾರೆ. ಈಗ ಹಾ, ಹರೇ ಕೃಷ್ಣ. ಇದನ್ನು ಓದಿದ್ದೀರಲ್ವಾ ಹರೇ ಕೃಷ್ಣ? ಓದಿದ್ರು ಮಾತಾಜಿ. ಓದಿದಾರಲ್ವಾ? ಸೊ ಹಾಗಾಗಿ ಸ್ಥಿತಪ್ರಜ್ಞರ ಲಕ್ಷಣಗಳನ್ನ 55ನೇ ಶ್ಲೋಕದಲ್ಲಿ ಕೊಡಲಾಗಿದೆ. ಮತ್ತು ಯಾವ ರೀತಿ ಯಾವ ಭಾಷೆಯಲ್ಲಿ ಅವನು ಮಾತಾಡ್ತಾನೆ 56 ಮತ್ತು 57ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಹೇಗೆ ಕುಳಿತುಕೊಳ್ಳುತ್ತಾನೆ 58ರಿಂದ 63ನೇ ಶ್ಲೋಕ. ಹೇಗೆ ನಡೆಯುತ್ತಾನೆ 64ರಿಂದ 70ನೇ ಶ್ಲೋಕ. ಈಗ ನೋಡೋಣ ಇಲ್ಲಿ ಲಕ್ಷಣಗಳೇನು ಅಂದ್ರೆ, ಈಗ ಭಕ್ತಿ ಸೇವೆಯಲ್ಲಿ ಅವನು ತೊಡಗಿದ್ದಾನೆ. ಕೃಷ್ಣನ ಭಕ್ತಿ ಸೇವೆಯಲ್ಲಿ ಬುದ್ಧಿಯೋಗದಲ್ಲಿ ಇದ್ದಾನೆ. ಅವನ ಲಕ್ಷಣ ಏನು? ಈಗ ಲಕ್ಷಣ ಅಂತಂದ್ರೆ ನಮ್ಗೆ ಈಗ ಯಾರೇ ಆಗ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಂದ್ರೆ ಒಂದು ರೀತಿಯ ಲಕ್ಷಣಗಳಿರುತ್ತೆ ಅಲ್ವಾ? ಒಬ್ಬ ರೋಗಿಯನ್ನು ತೆಗೆದುಕೊಂಡ್ರೆ ರೋಗಿಯ ಲಕ್ಷಣಗಳಿರುತ್ತೆ ಅಲ್ವಾ? ಆ ರೋಗಿ ನೋಡಿದ್ರೆ ಒಬ್ಬನಿಗೆ ಜ್ವರ ಬಂದಿರ್ಬೋದು, ಅವನು ಅಂದ್ರೆ ಹೊಟ್ಟೆ ನೋವಿಂದ ಬಳಲ್ತಾ ಇರ್ಬೋದು. ಅವನ ಮುಖ ನೋಡಿದ್ರೆ ಗೊತ್ತಾಗತ್ತಲ್ಲ ಅವನಿಗೆ ರೋಗ. ಆ ಮುಖ ಬಾಡೋಗಿರುತ್ತೆ, ಅವನ ಮುಖ ಲಕ್ಷಣ ಕಮ್ಮಿ ಆಗಿರುತ್ತೆ. ಅವನ ಲಕ್ಷಣ, ಅವನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವನು ರೋಗಿ, ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅಲ್ವಾ? ಹರೇ ಕೃಷ್ಣ. ಈಗ ಒಬ್ಬ ವಿದ್ವಾಂಸ ಇರ್ತಾನೆ, ಒಬ್ಬ ಅಂದ್ರೆ ಶ್ರೀಮಂತ ಇರ್ತಾನೆ. ಅವನನ್ನು ನೋಡಿದ್ರೆ ನಮಗೆ ಗೊತ್ತಾಗತ್ತ ಅವನು ಶ್ರೀಮಂತ ಅಥವಾ ಅವನು ಬಡವ ಅಂತ? ಹರೇ ಕೃಷ್ಣ. ಗೊತ್ತಾಗತ್ತೆ ಅಲ್ವಾ? ಬಡವನ ಅಥವಾ ಶ್ರೀಮಂತನು ಅಂತ ಗೊತ್ತಾಗತ್ತೆ. ಸೊ ಅದೇ ರೀತಿ ಈ ಭಕ್ತಿಯಲ್ಲಿ ಇದ್ದವನನ್ನು ಕೂಡ ನಮ್ಗೆ ಗೊತ್ತಾಗತ್ತೆ. ಅವನು ಹೇಗೆ ಗೊತ್ತು ಮಾಡ್ಕೊಳ್ಳೋದು ನಾವು? ಆ ಭಕ್ತಿಯಲ್ಲಿ ಇದ್ದಾರೆ, ಅವನು ಬುದ್ಧಿಯೋಗದಲ್ಲಿ ಇದ್ದಾರೆ ಅಂತ ಅವನ ಲಕ್ಷಣಗಳು ಹೇಗೆ ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು? ಈಗ ಹೇಗೆ ಮಾತನಾಡುತ್ತಾನೆ ಅಂತಂದ್ರೆ ಅವನು ಹೇಗೆ ಜನರ ಜೊತೆ ಅವನು ನಡ್ಕೊಳ್ತಾನೆ ಅಂತ ಅರ್ಥ. ಆಮೇಲೆ ಅವನ ಭಾಷೆ ಯಾವುದು? ಅವನ ಭಾಷೆ ಯಾವುದು ಅಂತಂದ್ರೆ, ಇಲ್ಲಿ ಭಾಷೆ ಅಂದ್ರೆ ನಮ್ಗೆ ಅನ್ಸುತ್ತೆ ಅಲ್ವಾ, ಹಿಂದಿ, ಕನ್ನಡ, ಇಂಗ್ಲಿಷ್, ತಮಿಳ್, ತೆಲುಗು, ಹೀಗೆ ಅನೇಕ ಭಾಷೆಗಳು ಇರ್ಬೋದು ಅಂತ ನಮಗೆ ಅನಿಸುತ್ತೆ ಅಲ್ವಾ? ಇಲ್ಲಿ ಭಾಷೆ ಅಂದ್ರೆ ಅದಲ್ಲ. ಇಲ್ಲಿ ಅವನು ಯಾವ ರೀತಿ ಯಾವ ಭಾಷೆ ಮಾತಾಡ್ತಾನೆ ಅಂತಂದ್ರೆ ಅವನು ಮಾತನಾಡುವ ರೀತಿ ಹೇಗಿದೆ ಅಂತ ತಿಳ್ಕೊಳ್ಳೋದು. ವಿನಯದಿಂದ ಮಾತಾಡ್ತಾನೋ, ದರ್ಪದಿಂದ ಮಾತಾಡ್ತಾನೋ, ಅದ್ರ ಬಗ್ಗೆ ತಿಳ್ಕೊಳ್ಳೋದು. ಯಾವ ಭಾಷೆ ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಅವನು ಮಾತಾಡ್ತಾನೆ ಅಂತ ಕೇಳಿ. ಆಮೇಲೆ ಕಿಮಾಸೀತ, ಹೇಗೆ ಕುಳಿತುಕೊಳ್ತಾನೆ ಅವನು ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ ಇಂಥ ಅರ್ಜುನನ ಪ್ರಶ್ನೆಗಳು ನೋಡಿ. ಯಾವಾಗಲೂ ನಮಗೆ ಗೊತ್ತಿಲ್ಲದಿದ್ರೆ ನಾವು ಗುರುವಿನ ಹತ್ರ ಕೇಳಬೇಕು ಅಲ್ವಾ? ಅರ್ಜುನ ಶಿಷ್ಯನಾಗಿದ್ದಾನೆ, ಭಗವಂತ ಗುರು ಆಗಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಗುರುವಿನಲ್ಲಿ ಅವನು ಕೇಳ್ತಾ ಇದ್ದಾನೆ, ನಾವು ಕೇಳ್ಬೇಕಲ್ವಾ? ನಮ್ಗೆ ಗೊತ್ತಾಗ್ತದೆ ಹಾಗೆ. ಸೊ ಈಗ ನೋಡೋಣ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು. ಮೂರ್ಖನು ಮಾತನಾಡುವುದಷ್ಟು ಹೊತ್ತು ನಿಜವು ಹೊರಬೀಳುವುದಿಲ್ಲವೆಂದು ಹೇಳುತ್ತಾರೆ. ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು
ಮಾತನಾಡದಿದ್ದರೆ ನಿಶ್ಚಯವಾಗಿಯೂ ಅವನ ವಿಷಯ ತಿಳಿಯುವುದಿಲ್ಲ. ಈಗ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಭಾವಾರ್ಥದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ಕೃಷ್ಣ ಪರಂಜನದ ಮನುಷ್ಯ ಯಾವ ರೀತಿ ಮಾತಾಡ್ತಾನೆ ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಈಗ ಯಾವುದೇ ಮನುಷ್ಯನ ಮುಖ್ಯ ಗುಣ ಅಂದ್ರೆ ಮಾತು ಅಲ್ವಾ. ಮನುಷ್ಯನನ್ನ ಅವನು ಯಾವ ರೀತಿ ಮನುಷ್ಯ ಅಂತ ನಾವು ತಿಳ್ಕೊಳ್ಳೋದು ಹೇಗೆ? ಅವರ ಮಾತಿನಿಂದ ಅಲ್ವಾ. ಆ ಹೌದು ಮಾತಾಜಿ. ಮನುಷ್ಯನ ಮುಖ್ಯ ಗುಣ ಅದು ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಮಾತು ಏನಿದೆ ಅದು ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ತದೆ ಅಲ್ವಾ. ಹೌದು ಮಾತಾಜಿ. ನಮ್ಮ ಮಾತು ನಮ್ಮ ಮನಸ್ಸಿನ ಕನ್ನಡಿ ಅಲ್ವಾ. ಹೌದು ನಮ್ಮ ಮಾತಾಜಿ. ಮನಸ್ಸಲ್ಲಿ ಏನಿದೆ ಅದು ಮಾತಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಹೌದು ಮಾತಾಜಿ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಮೂರ್ಖ ವ್ಯಕ್ತಿ ಅವನು ಮಾತನಾಡುವವರೆಗೂ ಮಾತನಾಡದೆ ಹೋದ್ರೆ ಅವನು ಮೂರ್ಖ ಅಂತ ಗೊತ್ತಾಗಲ್ಲ. ಅವನು ಸುಮ್ಮನೆ ಯಾವಾಗ ಅವನು ಬಾಯಿ ಬಿಡ್ತಾನೆ, ಅಸಂಬದ್ಧವಾಗಿ ಮಾತನಾಡ್ತಾನೆ, ಅವಾಗ ಅವನು ಮೂರ್ಖ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಹೌದು ಮಾತಾಜಿ. ಈಗ ನಾವು ಮಾತನಾಡಿ ನಮ್ಮ ಘನತೆಯನ್ನು ನಾವು ಕಳ್ಕೊಳ್ತೇವೆ. ಸೊ ಹಾಗಾಗಿ ಇಲ್ಲಿ ಸುಮ್ಮನೆ ಅಸಂಬದ್ಧವಾಗಿ ಮಾತನಾಡಿದ್ರೆ ಅವನು ಮೂರ್ಖ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಇಲ್ಲಿ ಆ ರೀತಿ ಮೂರ್ಖತನದಿಂದ ಇರ್ತಾರೆ ಯಾರು? ಮೂರ್ಖನಾದವನು ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ಚೆನ್ನಾಗಿ ಡ್ರೆಸ್ ಹಾಕೊಂಡಿರ್ತಾನೆ ಅವನು ಮೂರ್ಖ, ಆದ್ರೆ ಅವನು ಮಾತಾಡಿದ್ಮೇಲೆ ಅವನು ನಿಶ್ಚಯವಾಗಿ ಮೂರ್ಖ ಅಂತ ತಿಳಿಯುತ್ತೆ. ಇಲ್ಲಿ ಅಲ್ಲಿವರೆಗೆ ತಿಳಿಯುವುದಿಲ್ಲ ಅಲ್ವಾ. ಹೌದು ಮಾತಾಜಿ. ಹಾಗಾಗಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಸುಮ್ಮನೆ ಅಸಂಬದ್ಧವಾಗಿ ಮಾತನಾಡೋದ್ರಿಂದ ನಮ್ಮ ಘನತೆಯನ್ನು ನಾವು ಕೆಡಿಸ್ಕೊಳ್ತೇವೆ. ಆದ್ರೆ ಇಲ್ಲಿ ಏನಂತಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದ ವ್ಯಕ್ತಿ ಏನ್ ಮಾತಾಡ್ತಾನೆ ಅಂದ್ರೆ, ಯಾವಾಗಲೂ ಅವನ ಲಕ್ಷಣ ಏನು ಅಂತ ಕೇಳಿದ್ರೆ ಯಾವಾಗಲೂ ಅವನು ಕೃಷ್ಣನ ಬಗ್ಗೆನೇ ಮಾತಾಡುತ್ತಾನೆ. ನೀವು ನೋಡಿರಬಹುದು ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ದೇವಸ್ಥಾನದಲ್ಲಿ ಅನೇಕ ಭಕ್ತರು ದೇವಸ್ಥಾನದಲ್ಲಿ ಇರ್ತಾರೆ, ಬ್ರಹ್ಮಚಾರಿಗಳು ಭಕ್ತರು ಅಲ್ವಾ. ಹೌದು ಮಾತಾಜಿ. ಅವರು ದೇವಸ್ಥಾನದಲ್ಲಿ ಬುಡಿಪಾಗಿ ತಮ್ಮ ಜೀವನವನ್ನೇ ಇಟ್ಟಿರ್ತಾರೆ ಅಲ್ವಾ. ಸೊ ಅವರು ಯಾವ ರೀತಿ ಇರ್ತಾರೆ, ಯಾವಾಗ್ಲೂ ಕೃಷ್ಣನ ಬಗ್ಗೆನೇ ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಅಲ್ವಾ. ಹೌದು ಮಾತಾಜಿ. ಹಾಗಾಗಿ ಏನಾಗತ್ತೆ ಅಂದ್ರೆ, ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದ ಮನುಷ್ಯ ಮೂರ್ಖ ಅಂತ ಶ್ರೀಲ ಪ್ರಭುಪಾದರು ಮೂರ್ಖರು ಹೇಗೆ ಮಾತಾಡ್ತಾರೆ ಅಂದ್ರೆ, ಅಸಂಬದ್ಧವಾಗಿ ಅವ್ನು ಮೂರ್ಖ ಅಂತ ಗೊತ್ತಾಗ್ಬಿಡುತ್ತೆ ಮಾತಾಡಿದ್ರೆ. ಅದಕ್ಕೆ ಹೇಗೆ ಅಂತಂದ್ರೆ, ಈಗ ನೋಡಿ ಮಳೆಗಾಲದಲ್ಲಿ ಕಪ್ಪೆ ಒಟರ್ ಒಟರ್ ಅಂತ ಹೇಳುತ್ತೆ ಅಲ್ವಾ. ಅದು ಏನಾಗುತ್ತೆ, ಹಾವಿಗೆ ಆಹ್ವಾನ ಕೊಟ್ಟ ಹಾಗೆ ಅಲ್ವಾ. ಕತ್ಲೆಯಲ್ಲಿ ಹಾವಿಗೆ ಕಪ್ಪೆ ಇಲ್ಲದೆ ಗೊತ್ತಿರೋದಿಲ್ಲ, ಆದ್ರೆ ಇದು ಒಟರ್ ಒಟರ್ ಗುಟ್ಟಿದ್ರೆ ಅದೇನ್ ಮಾಡುತ್ತೆ, ಹೋಗಿ ಗಟ್ಟಿ ಹಿಡ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಮೂರ್ಖನನ್ನ ನಮ್ಗೆ ಗುರುತಿಸ್ಲಿಕ್ಕೆ ಗೊತ್ತಾಗೋದಿಲ್ಲ, ಆದ್ರೆ ಅವ ಮಾತಾಡಿದ್ಕೊಳ್ಳೆ ಅವನು ಮೂರ್ಖ ಅಂತ ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ ನಾವು ತುಂಬಾ ಯಾವ ರೀತಿ ಮಾತಾಡಬೇಕು ಅಂತಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಮನುಷ್ಯನ ಲಕ್ಷಣ ಏನಂತಂದ್ರೆ, ಅವನು ಯಾವಾಗಲೂ ಕೃಷ್ಣನ ಕುರಿತೇ ಮಾತಾಡ್ತಾ ಇರ್ತಾನೆ ಅಲ್ವಾ. ಇದು ಸ್ಥಿತಪ್ರಜ್ಞನ ಮುಖ್ಯವಾದ ಲಕ್ಷಣ. ಅಂದ್ರೆ ಈ ಲಕ್ಷಣ ಯಾವಾಗಲೂ ಕೃಷ್ಣನ ಬಗ್ಗೆನೇ ಮಾತನಾಡೋದು ಇದ್ರೆ, ಈ ಒಂದು ಗುಣ ಇದ್ರೆ ಉಳಿದ ಎಲ್ಲ ಗುಣವು ಸಹಜವಾಗಿಯೇ ಬೆಳೆದು ಬರುತ್ತದೆ ಅಂತ. ಸೊ ಹಾಗಾಗಿ ನಾವು ಮುಖ್ಯವಾಗಿ ಏನನ್ನ ಬೆಳೆಸ್ಕೋಬೇಕು, ಯಾವಾಗಲೂ ಕೃಷ್ಣನ ಬಗ್ಗೆ ಮಾತನಾಡೋದು ಅಲ್ವಾ. ಹೌದು ಮಾತಾಜಿ. ಅದಿದ್ರೆ ಬೇರೆ ಎಲ್ಲ ಗುಣಗಳು ಬರುತ್ತಂತೆ. ಹರೇ ಕೃಷ್ಣ. ಓದಿ ಮಾತಾಜಿ, ಶಶಿಕಲಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವನು ಎಲ್ಲಾ ದುಃಖಗಳನ್ನು ದೈವ ಕೃಪೆಯೆಂದು ಸ್ವೀಕರಿಸುತ್ತಾನೆ. ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ. ಹೀಗೆ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅಷ್ಟೇ ಮಾತಾಜಿ, ಏನ್ ಕಾಣ್ತಾ ಇಲ್ಲ. ಮತ್ತೆ ನನ್ನ ಸುಖಕ್ಕೆ ಕಾರಣ ಅಲ್ಲ, ಆದ್ರೆ ತನಗೆ ಏನಿದೆ ಭಗವಂತನ ಒಂದು ಕರುಣೆಯಿಂದ ಸುಖ ನನಗೆ ಸಿಕ್ಕಿದೆ ಅಂತ ಭಾವಿಸ್ತಾನೆ. ಸೊ ಇದನ್ನ ಅಂದ್ರೆ ಇದು ಸ್ಥಿತಪ್ರಜ್ಞನ ಲಕ್ಷಣಗಳು, ಮುಂದುವರಿದ ಲಕ್ಷಣಗಳು. ನಮ್ಗೆ ಮೊಟ್ಟ ಮೊದಲ ಲಕ್ಷಣ ಏನು ಸ್ಥಿತಪ್ರಜ್ಞನದು? ಹರೇ ಕೃಷ್ಣ. ಕೃಷ್ಣನ ಬಗ್ಗೆ
ಮಾತಾಡೋದು. ಯಾವಾಗಲೂ ಕೃಷ್ಣನ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಸೊ ಅದಿದ್ರೆ ಬೇರೆ ಎಲ್ಲ ಲಕ್ಷಣಗಳು ಈಗ ನಾವು ಮುಂದೆ ಚರ್ಚೆ ಮಾಡುವ ಲಕ್ಷಣಗಳೆಲ್ಲ ಕಂಡು ಬರುತ್ತದೆ. ಸೊ ಹಾಗಾಗಿ ಇಲ್ಲಿ ಮುಂದಿನ ಲಕ್ಷಣದಲ್ಲಿ ಏನೇನು ಬರ್ತದೆ ಅಂತಂದ್ರೆ, ಸ್ಥಿತಪ್ರಜ್ಞನಾದವನಿಗೆ ಅವನಿಗೆ ಇಂದ್ರಿಯ ಸುಖದ ಬಯಕೆ ಇರೋದಿಲ್ಲ. ಅವನಿಗೆ ಅವನಲ್ಲೇ ಸಂತೃಪ್ತಿ, ಆತ್ಮನಲ್ಲಿಯೇ ಸಂತೃಪ್ತಿ ಇರುತ್ತೆ. ಮತ್ತೆ ದುಃಖದಲ್ಲಿ ಅವನು ಉದ್ವಿಗ್ನನಾಗೋದಿಲ್ಲ. ನಮಗೇನಾದ್ರೂ ದುಃಖ ಬಂದ್ರೆ ನಾವು ಏನ್ ಮಾಡ್ತೇವೆ? ದುಃಖ ಪಡ್ತೀವಿ. ಏನು ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ತೇವೆ? ನಮ್ಗೇನಾದ್ರು ಕಷ್ಟ ಬಂದ್ರೆ ನಾವು ತಲೆ ಮೇಲೆ ಅಳ್ತಾ ಆಕಾಶ ಬಿದ್ದಾಗ ಹಾ, ಕೃಷ್ಣ ಇದ್ದಾರೆ. ಸುಖ ಬಂದ್ರೆ ಏನು ಏನ ಮಾಡ್ತೀವಿ ನಾವು? ಭಕ್ತಿಯಲ್ಲಿ ಇಲ್ಲದಿದ್ದಾಗ ಹಿಗ್ತೀವಿ ಮಾತಾಜಿ. ಸುಖ ಬಂದಾಗ ಉಬ್ಬಿ ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಕಷ್ಟ ಹೌದು ಬಂದಾಗ ಮಾತಾಜಿ. ಬಿಡ್ತೀವಿ. ಕೂಗ್ಬಿಡ್ತೀವಿ. ಭಗವಂತನ ಕರಿತೀವಿ ಮಾತಾಜಿ. ನಾನಿಲ್ಲಿ ಕೇಳ್ತಾ ಇರೋದು ಭಕ್ತಿಯಲ್ಲಿ ಇಲ್ಲದವರ ಲಕ್ಷಣಗಳು ಅಲ್ವಾ? ಹಾ. ಸುಖ ಬಂದಾಗ ಕುಗ್ತಾರೆ ಹಿಗ್ಗುತ್ತಾರೆ, ಮಾತಾಜಿ. ದುಃಖ ಬಂದಾಗ ಕುಗ್ಗಿ ಬಿಡ್ತಾರೆ ಅಲ್ವಾ? ಆಮೇಲೆ ಹೌದು ಹೌದು. ಕ್ರೋಧ ಇರುತ್ತೆ, ಭಯ ಇರುತ್ತೆ, ಭಯ ಮತ್ತೆ ಇರುತ್ತೆ, ಮೋಹ ಇರುತ್ತೆ ಅಲ್ವಾ? ಮೋಹ, ಮದ, ಮಾತ್ಸರ್ಯ ಎಲ್ಲ ಇರುತ್ತೆ ಮಾತಾಜಿ. ಎಲ್ಲ ಇರುತ್ತೆ. ಆದರೆ ದುಃಖ ಇಲ್ಲಿ ಬಂದಾಗ ದೇವರಿಲ್ಲ ಅಂತ ಹೇಳ್ತಾರೆ ಮಾತಾಜಿ. ಏನು ಹರೇ ಕೃಷ್ಣ? ದುಃಖ ಬಂದಾಗ ದೇವರಿಲ್ಲ, ಸುಖ ಹಾ ಬಂದಾಗ ದೇವರಿದ್ದಾನೆ ಹಾ, ಅಂತ. ದೇವರಿಗೆ ದೋಷ ಕೊಡ್ತಾರೆ. ದೇವ್ರು ನನಗೆ ಅಯ್ಯೋ ಇಷ್ಟು ಕಷ್ಟ ಕೊಟ್ಬಿಟ್ಟ ಅಂತೆಲ್ಲ ಹೇಳ್ತಾರೆ ಅಲ್ವಾ? ಈಗ ಹೌದು. ಅದನ್ನೇ ಭಕ್ತನಾದವನು ಸ್ಥಿತಪ್ರಜ್ಞ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದವನು. ಸೊ ಅವನಿಗೇನಿರುತ್ತೆ? ಅವನಿಗೆ ಇಂದ್ರಿಯ ಸುಖದ ಬಯಕೆನೇ ಇರೋದಿಲ್ಲ. ಅವನು ಆತ್ಮನಲ್ಲಿಯೇ ಸಂತೃಪ್ತನಾಗಿರ್ತಾನೆ. ದುಃಖ ಬಂದ್ರೆ ಅವನು ಉದ್ವಿಗ್ನನಾಗೋದಿಲ್ಲ. ಸುಖ ಬಂದ್ರೆ ಹಿಗ್ಗೋದಿಲ್ಲ. ಅವನಲ್ಲಿ ಕ್ರೋಧ ಇರೋದಿಲ್ಲ, ಭಯ ಇರೋದಿಲ್ಲ, ರಾಗ ಇರೋದಿಲ್ಲ. ಆಮೇಲೆ ದೃಢವಾದ ಒಂದು ಸಂಕಲ್ಪ ಇರುತ್ತೆ ಅವನಲ್ಲಿ ಅಲ್ವಾ? ಇದನ್ನು ನೋಡಿದ್ವಿ. ಈಗ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಶ್ರೀಲ ಪ್ರಭುಪಾದ ನಮ್ಗೆ ಹೇಳ್ತಾ ಇದ್ದಾರೆ, ಎಲ್ಲ ದುಃಖಗಳನ್ನು ದೈವ ಕೃಪೆಯೆಂದು ಸ್ವೀಕರಿಸುತ್ತಾನೆ. ಇದು ನಿಮಗೆ ಅರ್ಥ ಆಗುತ್ತಾ? ನಮ್ಗೆ ಕಷ್ಟ ಬಂದ್ರೆ ಆಗುತ್ತೆ. ಭಗವಂತನ ಕೃಪೆ ಅಂತ ತಿಳ್ಕೊಳ್ತಾರಂತೆ. ಇದು ಸಾಧ್ಯ ಇದೆಯಾ? ಕಷ್ಟ ಬಂದ್ರೆ ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ತೇವಾ, ಕೃಪೆ ಅಂತ? ಅದು ಶುದ್ಧ ಭಕ್ತರ ಹೌದು ಲಕ್ಷಣ ಮಾತಾಜಿ. ಮಾತಾಜಿ. ಕಷ್ಟ ಬರ್ಲಿ ಸುಖ ಬರ್ಲಿ ಎಲ್ಲ ಅವ್ರ ಕೃಪೆನೇ ಮಾತಾಡ್ತೀವಿ. ಇದು ಶುದ್ಧ ಭಕ್ತರ ಲಕ್ಷಣ ಮಾತಾಜಿ. ಶುದ್ಧ ಭಕ್ತರ ಲಕ್ಷಣ. ಅದು ಅದು ನಮ್ಗೆ ಇನ್ನು ಬರ್ಲಿಲ್ಲ. ಅದಕ್ಕೆ ಒಂದು ಇದಿದೆ, ತತ್ತೇನು ಕಂಪಾ ಸುಶಮೀಕ್ಷಮಾಣ ಭುಂಜಾನ ಏವಾತ್ಮಕೃತಂ ವಿಪಾಕಂ ಹೃದ್ವಾಗ್ ವಪುರ್ಭಿರ್ ವಿದದನ್ ನಮಸ್ತೆ ಜೀವೇತಯೋ ಮುಕ್ತಿ ಪದೇ ಸದಾಯ ಬಾಕ್. ಏನಂತ ಹೇಳ್ತಾರೆ? ಶುದ್ಧ ಭಕ್ತರು, ಅವ್ರ ಭಕ್ತಿಯಲ್ಲಿ ಮುಂದುವರೆದ್ರು, ಸ್ಥಿತಪ್ರಜ್ಞರಾದವರು ದುಃಖಗಳನ್ನ ದೈವ ಕೃಪೆ ಅಂತ ಸ್ವೀಕರಿಸ್ತಾರೆ. ನನಗೆ ಎಷ್ಟೋ ನಾನು ಪಾಪ ಮಾಡಿದ್ದೇನೆ, ನನಗೆ ಇನ್ನೂ ತುಂಬಾ ಕಷ್ಟ ಬರಬೇಕಾಗಿತ್ತು, ಆದರೆ ಭಗವಂತ ಎಷ್ಟು ಕರುಣಾಳು, ಕೃಪೆ, ಅವನು ನನಗೆ ಸ್ವಲ್ಪನೇ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಈ ರೀತಿ ನಾವು ಏನಾದ್ರು ಯೋಚನೆ ಮಾಡ್ತಿದ್ವಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳುವಾಗ ಇವೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ ಮಾತಾಜಿ. ನಾವು ಚಿಕ್ಕ ಕಷ್ಟ ಬಂದ್ರೇನು ಅಯ್ಯೋ ದೇವ್ರು ಎಷ್ಟು ಕಷ್ಟ ಕೊಟ್ಟ ನಮ್ಗೆ ಅಂತ ಅನ್ಕೊಳ್ತಾ ಇದ್ರಿ. ಈಗ ಶುದ್ಧ ಭಕ್ತ ಏನ್ ಹೇಳ್ತಾರೆ? ನನಗೆ ತುಂಬಾ ಕಷ್ಟ ಬರಬೇಕಾಗಿತ್ತು, ಆದರೆ ಬೆಟ್ಟದಷ್ಟು ದೊಡ್ಡ ಕಷ್ಟ ನನಗೆ ಬರಬೇಕಾಗಿತ್ತು, ಒಂಚೂರು ಕಷ್ಟ ಬಂದಿದೆ ಅಷ್ಟೇ. ಅದು ಭಗವಂತನ ಕರುಣೆ, ಕೃಪೆ ಅಂತ ತಿಳ್ಕೊಳ್ತಾನೆ. ಎಷ್ಟೋ ಅಪರಾಧ ಮಾಡಿದ್ದೇನೆ, ಎಷ್ಟೋ ನಾನು ಪಾಪ ಮಾಡಿದ್ದೇನೆ ಅಂತ. ಆಮೇಲೆ ಭಗವಂತನ ಕೃಪೆಯಿಂದ ನನಗೆ ದುಃಖಗಳು ತುಂಬಾ ಕಡಿಮೆ ಪ್ರಮಾಣ ಆಗಿದೆ. ಆಮೇಲೆ ಏನಾದ್ರೂ ಸುಖ ಬಂದ್ರೆ ಅವನೇನ್ ವಿಚಾರಿಸ್ತಾನೆ? ಸುಖ ಬಂದ್ರೆ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನನಗೆ ಈ ಸುಖಕ್ಕೆ ಆ ಸುಖಕ್ಕೆ ನನ್ನಿಂದ ನಂಗೆ ಸುಖ ಬರ್ಲಿಲ್ಲ, ಕಾರಣ ಅಲ್ಲ. ನನಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಲ್ವಾ? ಈಗ ಬೇರೆ ಭಕ್ತಿಯಲ್ಲಿ ಇಲ್ಲದವರು ಏನ್ ತಿಳಿತಾರೆ? ಭಕ್ತಿಯಲ್ಲಿ ಇಲ್ಲದವರು ಸುಖ ನನ್ನಿಂದನೇ ಆಯ್ತು, ನಾನು ಮನೆ ಕಟ್ಟಿದೆ, ನಾನು ಇಷ್ಟೊಂದು ನಾನೇ ಕಷ್ಟಪಟ್ಟು ಗಳಿಸಿದ್ದೀನಿ, ಇದು ಸಾಧನೆ, ಇದರಿಂದ ನಾನು ಇವತ್ತು ಸುಖದ ಸ್ಥಿತಿಯಲ್ಲಿ ಇದ್ದೇನೆ ಅಂತ ಮಾಡ್ತಾನೆ ಅಲ್ವಾ? ಹಾಗಾಗಿ ದುಃಖ ಬಂದಾಗ್ಲೂ ಕೂಡ ಭಗವಂತನ ಕೃಪೆ, ಮತ್ತೆ ಸುಖ ಬಂದಾಗ್ಲೂ ಕೂಡ ಭಗವಂತನ ಕೃಪೆ. ಈ ಸ್ಥಿತಿಗೆ ನಾವು ಬರಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಅಲ್ವಾ? ಈಗ ನೋಡಿ, ಕಿಮಾಸೀತ, ಇದನ್ನು ಓದಿ. ಹರೇ ಕೃಷ್ಣ. ಯಾರು? ದಯಾನ್ವಿತ ದೀಪದಾತ್ರಿ ಕೃಷ್ಣ ಮಾತಾಜಿ ಓದಿ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಮಾತಾಜಿ. ಹಿಮಾಸಿತ ಹೇಗೆ ಕುಳಿತುಕೊಳ್ಳುತ್ತಾನೆ
ಬ್ರಾಕೆಟ್ ಅಲ್ಲಿ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸುವ ಮನಸ್ಥಿತಿ ಸದೃಶ್ಯಗಳು. ಇಂದ್ರಿಯಗಳ ಪ್ರದರ್ಶನ ಭಗವಂತನ ಸೇವೆ ಮಾಡು, ಇಲ್ಲವಾದರೆ ಹಿಂದಕ್ಕೆ ಇಳಿದುಕೊಳ್ಳುತ್ತಾನೆ. ಹರೇ ಇದಿಷ್ಟೇ ಕೃಷ್ಣ. ಕಾಣಿಸ್ತಾ ಇರೋದು. ಹರೇ ಅಷ್ಟೇ ಕೃಷ್ಣ. ಇರೋದೇ ಅಷ್ಟೇ. Okay. ಹರೇ ಕೃಷ್ಣ Okay. ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನೀವು Thank you so ಆಮೆಗಳನ್ನ much. ನೋಡ್ತಾ ಇದ್ದೀರಿ ಅಲ್ವಾ? ಇಲ್ಲಿ ಆಮೆಗಳು ನೋಡ್ತಾ ಇದ್ದೀರಿ ಹೌದು ಅಲ್ವಾ? ಮಾತಾಜಿ, ಅದಕ್ಕೆ ನೋಡ್ತಾ ಇದ್ದೀವಿ. ಅದಕ್ಕೇನಾರ ಅಪಾಯ ಇದೆ ಅಂದ್ರೆ ಅದು ಒಳಗಡೆ ಎಳ್ಕೊಂಡ್ಬಿಡುತ್ತೆ, ಫುಲ್ ಒಳಗಡೆ ಹೋಗ್ಬಿಡುತ್ತೆ ಅದು ಮಾತಾಜಿ. ಉದಾಹರಣೆ ತಲೆ ಅದು ಉದಾಹರಣೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಇದು ಹೇಗೆ ಅಂತಂದ್ರೆ ಆ ಆಮೆಗಳು ತುಂಬಾ ಅವರ ರಕ್ತ ಹೇಗಿರುತ್ತೆ ಅಂದ್ರೆ ಅದು ತಣ್ಣನೆ ರಕ್ತ ಅವರದ್ದು ಅಲ್ವಾ? ಬಿಸಿ ರಕ್ತ ಪ್ರಾಣಿಗಳು, ತಣ್ಣನೆ ರಕ್ತ ಪ್ರಾಣಿಗಳು ಅಂತ ಕೇಳಿದ್ದೇವೆ ಅಲ್ವಾ? ಸೊ ಇಲ್ಲಿ ತಣ್ಣನೆ ರಕ್ತ ಇರುತ್ತೆ. ಅವರು ಯಾವಾಗಲೂ ಈ ಸೂರ್ಯ ಬಂದಾಗ ಬಿಸಿಲಿಗೆ ಬರ್ತವೆ. ನೋಡಿ, ಕೈ ಕಾಲು ಎಲ್ಲ ಹೊರಗೆ ಬಂದಿದೆ, ಮುಖ ಎಲ್ಲ ಹೊರಗೆ ಬಂದಿದೆ ಅಲ್ವಾ ಈ ಆಮೆದು? ಹೌದು ಮಾತಾಜಿ. ದಂಡೆ ಮೇಲೆ ಬಂದು ಅವು ಕಣ್ಣು, ಅದು ಮುಖ, ಕಾಲು, ಕೈ ಎಲ್ಲ ಕಾಲು ಕೈ ಎಲ್ಲ ಹೊರಗಡೆ ಬಿಸಿಲನ್ನ ಅವರು ಆನಂದಿಸ್ತಾ ಇದ್ದಾರೆ ಅಲ್ವಾ, ಮೈ ಒಡ್ಕೊಂಡು. ಅದೇ ಇಲ್ಲಿ ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ ಅಲ್ವಾ, ಮೋಡ ಕಟ್ಟಿದೆ ಅಲ್ವಾ? ಇಲ್ಲಿ ಹೇಗಿದ್ದಾರೆ ಅವರು? ಫುಲ್ ಒಳಗಡೆ ಎಳ್ಕೊಂಡು ಇಷ್ಟು ಇದಾಗಿ ಇದ್ದಾರೆ. ಮತ್ತೆ ಕೈ ಕಾಲೆಲ್ಲ ಒಳಗೆ ಎಳ್ಕೊಂಡ್ಬಿಟ್ಟಿದ್ದಾರೆ, ತಲೆ ಒಳಗಡೆ ಎಳ್ಕೊಂಡು ಅಂದ್ರೆ ಚಿಕ್ಕದಾಗಿ. ಅರ್ಥ ಏನು? ಅದು ಪರಿಸ್ಥಿತಿ, ಮಳೆ ಬಂದ್ರೆ ಅವ್ರಿಗೆ ಶರೀರ ತಣ್ಣಾಗ್ಬಿಡುತ್ತೆ ಅಲ್ವಾ? ಸೊ ಅದಕ್ಕೆ ಅವ್ರು ಕಾಪಾಡ್ಕೊಳ್ಲಿಕ್ಕಾಗಿ ಆ ತರ ಮಾಡ್ತಾರೆ. ಇಲ್ಲಿ ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸದೃಶಃ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇದಕ್ಕೆ ಭಗವಂತ ಒಂದು ಸಾದೃಶ್ಯವನ್ನು ಕೊಡ್ತಾನೆ, ಒಂದು ಉದಾಹರಣೆ ಮೂಲಕ ಅರ್ಜುನನಿಗೆ ಹೇಳ್ತಾನೆ. ಇಲ್ಲಿ ಏನು, ಇಲ್ಲಿ ಹೇಗಿರ್ತಾರೆ ಭಕ್ತರು, ಹೇಗಿರ್ಬೇಕು ಅಂತಂದ್ರೆ ಆ ಒಂದು ಕೃಷ್ಣ ಪ್ರಜ್ಞೆಯ ಒಂದು ಭಕ್ತಿ ಸೇವೆಗೆ ಪೂರಕವಾದ ಸಂದರ್ಭದಲ್ಲಿ ಎಲ್ಲ ತಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಯಾವಾಗ ಕೃಷ್ಣ ಪ್ರಜ್ಞೆಯ ಪ್ರತಿಕೂಲ ಪರಿಸ್ಥಿತಿ ಇದೆ, ಅನುಕೂಲ ಪರಿಸ್ಥಿತಿ ಇಲ್ಲ, ಅವಾಗ ಎಲ್ಲ ತಮ್ಮ ಇಂದ್ರಿಯಗಳನ್ನ ಅವರು ಒಳಕ್ಕೆ ಸೆಳೆದುಕೊಂಡು ಬಿಡ್ತಾರೆ. ಅಂದ್ರೆ ಅವರು ಅದನ್ನ ಉಪಯೋಗಿಸೋದಿಲ್ಲ. ಅಂದ್ರೆ ನಾವು ಈಗ ಭಕ್ತಿಯಲ್ಲಿದ್ದಾಗ ಸಮಾಜದಲ್ಲಿ ಬೇರೆ ಬೇರೆ ಜನರ ಮಧ್ಯದಲ್ಲಿ ಇರಬೇಕಾಗತ್ತೆ ಅಲ್ವಾ? ಹೌದು ಮಾತಾಜಿ. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಒಂದು ವಾತಾವರಣ ಸರಿ ಇಲ್ಲ, ಅವಾಗ ನಮ್ಮ ಅವರು ಭಕ್ತರು ತಮ್ಮ ಇಂದ್ರಿಯಗಳನ್ನು ಇಂದ್ರಿಯ ಭೋಗದಲ್ಲಿ ತೊಡಗಿಸೋದಿಲ್ಲ, ಇಂದ್ರಿಯ ವಸ್ತುಗಳಲ್ಲಿ ತೊಡಗಿಸೋದಿಲ್ಲ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವರು ದೊಡ್ಡ ಹೋಟೆಲ್, 5 ಸ್ಟಾರ್ ಹೋಟೆಲ್ ಮುಂದೆ ಹೋಗ್ತಾರೆ, ಆದ್ರೆ ಅವರಿಗೆ ಅಲ್ಲಿ ತಿನ್ನುವ ಬೇಕೇ ಆಗತ್ತಾ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಒಂದು ಒಳ್ಳೆಯ ಆಗೋದಿಲ್ಲ. ಅವರು ಒಂದು ಸಿನಿಮಾ ನೋಡ್ಲಿಕ್ಕೆ ಬೇಕಂತ ಆ ಬಯಕೆ ಆಗತ್ತ ಅವರಿಗೆ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಹಾಗೆ ಅವರ ಎಲ್ಲ ಇಂದ್ರಿಯಗಳನ್ನು, ಅವರು ಯಾವ್ದೋ ಪಾಪ್ ಮ್ಯೂಸಿಕ್ ನಡೀತಾ ಇರುತ್ತೆ, ಅಲ್ಲಿ ಸಂಗೀತ ಕೂಟ ನಡೀತಾ ಇರುತ್ತೆ, ಅಲ್ಲಿ ಹೋಗ್ತಾರ ಅವರು? ಅವ್ರು ಹೋಗೋ ರಸ್ತೆನಲ್ಲಿ ನಡೀತಾ ಇರುತ್ತೆ, ಪಕ್ಕದಲ್ಲೇ ಹೋಗುತ್ತಾ? ಇಲ್ಲ. ಸೊ ಹಾಗಾಗಿ ಅವರು ಅನುಕೂಲ ಪರಿಸ್ಥಿತಿ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ಲಿ ಅಲ್ವಾ? ಅವಾಗ ಅವರು ತಮ್ಮ ಇಂದ್ರಿಯಗಳನ್ನ ಅಲ್ಲಿ ತೊಡಗಿಸೋದಿಲ್ಲ. ತೊಡಗಿಸ್ತಾರಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ಭಕ್ತರು ತಮ್ಮ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಲ್ಲಿ ತೊಡಗಿಸೋದಿಲ್ಲ, ಅದನ್ನ ಅವ್ರು ಏನ್ ಮಾಡ್ತಾರೆ, ಹಿಂದೆ ಸೆಳೆಯುತ್ತಾರೆ ಅಲ್ವಾ? ಈ ಆಮೆಯಿಂದ ನಾವು ಪಾಠ ಕಲಿಬೇಕು ಅಲ್ವಾ? ಅಂದ್ರೆ ಅನುಕೂಲಕರ ಪರಿಸ್ಥಿತಿಯಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಎಲ್ಲ ಇಂದ್ರಿಯಗಳನ್ನು ಬಳಸೋದು, ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಎಲ್ಲ ಇಂದ್ರಿಯಗಳನ್ನು ನಾವು ಇಂದ್ರಿಯ ವಸ್ತುವಿನ ಕಡೆಗೆ ಇಳಿ ಬಿಡಬಾರ್ದು ಅದರನ್ನ ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಇದನ್ನು ಓದಿ. ಹರೇ ಕೃಷ್ಣ. ಯಾರು ಎತ್ತಿದ್ರು ಹರೇ ಕೃಷ್ಣ ಓದಿ. ಹರೇ ಕೃಷ್ಣ. ಓದಲಿಕ್ಕೆ ಇದ್ದವರು ನೀವು ಕೈ ಎತ್ತಬೇಕು. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಯಾರು ಮಾಡಿದೆ? ಹರಿದಾಸ ಪ್ರಭು ಓದಿ. ನೀವು ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ, ಕರಿತೇವೆ ಅಷ್ಟೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಹೇಳಿರುವಂತೆ ಅತ್ಯುತ್ತಮವಾದ ಉದಾಹರಣೆ ಆಮೆಯು ಯಾವ ಗಳಿಗೆಯಲ್ಲಾದರೂ ತನ್ನ ಇಂದ್ರಿಯಗಳನ್ನು ಒಳಗೊಳಗಿಕೊಂಡು ಅಗತ್ಯವಾದ ವಿಶಿಷ್ಟ ಉದ್ದೇಶಗಳಾಗಿ ಅವುಗಳನ್ನು ಪ್ರದರ್ಶಿಸಬಲ್ಲದು. ಹಾಗೆಯೇ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ಇಂದ್ರಿಯಗಳನ್ನು ಭಗವಂತನ ಸೇವೆಗಾಗಿ ವಿಶೇಷ ಉದ್ದೇಶಗಳಿಗಾಗಿ ಬಳಸುತ್ತಾನೆ.
ವಿಶೇಷ ಉದ್ದೇಶಕ್ಕಾಗಿ ಬಳಸ್ತಾರೆ. ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ಲಿಕ್ಕಾಗಿ ಮಾತ್ರ ಅವನು ಬಳಸ್ತಾನೆ. ಉಳಿದ ಸಮಯದಲ್ಲಿ ತಮ್ಮ ಇಂದ್ರಿಯಗಳನ್ನು ಅವನು ಅದನ್ನ ಹರಿಯ ಬಿಡುವುದಿಲ್ಲ. ಪ್ರಭು, ಆದ್ರೆ ಮಾತಾಜಿ ಇಂಟ್ರೂನ್ ಮಾಡಿದ್ರು ಕೃಷ್ಣ ಪ್ರಜ್ಞೆ ಅನ್ನೋದು ಬಂದಿಲ್ಲ ನನಗೆ. ಯಾಕೆ ಈ ತರ ಆಗುತ್ತೋ ಗೊತ್ತಿಲ್ಲ. ಕೃಷ್ಣ ಪ್ರಜ್ಞೆ ಅನ್ನೋದು ಬರ್ತಾ ಇಲ್ವಲ್ಲ ನನಗೆ. ಕೃಷ್ಣ ಪ್ರಜ್ಞೆ ಅಂದ್ರೆ ತುಂಬಾ ಇಷ್ಟ. ಆ ಪ್ರಜ್ಞೆಯಲ್ಲಿ ನಾನು ಇಲ್ಲ. ಇಂಟ್ರೂನ್ ಮಾಡಿದ್ರು ನನ್ಗೆ ಆ ಪ್ರಜ್ಞೆ ಅನ್ನೋದು ಬಂದಿಲ್ಲ. ಒಂದು ಐಗ ಕ್ಲೇಶಗಳೇ ಒಂದು ಬಂದಿದೆ. ಕೃಷ್ಣ ಪ್ರಜ್ಞೆ ಅನ್ನೋದು ಬರ್ತಿಲ್ಲ. ಏನಕ್ಕೆ? ಅದನ್ನ ನಾವು ಆಮೇಲೆ ಚರ್ಚೆ ಮಾಡೋಣ, ಆಯ್ತಾ? ಪಾಠ ಆದ್ಮೇಲೆ. ಹರೇ ಕೃಷ್ಣ. ಧನ್ಯವಾದ. ಪ್ರಶ್ನೆಗಳ ಸಮಯದಲ್ಲಿ ನೀವು ಕೇಳಿ, ಆಯ್ತಾ? ಇಲ್ಲ ಈ ಪ್ರಶ್ನೆ ಇದೆಲ್ಲ ಮುಗಿಲಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾದೃಶ್ಯಗಳು, ಇಲ್ಲಿ ಇನ್ನೊಂದು ಸಾದೃಶ್ಯ ಕೊಡ್ತಾ ಇದ್ದಾರೆ. ಈ ಸಾದೃಶ್ಯ ಅಂತೂ ಕಣ್ಣಿಗೆ ಕಾಣ್ತದೆಯಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಓದಿ. ಭಾಗ್ಯ ಕಾಣಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಭಾಗ್ಯ ಅದು ಇವ್ರ ಹೆಸರೇನು? ಭಾಗ್ಯಲಕ್ಷ್ಮಿ ಮಾತಾಜಿ. ಓದಿ ಮಾತಾಜಿ. ಕಿಮಸೀತ ಹೇಗೆ ಕುಳಿತುಕೊಳ್ಳುತ್ತಾನೆ. ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸುವ ಮನಸ್ಥಿತಿ. ಸದೃಶ್ಯಗಳು, ಇಂದ್ರಿಯಗಳು ವಿಷಸರ್ಪ ಬಯಸಿದಂತೆ ನಡೆದುಕೊಳ್ಳುತ್ತವೆ. ಭಕ್ತ ಹಾವಾಡಿಗನಂತೆ. ಹರೇ ಕೃಷ್ಣ ಮಾತಾಜಿ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ಚಿತ್ರದಲ್ಲಿ ಒಬ್ಬ ಹಾವಾಡಿಗ ಪುಂಗಿ ಊದಿದಾಗ ಅದೇನಾಗತ್ತೆ? ಆ ಹಾವು ಏನಾಗತ್ತೆ? ಎಲ್ಲ ಎಡೆ ಎತ್ತಿ ಆಡ್ತದೆ ಮಾತಾಜಿ, ಮೇಲ್ ಬರುತ್ತೆ. ಅದೇ ತರ ಇಲ್ಲಿ ಭಕ್ತ ಹೇಗಿರ್ಬೇಕು ಅಂತಂದ್ರೆ, ಅವನು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಈ ಹಾವಾಡಿಗರ ತರ ಇರ್ಬೇಕಂತೆ. ಅಂದ್ರೆ ಇಲ್ಲಿ ಏನಂತಂದ್ರೆ ವಿಷ ಸರ್ಪಗಳು ಇವು. ಇಂದ್ರಿಯಗಳನ್ನ ವಿಷ ಸರ್ಪಗಳಿಗೆ ಹೋಲಿಸಲಾಗಿದೆ. ನೋಡಿ, ವಿಷ ಸರ್ಪ ಇದ್ರೆ ನಮಗೆ ಹೆದರಿಕೆ ಆಗುತ್ತೋ ಇಲ್ವೋ? ಆಗುತ್ತೆ ಮಾತಾಜಿ. ಅವು ಎನಿ ಟೈಮು ಬಾಕ್ಸ್ ಒಳಗೆ ಹಾಕಿಟ್ಟಿದ್ದಾರೆ, ಆದ್ರೆ ಎನಿ ಟೈಮು ಅದು ಮೈ ಮೇಲೆ ಬಂದು ಕಚ್ಬೋದಲ್ವಾ? ಹೌದು, ಕಚ್ಚಿಬಿಟ್ರೆ ಪ್ರಾಣಕ್ಕೆ ಅಪಾಯ ಅಲ್ವಾ? ವಿಷ ಕಾಣುತ್ತವೆ. ಅದೇ ರೀತಿ ಇಂದ್ರಿಯಗಳು ನಮಗೆ ಎಲ್ಲ ಜೀವಿಗಳಿಗೆ ಇಂದ್ರಿಯಗಳನ್ನು ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ನಮ್ಗೆ ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ. ಈ ಪಂಚಜ್ಞಾನಿ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ? ಇವೆಲ್ಲ ಹೇಗೆ ಇವನ್ನ ಸರ್ಪಕ್ಕೆ ಹೋಲಿಸಲಾಗಿದೆ. ನೋಡಿ, ನಮ್ಮ ಶರೀರ ಒಳಗೆ ಸರ್ಪ ಇದೆ ಅಂದ್ರೆ ಹೆದರಿಕೆ ಆಗಲ್ವಾ? ಆಗುತ್ತೆ ಮಾತಾಜಿ. ಹೇಗೆ ಕೇಳಿದ್ರೆ ಈ ಇಂದ್ರಿಯಗಳು ಎನಿ ಟೈಮ್ ನಮ್ಗೆ ಅಟ್ಯಾಕ್ ಮಾಡ್ಕೊಡ್ಬೋದು. ಹೇಗೆ ಅಂತಂದ್ರೆ ಇಂದ್ರಿಯ ನಿಗ್ರಹ ಮಾಡೋದನ್ನ ಇಲ್ಲಿ ಇಂದ್ರಿಯ ನಿಗ್ರಹದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ಥಿತಪ್ರಜ್ಞನಾದವನು ಇಂದ್ರಿಯ ನಿಗ್ರಹವನ್ನು ಹೇಗೆ ಮಾಡ್ಕೊಳ್ತಾನೆ ಅಂತ. ಇಲ್ಲಿ ಇಂದ್ರಿಯಗಳನ್ನ ನಾವು ಸರ್ಪಕ್ಕೆ ಹೋಲಿಸಿದ್ದನ್ನ ನೋಡ್ತಾ ಇದ್ದೇವೆ. ಆಮೇಲೆ ಭಕ್ತ ಹೇಗಿರ್ತಾನೆ ಅಂತಂದ್ರೆ, ಭಕ್ತ ಆ ಇಂದ್ರಿಯಗಳನ್ನ ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ಹಾವಾಡಿಗನಂತೆ. ಹಾವಾಡಿಗ ಏನ್ ಮಾಡ್ತಾನೆ? ಆ ಸರ್ಪಕ್ಕೆ ಪುಂಗಿ ಊದ್ತಾನೆ ಮಾತಾಜಿ. ಅವನೇನು ಅವನಲ್ಲಿ ಇರ್ತಕ್ಕಂಥ ಸರ್ಪದ ಯಾವ ವಿಷ ಸರ್ಪವನ್ನ ಇಟ್ಕೊಂಡಿರ್ತಾನ ಅವನು. ಹಲ್ಲುಗಳು ಕಿತ್ತಾಕ್ಬಿಟ್ಟಿರ್ತಾರೆ ಮಾತಾಜಿ. ಇದು ಬೇಕಾಗಿದೆ. ಹಲ್ಲನ್ನು ಕಿತ್ಬಿಡ್ತಾರೆ. ಹಾಗೆ ಭಕ್ತ ಏನ್ ಮಾಡ್ತಾನೆ? ಅವನು ತನ್ನ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಅವನ ಇಂದ್ರಿಯಗಳು ಏನಾಗ್ತವೆ? ಹಲ್ಲು ತೆಗೆದ ಸರ್ಪದಂತೆ ಆಗ್ಬಿಡ್ತವೆ. ಹಲ್ಲು ತೆಗೆದ ಸರ್ಪಕ್ಕೆ ಕಚ್ಚಿದ್ರು ಕೂಡ ವಿಷ ತಾಗತ್ತಾ? ಇಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಕೈವಲ್ಯಂ ನರಕಾಯತೆ ತ್ರಿದಶ ಪೂರ ಆಕಾಶ ಪುಷ್ಪಾಯತೆ ದುರ್ದಾಂತೇಂದ್ರಿಯ ಕಾಲ ಸರ್ಪ ಪಟಲಿ ಪ್ರೋತ್ಕಾತ ದಂಷ್ಟ್ರಾಯತೆ ವಿಶ್ವಂ ಪೂರ್ಣ ಸುಖಾಯತೆ ವಿಧಿ ಮಹೇಂದ್ರಾದಿಶ್ಚ ಕೀಟಾಯತೆ ಯತ್ಕಾರುಣ್ಯ ಕಟಾಕ್ಷ ವೈಭವತಂ ತಂ ಗೌರವಂ ಏವಸ್ತು ಮಹಾ. ಅಂದ್ರೆ ಹೇಗಂತ ಕೇಳಿದ್ರೆ, ನಮ್ಮ ಇಂದ್ರಿಯಗಳು ವಿಷಗಳಂತೆ ವಿಷ ಸರ್ಪಗಳಂತೆ ಅಷ್ಟು ಕಾಲಸರ್ಪ ಅಂದ್ರೆ ನಾವು ತುಂಬಾ ವಿಷಪೂರಿತವಾದ ಸರ್ಪ. ಅದು ಕಚ್ಚಿದ್ರೆ ತುಂಬಾ ಕಷ್ಟ. ಆದರೆ ನಮ್ಮ ಇಂದ್ರಿಯಗಳನ್ನ ಆ ಗೌರ ಶ್ರೀ ಚೈತನ್ಯ ಮಹಾಪ್ರಭುಗಳು, ಅವರು ಭಗವಂತನೇ, ಆ ಭಗವಂತನ ಸೇವೆಯಲ್ಲಿ ನಾವು ತೊಡಗಿದಾಗ ಏನಾಗುತ್ತೆ? ಅವು ಆ ಇಂದ್ರಿಯಗಳು ವಿಷದ ಹಲ್ಲು ಮುರಿದ ಹಾವುಗಳಂತೆ ಆಗುತ್ತವೆ. ಸೊ ಹೇಗೆ ಆ ಭಗವಂತನ ಆ ಕಾರುಣ್ಯ ಕಟಾಕ್ಷ, ಒಂದು ಚೂರು ಭಗವಂತನ ಅನುಗ್ರಹ ಸಿಕ್ಕರೆ ಸಾಕಂತೆ ನಮ್ಗೆ. ನಮ್ಮ ಇಂದ್ರಿಯಗಳನ್ನ ಆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಅವಾಗ ನಮ್ಮ ಇಂದ್ರಿಯಗಳು ತನ್ನಿಂತಾನೆ ಹತೋಟಿಗೆ ಬರುತ್ತವೆ. ಸೊ ಅದನ್ನ ನಮ್ಗೆ ಹೇಳ್ತಾರೆ. ಸೊ ಹಾಗಾಗಿ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು ಅಂತಂದ್ರೆ
ಕೃತಕವಾಗಿ ನಾವೇನಾದ್ರೂ ಯೋಗಾಭ್ಯಾಸ ಮಾಡಿದ್ರೆ ಇಂದ್ರಿಯ ಕಂಟ್ರೋಲ್ಗೆ ಬರುತ್ತಾ? ಇಲ್ಲ ಇಲ್ಲ ಮಾತಾಜಿ. ಯಾಕೆ ಇಂದ್ರಿಯ ಕಂಟ್ರೋಲ್ಗೆ ಬರೋದಿಲ್ಲ ಕೃತಕವಾದ ನಾವು ಈಗ ಯೋಗಾಭ್ಯಾಸ ಮಾಡಿದ್ರೆ? ಅದು ನಾವು ಕಷ್ಟ ಬಿದ್ದು ಮಾಡಲ್ಲಲ್ಲ ಮಾತಾಜಿ. ಸುಮ್ನೆ ಕೃತಕ ಅಂದ್ರೆ ಸುಮ್ನೆ ನಾವು ಬೇಕಾ ಬಿಟ್ಟಿ ಮಾಡ್ತೀವಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳಿ. ಭಗವಂತ ಇರೋದಿಲ್ಲ ಮಾತಾಜಿ, ಮಾಯೆ ಇರ್ತಾರೆ. ನೋಡಿ, ಕೃತಕವಾದ ಯೋಗಾಭ್ಯಾಸದಿಂದ ಅಂದ್ರೆ ನಾವು ನಮ್ಮ ಇಂದ್ರಿಯಗಳನ್ನ ಬಳಸಿದರೆ ನೀತಿ ಇದು ಬೇಡ, ಇದನ್ನ ಬೆಳೆಸಿದ್ರೆ ನನ್ಗೆ ಏನಾಗತ್ತೆ, ಇಲ್ಲಿ ನಮ್ಗೆ ನಮ್ಮ ಒಂದು ಭೌತಿಕದಲ್ಲಿ ನಾವು ಬಂಧಿಸಲ್ಪಡ್ತೇವೆ. ಇದು ಭೌತಿಕ, ಇದು ಏನಿದು, ಇದು ಮಾಯೆ, ಇದನ್ನ ನಾವು ಬಳಸಬಾರ್ದು ಅಂತ ಮಾಡಿದ್ರೆ ಏನಾಗತ್ತೆ, ಅದು ಕೃತಕವಾದದ್ದು. ಅದರಲ್ಲಿ ಕೃಷ್ಣ ಇರೋದಿಲ್ಲ. ಸೊ ಕೃಷ್ಣನ ಭಕ್ತಿ ಸೇವೆ ಇರೋದಿಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾರೆ, ಅಂತಹ ವೈರಾಗ್ಯ ಅದು ಏನಂತದು, ಅದು ಫಲ್ಗು ವೈರಾಗ್ಯ, ಅದು ನಿಜವಾದ ವೈರಾಗ್ಯ ಅಲ್ಲ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯ ಫಲ್ಗು ಕಥ್ಯತೆ. ಸುಮ್ನೆ ಅಂದ್ರೆ ವೈರಾಗ್ಯ ನನ್ ಬೇಡ ಬೇಡ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ, ಅದು ಫಲ್ಗು ವೈರಾಗ್ಯ. ಅಂದ್ರೆ ಫಲ್ಗು ನದಿ ಬಿಹಾರದಲ್ಲಿ ಇದೆ. ಅದು ಮೇಲ್ಗಡೆ ಮರಳಿದ್ದಿರುತ್ತೆ, ನದಿ ತರ ಕಾಣೋದಿಲ್ಲ. ಒಳಗ್ ಕೈ ಹಾಕಿದ್ರೆ ನೀರಿರುತ್ತದೆ, ನದಿ ಅದು. ಆದರೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಅದೇ ತರಹ ಕೃತಕವಾಗಿ ನಾವು ಯೋಗಾಭ್ಯಾಸ, ಕೃತಕವಾಗಿ ನಾವು ಇಂದ್ರಿಯಗಳನ್ನ ಹತ್ತಿಕ್ಕಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅವಾಗ ಏನಾಗುತ್ತೆ, ಅವು ಸ್ವಲ್ಪ ಸಮಯ ಹತ್ತಿಕ್ಬೋದು. ಆದ್ರೆ ಸಮಯ ಸಂದರ್ಭ ಬಂದ್ರೆ ಅವು ಏನ್ ಮಾಡುತ್ತೆ, ಮತ್ತಿಂದೆ ಇಂದ್ರಿಯ ಸುಖವನ್ನ ಅವು ಅರಸುತ್ತವೆ. ಈಗ ನೋಡಿ, ಈ ಸರ್ಪ, ಈ ವಿಷ ಸರ್ಪ ಹಲ್ಲು ಇದ್ದ ವಿಷದ ಹಲ್ಲಿದೆ. ಆ ವಿಷ ಸರ್ಪಕ್ಕೆ ಪುಂಗಿ ಊಡಿಸಿದ್ರೆ ಅದು ಪುಂಗಿ ಊದಿದ್ರೆ ಅದು ಹೀಗೆ ಹೆಡೆ ತೆಗೆದು ಆಟ ಆಡತ್ತೆ. ಆದ್ರೆ ಸಮಯ ಬಂದಾಗ ಕಚ್ಚಿ ಬಿಡುತ್ತೆ ಅಲ್ವಾ? ಹೌದು ಅರ್ಥ ಆಯ್ತಾ ನಿಮ್ಗೆ? ಈ ಸಾದೃಶ್ಯ ಅರ್ಥ ಆಯ್ತಾ? ಮಾಯಾವಾದಿಗಳು ಎಲ್ಲಾ ಇಂದ್ರಿಯಗಳನ್ನ ಅದೇ ತರ ಹತೋಟಿ ಮಾಡ್ಲಿಕ್ಕೆ ಹೋಗ್ತಾರೆ ಮಾತಾಜಿ. ಆದ್ರೆ ಹತ್ತಿಕ್ತಾರೆ ಅಲ್ವಾ? ಹತ್ತಿಕ್ತಾರೆ, ಹೌದು. ಆ ರೀತಿ ಹತ್ತಿಕ್ಕಿದ್ರೆ ಅಲ್ಲಿ ನಮ್ಗೆ ಹತೋಟಿಲಿಗೆ ಅವು ಬಂದ ಹಾಗೆ ಕಾಣಬಹುದು ತಾತ್ಕಾಲಿಕವಾಗಿ. ಆದರೆ ಸಮಯ ಸಂದರ್ಭ ಬಂದಾಗ ಮತ್ತೆ ಇಂದ್ರಿಯ ಸುಖದಲ್ಲಿ ಬೀಳ್ತಾನೆ ಅವನು. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹಾ ಮಾತಾಜಿ, ಅರ್ಥ ಆಯ್ತು. ಸೊ ಹಾಗಾಗಿ ಹಲ್ಲು ಕೀಳ್ಬೇಕು ಅಲ್ವಾ ಆ ವಿಷ ಸರ್ಪದ್ದು. ಅದೇ ರೀತಿ ನಾವು ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಬಳಸಿದಾಗ ಅಲ್ಲಿ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ನಿಗ್ರಹಕ್ಕೆ ತನ್ನಿಂತಾನೇ ಬರುತ್ತೆ. ಅದಕ್ಕೆ ಹೆಚ್ಚು ನಾವು ಪ್ರಯತ್ನ ಮಾಡ್ಬೇಕಾಗಿಲ್ಲ ಅಲ್ವಾ? ಅದಕ್ಕೆ ಏನ್ ಹೇಳ್ತಾ ಇದ್ರೆ, ಇಂದ್ರಿಯಗಳನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸೋದು, ಎಲ್ಲವನ್ನು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕಂತೆ, ಎಲ್ಲವನ್ನು. ಅದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಅನಾಸಕ್ತಸ್ಯ ವಿಷಯಾನ್ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಸೊ ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಯುಕ್ತ ವೈರಾಗ್ಯ ಅಂದ್ರೆ ಅದು ಸರಿಯಾದ ವೈರಾಗ್ಯ. ಅಂದ್ರೆ ಎಲ್ಲ ವಸ್ತುಗಳು ಭಗವಂತನಿಗೆ ಸೇರಿದ್ದು ಅಲ್ವಾ, ಚರಾಚರ ವಸ್ತುಗಳು, ಅದನ್ನ ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಹಾಗೆ ನಮ್ಮ ದೇಹವು ಕೂಡ ಭಗವಂತನಿಗೆ ಸೇರಿದ್ದು, ನಮ್ಮ ಇಂದ್ರಿಯಗಳು ಕೂಡ ಭಗವಂತನಿಂದ ಬಂದಿರೋದು. ಹಾಗಾಗಿ ಅದನ್ನು ನಾವು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಆಗ ನಮಗೆ ಇಂದ್ರಿಯ ನಿಗ್ರಹ ಆಗುತ್ತೆ. ಇದು ಅಲ್ಲ, ಅರ್ಥ ಆಯ್ತಲ್ಲ ಹರೇ ಕೃಷ್ಣ? ಮಾತಾಜಿ, ಅದ್ ಫಲ್ಗು ನದಿದು ಅರ್ಥ ಆಗ್ಲಿಲ್ಲ ಮಾತಾಜಿ, ಅದೇನು ಅಂತ ಹೇಳ್ತೀರಾ? ಫಲ್ಗು ನದಿ ಅಂದ್ರೆ ಮೇಲ್ಗಡೆ ಮರಳು, ನದಿ ತರ ನೀರಿದೆ ಅಂತ ಕಾಣಲ್ಲ, ಅದ್ರ ಒಳಗ್ ಕೈ ಹಾಕಿದ್ರೆ ನೀರಿದೆ. ಒಳಗಡೆ ನೀರಿರುತ್ತೆ. ಅದೇ ಇಲ್ಲಿ ಕೃತಕ ವೈರಾಗ್ಯ ಮಾಡೋರು ಭಗವಂತನ ಭಕ್ತಿ ಸೇವೆ ಮಾಡೋದಿಲ್ಲ. ಅವ್ರು ನೋಡಿದ್ರೆ ತುಂಬಾ ವೈರಾಗ್ಯಗಳಾಗಿ ಕಾಣ್ತಾರೆ, ಆದರೆ ಅವರ ಹೃದಯದಲ್ಲಿ ಇಂದ್ರಿಯ ಭೋಗದ ಆಸೆ ಇನ್ನೂ ಒಳಗಿರುತ್ತದೆ. ಹರೇ ಕೃಷ್ಣ. ಈಗ ಇದನ್ನ ನಿಮ್ಗೊಂದು ಚಟುವಟಿಕೆ ಇದೆ, ವೈಯಕ್ತಿಕ ಅನುಭವದ ಒಂದು ಉದಾಹರಣೆ ಕೊಡಬೇಕು. ನೀವು ಇಂದ್ರಿಯಗಳನ್ನು ನೀವು ನಿಯಂತ್ರಿಸ್ಲಿಕ್ಕೆ ಹೋಗಿ ವಿಫಲರಾಗಿದ್ದೀರಿ. ನೀವು ಇಂದ್ರಿಯ ನಿಯಂತ್ರಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ನಿಮ್ಗೆ ವಿಫಲ ಆಗಿದ್ದೀರಿ, ನಿಮ್ಗೆ ಸಾಧ್ಯ ಆಗಲಿಲ್ಲ. ಅಥವಾ ನೀವು ಇಂದ್ರಿಯ ಆನಂದವನ್ನ ಸಂಪೂರ್ಣ ಮರೆತಿದ್ದೀರಿ. ಯಾವುದಾದ್ರೂ ನಿಮ್ಮ ಅನುಭವ ಇರಬಹುದು. ಎಲ್ಲರಿಗೂ ಕೂಡ ನನಗೆ ಅವಕಾಶ ಇದೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬಹುದು, ಇದು ನಿಮ್ಮ ಅನುಭವವನ್ನ ಹೇಳಬೇಕು, ಇದರಲ್ಲಿ ಬೇರೆ ಏನಿಲ್ಲ. ನಾನು ಮುಂದೆ ಇದಕ್ಕೆ ಮತ್ತೊಂದು ಇದಿದೆ, ಅದಕ್ಕೆ ನಾನು ಇದು ಮಾಡ್ತೇನೆ. ಅಂದ್ರೆ ತುಂಬಾ ವಿಷಯ ಇವತ್ತು ಇದೆ, ಅದಕ್ಕೆ ಸಮಯದ ಕಡಿಮೆ ಆಗುತ್ತೆ.
ಅದಕ್ಕೆ ನೀವು ಈಗ ಯಾರು ಹೇಳ್ತೀರಿ ಅವರು ಕೈ ಎತ್ತಿದ್ರೆ ಹೇಳ್ಬೋದು ಹರೇ ಕೃಷ್ಣ ಈ ವಿಚಾರವಾಗಿ. ಹರೇ ಕೃಷ್ಣ. ಯಾರು ಹೇಳ್ತೀರಿ ಹರೇ ಕೃಷ್ಣ? ಹರೇ ಕೃಷ್ಣ ಮಾತಾಜಿ. ಯಾರು ಹೇಳ್ತೀರಿ? ನಾನು ಹೇಳ್ತೀನಿ ಮಾತಾಜಿ. ಹೇಳಿ, ಎಲ್ಲರಿಗೂ ಅವಕಾಶ ಉಂಟು, ಹೇಳಿ. ಅಂದ್ರೆ ವೈಯಕ್ತಿಕ ಅನುಭವ ಅಂದ್ರೆ ನನ್ನ ಬದುಕಿನ ಬಗ್ಗೆ ಹೇಳ್ಬೇಕಾ ಮಾತಾಜಿ? ನಿಮ್ಮ ಸ್ವಂತ ಜೀವನದಲ್ಲಿ ಏನಾದರೂ ಅನುಭವ ಇದ್ರೆ ಹೇಳ್ಬೇಕು ಅಷ್ಟೇ. ಅನುಭವ ಅಂತ ಅಂದ್ರೆ ನಾನು ಯಾವಾಗ್ಲೂ ವೈಯಕ್ತಿಕವಾಗಿ ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿದ್ದು, ಯಾವ್ದಾದ್ರು ಸಾಮಾಜಿಕವಾಗಿ ನಾನು ಕಾರ್ಯಕರ್ತೆಯಾಗಿ ಕೆಲಸ ಮಾಡವ ಅಂತ ಒಂದು ಆಸಕ್ತಿ ನನ್ನಲ್ಲಿ ತುಂಬಾ ಇತ್ತು. ಅದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನ ಮಾಡ್ತಾ ಇದ್ದೆ. ಅದೇ ರೀತಿ ನನಗೆ ನನ್ನ ಒಂದು ಅನುಭವದಲ್ಲಿ ನನ್ನ ಪಂಚಾಯಿತಿ ಎಲೆಕ್ಷನ್ ಟೈಮ್ ನಲ್ಲಿ ನನಗೆ ತುಂಬಾ ನನ್ನ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಯ್ಕೆ ಆಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಒಂದು ಅವಿರೋಧ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಮೋಸ ನಡೆದಂತ ಸಂದರ್ಭದಲ್ಲಿ ನನಗೆ ನಾನು ಆಯ್ಕೆ ಆಗ್ಲೇ ಇಲ್ಲ. ಆ ಟೈಮಲ್ಲಿ ತುಂಬಾ ನಂಗೆ ದುಃಖ ಆಯ್ತು. ಯಾಕೆಂದ್ರೆ ಎಲ್ಲರೂ ನನ್ನನ್ನ ನಾನೇ ಆಗ್ಬೇಕು ಅನ್ನೋ ಒಂದು ಆಸೆ ಭರವಸೆ ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನನಗೆ ಆತರ ಮಾಡಿದಾಗ ಎಲ್ಲರಿಗೂ ನೋವಾಯ್ತು, ನನಗೂ ಸಹಜವಾಗಿ ನೋವಾಯ್ತು. ಅದು ನನ್ಗೆ ತುಂಬಾ ಒಂಥರ ಬೇಸರ ಆಯ್ತು. ಆದ್ರೆ ಆ ಸಂದರ್ಭದಲ್ಲಿ ನನ್ಗೆ ನೆನಪಾಯ್ತು, ಪುನಃ ಮತ್ತೆ ನೆನಪಾಯ್ತು ಏನಂದ್ರೆ ನಾವು ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೆ ಯಾವತ್ತಾರು ನನ್ಗೆ ಆ ಸ್ಥಾನ ಸಿಗುತ್ತೆ ಅನ್ನುವ ಒಂದು ಆಸೆಯಿಂದ, ಮತ್ತೆ ಆಸೆ ಪಡೋದು ಸಹಜ ಅಲ್ವಾ. ನಾವಿನ್ನು ಕೃಷ್ಣ ಪ್ರಜ್ಞೆಗೆ ಬಂದಿರ್ಲಿಲ್ಲ, ಬರೀ ನಾನು ರಾಮನ ಭಕ್ತೆಯಾಗಿದ್ದೆ. ಆದ್ರಿಂದ ರಾಮನಿಗೋಸ್ಕರ ನಾನು ಸಮಾಧಾನ ತಾಳ್ಕೊಂಡ್ರೆ ಮುಂದೊಂದ್ ದಿನ ನನ್ಗೆ ಸಿಗುತ್ತೆ ಆ ಸ್ಥಾನ ಅನ್ಕೊಂಡು ನಾನು ತುಂಬಾ ತಾಳ್ಮೆಯಿಂದ ಇದ್ದಿದ್ದೆ. ಹಾಗೆ ಕಳೆದ ಹಾಗೆ ಅದೇ ಸ್ಥಾನಕ್ಕೆ ನನ್ನ ಪುನಃ ನನಗೆ 1 ಇಯರ್ ಆದ ತಕ್ಷಣ ನನ್ನ ಆಯ್ಕೆ ಮಾಡ್ಬಿಟ್ರು. ಎಲ್ಲರೂ ಸಾರ್ವತ್ರಿಕವಾಗಿ ಅಂದ್ರೆ ಅವಿಶ್ವಾಸ ನಿರ್ಣಯದಿಂದ ನನ್ನ ಆಯ್ಕೆ ಮಾಡಿ ಕೂರಿಸಿದ್ರು. ಅವಾಗ ನಂಗೆ ತುಂಬಾ ಸಂತೋಷ ಆಯ್ತು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ಹೇಳಿದಾಗೆ ಮತ್ತೆ ಸುಖ ಮತ್ತು ದುಃಖ ಎರಡು ನನಗೆ ಆ ಸಂದರ್ಭದಲ್ಲಿ ಆಯ್ತು. ಒಂದ್ಸರಿ ದುಃಖ ಬಂತು, ಮತ್ತೊಂದ್ಸರಿ ನನಗೆ ಸಂತೋಷ ಆಯ್ತು. ಇದು ಅಂದ್ರೆ ನೀವು ಹೇಳಿದ ಹಾಗೆ ವಿಫಲತೆ ಅಂತ ಹೇಳ್ತಾ ಇದ್ರಿ, ಅದೊಂದು ಅನುಭವ ಆಯ್ತು. ಮತ್ತೊಂದು ನನ್ನ ಜೀವನದಲ್ಲಿ ಏನಾಯ್ತು ಅಂದ್ರೆ ನನ್ನ ಮಗಳ ವೈಯಕ್ತಿಕ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಮಗಳ ವಿವಾಹ ಸಂದರ್ಭದಲ್ಲಿ ಅವಳಿಗೆ ತುಂಬಾ ಒಂದು ಘನವಾದ ಒಂದು ಆರೋಗ್ಯದಲ್ಲಿ ಕೊರತೆ ಆಯ್ತು. ಆವಾಗ ವಿವಾಹ ಸಂದರ್ಭ ಕೂಡ ಆ ಒಂದು ಮುಹೂರ್ತದಲ್ಲಿ ನಿಂತೋಯ್ತು. ಅವಾಗ್ಲೂ ಕೂಡ ನನ್ಗೆ ತುಂಬಾ ದುಃಖ ಆಯ್ತು. ಯಾರು ಎಷ್ಟೇ ಹೇಳಿದ್ರು ಕೂಡ ನನಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಕಂಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಅವಾಗ್ಲೂ ನನ್ಗೆ ನನ್ನ ರಾಮನ ಭಕ್ತಿಯಿಂದ ನನ್ಗೆ ಏನೋ ಒಂದು ರೀತಿ ಸಮಾಧಾನ ಸಿಗ್ತಾ ಬಂತು. ಪುನಃ ಅವಳು ಆರೋಗ್ಯದಲ್ಲಿ ಸುಧಾರಿಸ್ಕೊಂಡ್ಲು. ಆಮೇಲೆ ಅದೇ ಹುಡುಗನ ಜೊತೆ ವಿವಾಹ ಆಯ್ತು. ಇದು ಕೂಡ ನನ್ನ ಜೀವನದಲ್ಲಿ ತುಂಬಾ ನನಗೆ ಅನುಭವಿಸಲಾರದಂತ ದುಃಖ ಮತ್ತು ಸಂತೋಷ ಎರಡು. ಧನ್ಯವಾದಗಳು ಹರೇ ಕೃಷ್ಣ. ಸ್ವಲ್ಪ ಚಿಕ್ಕದಾಗಿ ಹೇಳಬೇಕು ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಹರೇ ಕೃಷ್ಣ, ಎಲ್ಲರಿಗೂ ಕೂಡ ಒಂದು ಅವಕಾಶ ಉಂಟು. ಹರೇ ಕೃಷ್ಣ. ಅಂದ್ರೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಅದಕ್ಕೆ ನೀವು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ವಿಫಲರಾಗಿದ್ದೀರಿ ಅಥವಾ ನೀವು ಸಕ್ಸಸ್ಫುಲಿ ಮಾಡಿದ್ದೀರಿ ಹೇಳ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಸ್ವಲ್ಪ ಚಿಕ್ಕದಾಗಿರ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಯನ್ವಿತ ದೀಪದಾತ್ರಿಯಿಂದ ಮಾತಾಜಿ ನನ್ನ ಮದ್ವೆಗೆ ಮುಂಚೆ ನಾನು ಕೃಷ್ಣ ಭಕ್ತಿಲಿದ್ದೆ. ಬಟ್ ಮದ್ವೆ ಆದ ನಂತರ ಅಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಗ ನನ್ನ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಯ್ತು. ಈವನ್ ಹೆಲ್ತ್ ಇಶ್ಯೂಸ್ ಎಲ್ಲಾನು ಆಗಿತ್ತು. ಅದಾದ ನಂತರ ಮತ್ತೆ ನಾನು ಕೃಷ್ಣ ಪ್ರಜ್ಞೆಗೆ ಬಂದ ನಂತರ ಮತ್ತೆ ಸ್ವಲ್ಪ ದಿನ ಸ್ವಲ್ಪ ಲೈಫಲ್ಲಿ ಚೇಂಜಸ್ ಆಯ್ತು. ಹಾಗೆ ನನ್ಗೆ ಕೃಷ್ಣ ಚೇಂಜ್ ಮತ್ತೆ ನಾನು ಜಪ ಮಾಡೋದು, ಮತ್ತೆ ಜಪ ಮಾಡ್ತಾ ಇದ್ದೆ, ಏಕಾದಶಿ ಮಾಡ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟು ನಾನು ಏನೋ ದೇವಸ್ಥಾನಕ್ಕೆಲ್ಲ ಹೋಗೋದು ಏನೋ ಇರ್ಲಿಲ್ಲ. ಮತ್ತೆ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮಾಡಿದೆ. ಅಷ್ಟರಲ್ಲಿ ನಂಗೆ ದೀಕ್ಷೆನೂ ಆಯ್ತು. ಈಗ ಕಂಟಿನ್ಯೂ ಆಗಿ ಕೃಷ್ಣ ಭಕ್ತಿಲಿ ಇದ್ದೀನಿ ಮಾತಾಜಿ. ಆಲ್ ಗ್ಲೋರೀಸ್ ಟು ಗುರು ಅಂಡ್ ಗೌರಂಗ. ಹರೇ ಕೃಷ್ಣ. ಅಂದ್ರೆ ನಿಮ್ಮ ಇಂದ್ರಿಯಗಳನ್ನು ಅಂದ್ರೆ ನಿಮ್ಮ ಅದೇ ಮಾತಾಜಿ ಅವಾಗ ಮದ್ವೆ ನೋಡಿ ಹರೇ ಕೃಷ್ಣ, ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸ್ಲಿಕ್ಕೆ ಹೋಗಿ ನೀವು ವಿಫಲರಾಗಿದ್ದೀರಿ ಅಥವಾ ನೀವು ಸಕ್ಸಸ್ಫುಲಿ ಮಾಡಿದ್ದೀರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರು ನಿಮ್ಮ ಹೆಸರು ಹೇಳ್ಕೋಬೇಕು. ಹರೇ ಕೃಷ್ಣ. ಲಕ್ಷ್ಮೀ ದೇವರಾಜ್. ವಿಡಿಯೋ ಓಪನ್ ಮಾಡ್ಬೇಕು ನೀವೆಲ್ಲರೂ ಕೂಡ. ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಹೇಳಿ ಮಾತಾಜಿ ದಯವಿಟ್ಟು. ಮಾತಾಜಿ, ನನ್ಗೆ ಇದು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಕ್ ಹೋಗಿ ಒಂದ್ ಸೋತಿರೋದು ಅಂತಂದ್ರೆ, ನನಗ್ ಮೊದ್ಲಿಂದನೂ ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಆಧ್ಯಾತ್ಮಿಕದ್ದು ಅಂದ್ರೆ ಜಪ ತಪ ಮೊದ್ಲಿಂದ ಅದು ನನ್ಗೆ ತುಂಬಾ ಇಚ್ಛೆ ಇದ್ದಿದ್ದು. ಬಟ್ ಇವಾಗ ಅದು ಕಂಟಿನ್ಯೂಟಿ ಮಾಡಕ್ ಆಗ್ತಿರ್ಲಿಲ್ಲ ನನ್ಗೆ. ಸೊ ಅದು ಅಂದ್ರೆ ಒಂದ್ ದಿವಸ ಎದ್ದೇಳ್ತೀನಿ ಮತ್ತೆ ಆಗಲ್ಲ ನನ್ಗೆ. ಸೊ ನಮ್ ರೊಟೀನ್ ಲೈಫ್ ಆತರ ಇರೋದ್ರಿಂದ ನನ್ಗದು ಕಂಟಿನ್ಯೂಟಿ ಮಾಡಕ್ ಆಗಲ್ಲ. ಲೇಟ್ ಆಗಿ ಮಲಗಿ ಮತ್ತೆ ಬೇಗ ಎದ್ದೇಳ್ಬೇಕಂದ್ರೆ ಆಗ್ತಿಲ್ಲ. ಸೊ ಅದ್ರಲ್ಲಿ ನಾನು ಸೋತಿದ್ದೀನಿ. ಮತ್ತೆ ಇಂದ್ರಿಯ ಇದನ್ನ ಮರ್ತಿರೋದು ಅಂತಂದ್ರೆ, ನಾವ್ ಯಾವಾಗ ಒಂದು ಭಕ್ತರ ಸಂಘದಲ್ಲಿ ಇರ್ತೀವಿ, ಸೊ ಅವಾಗ ನಾವು ನಮಗೋಸ್ಕರ ನಮ್ಮ ಇಚ್ಛೆಗಳಿಗೋಸ್ಕರ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನಮಗೋಸ್ಕರ ನಾವು ಬದುಕೋದನ್ನ
ಅಂದ್ರೆ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋ ಬದಲು ನಾವು ಭಗವಂತನ್ಗೆ ಮತ್ತೆ ಶಾಸ್ತ್ರಗಳಲ್ಲಿ ಏನಿದೆ ಅದ್ರ ಪ್ರಕಾರ ಬದುಕ್ಬೇಕು, ಭಗವಂತನ ತೃಪ್ತಿ ಪಡಿಸ್ಬೇಕು ಅನ್ನೋದ್ರಲ್ಲಿ ಮಾಡಿದೀನಿ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೆಸರು ನಿಮ್ದು? ಹನುಮಂತ ಮಾತಾಜಿ. ಓಕೆ, ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ ಪ್ರಭುಜಿ. ಎಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಬೇಕು ತರಗತಿಯಲ್ಲಿ. ಹರೇ ಕೃಷ್ಣ. ಮಾತಾಜಿ, ಅಂದ್ರೆ ಕೃಷ್ಣ ಪ್ರಜ್ಞೆ ಒಂದ್ಮೇಲೆ ಜಪ ಇದೆಲ್ಲ ಸ್ಟಾರ್ಟ್ ಮಾಡಿದೆ ಮಾತಾಜಿ. ಅಂದ್ರೆ ನಾಲಿಗೆನ ಫುಲ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಮಾತಾಜಿ. ಅಂದ್ರೆ ಔಟ್ ಸೈಡ್ ಫುಡ್ ಆಲ್ಮೋಸ್ಟ್ ಕಂಪ್ಲೀಟ್ 99% ಬಂದ್ ಮಾತಾಜಿ. ಸೊ ಏನಿದ್ರು ಮನೇಲೇ ತಿಂತೀನಿ, ಮನೇಲೇ ಮನೆಯಲ್ಲೇ ಏನೇ ಆದ್ರೂ ತಿಂತೀನಿ. ಬಟ್ ಔಟ್ ಸೈಡ್ ಈಗ ಸ್ವಲ್ಪ ಜನಕ್ಕೆ ಕ್ರೇವಿಂಗ್ಸ್ ಸಮಥಿಂಗ್ ನನಗೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳ್ತಲ್ವಾ, ಅದು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿದ್ದೀನಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ದಾಕ್ಷಾಯಿಣಿ ಮಾತಾಜಿ. ಮಾತಾಜಿ ಈಗ ನಾವು ಬೆಳಿಗ್ಗೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಮಾಡಿದ್ದೀನಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಮಾತಾಜಿ, ನಾವು ಬೆಳಿಗ್ಗೆ ಜಪ ಮಾಡ್ಬೇಕು ಅಂತ ಎದ್ದೊಳ್ತೀವಿ ಮಾತಾಜಿ. ಆದ್ರೂ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನಾವು ಜಪ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಮಾತಾಜಿ. ಅದು ಜಪ ಮಾಡ್ಬೇಕು ಅಂದಾಗ ನಾವು ಎದ್ದೊಳೋದ್ ಹೆಂಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೂ ಭಗವಂತನ ಒಂದು ಇದಕ್ಕೆ ನಾವು ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಇಂದ್ರಿಯನ ನಿಗ್ರಹ ಮಾಡ್ಕೊಂಡು ಅದೊಂದು ಭಕ್ತಿ ನಾವು ಮಾಡ್ಲೇಬೇಕು ಅಂತ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ನಾವು ಭಕ್ತಿ ಮಾಡ್ತಾ ಇದ್ದೀನಿ ಮಾತಾಜಿ. ಆಮೇಲೆ ಉಪವಾಸ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟು ತುಂಬಾ ಹೊಟ್ಟೆ ಹಸಿವು ಆಗುತ್ತೆ, ಆದ್ರೂ ಅದನ್ನ ನಾವು ನಿಗ್ರಹಿಸ್ಕೊಂಡು ಏಕಾದಶಿ ಉಪವಾಸನ ಮಾಡ್ತಾ ಇದೀನಿ ಮಾತಾಜಿ. ಅದು ಮಾಡ್ತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳೋರಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಂದ್ರಿಯಗಳನ್ನ ನಮಗೆ ಕಂಟ್ರೋಲ್ ಮಾಡೋದು ಹೇಗೆ, ಇದು ಪ್ರಶ್ನೆ ಅಲ್ವಾ? ಅಂದ್ರೆ ಇಂದ್ರಿಯಗಳನ್ನ ನಾವು ಹತ್ತಿಕ್ಕಿ ಈಗ ನಾವು ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ ಅಲ್ವಾ? ಅದನ್ನ ನೋಡಿದ್ದೇವೆ, ಅದರಲ್ಲಿ ನಾವು ವಿಫಲರಾಗ್ತೇವೆ ಅಂತ ನೋಡಿದ್ದೇವೆ. ಈಗ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಮಗೆ ತಿಳಿದಂತೆ ನಮ್ಮ ಇಂದ್ರಿಯಗಳ ಹತೋಟಿಗೆ ಬರ್ತವೆ ಅಲ್ವಾ? ಈಗ ಅಂದ್ರೆ ಈ ಕೃಷ್ಣ ಪ್ರಜ್ಞೆ ಬರೋಕ್ಕಿಂತ ಮುಂಚೆ ಎಷ್ಟು ನಾವು ಭಾರಿ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಇಂದ್ರಿಯಗಳು ಕಷ್ಟ ಆಗೋದಿಲ್ಲ. ಕಷ್ಟ ಬಂದಾಗ, ದುಃಖ ಬಂದಾಗ ನಮಗೆ ಅಳು ಬರೋದು, ತುಂಬಾ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು. ಒಂದ್ ಮಾತಾಜಿ ಹೇಳಿದ್ರು ಅಲ್ವಾ, ಮನಸ್ಸು ಕೂಡ ಒಂದು ಇಂದ್ರಿಯವೇ ಅಲ್ವಾ? ಮನಶ್ಶಷ್ಟಾನಿ ಇಂದ್ರಿಯಾಣಿ ಅಂತ ಹೇಳ್ತಾರೆ ಅಲ್ವಾ? 5 ಜ್ಞಾನೇಂದ್ರಿಯ, ಪಂಚೇಂದ್ರಿಯ, 5ನೇದು ಅಂದ್ರೆ ಮನಸ್ಸು ಕೂಡ ಇಂದ್ರಿಯವೇ. ಅದು ಮನಸ್ಸು ತುಂಬಾ ಮನಸ್ಸಿಗೆ ದುಃಖ ಬರುತ್ತೆ ಅಲ್ವಾ? ಅವರು ಹೇಳಿದ್ದು ಮನಸ್ಸಿಗೆ ದುಃಖ, ಅದನ್ನ ಕಂಟ್ರೋಲ್ ಮಾಡೋದು ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಎಷ್ಟು ಪ್ರಯತ್ನ ಪಟ್ಟರು ಇಂದ್ರಿಯಗಳು ಕಂಟ್ರೋಲ್ ಬರೋದಿಲ್ಲ ಅಲ್ವಾ? ಆದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಭಗವಂತನ ಒಂದು ಭಕ್ತಿಯಲ್ಲಿ ಇದ್ದಾಗ ನಮ್ಗೆ ತನ್ನಿಂತಾನೇ ಕಂಟ್ರೋಲ್ ಬರುತ್ತೆ ಅಲ್ವಾ? ಈಗ ನೋಡಿ, ಕಣ್ಣು ನಮಗೆ ಏನ್ ಅನಿಸುತ್ತೆ, ನಮ್ಗೆ ಹಿಂದೆ ಎಲ್ಲ ಸೀರಿಯಲ್ ನೋಡ್ಬೇಕು ಟಿವಿನಲ್ಲಿ ಅಲ್ವಾ, ಫಿಲ್ಮ್ ನೋಡ್ಬೇಕು, ಈ ತರ ಎಲ್ಲ ಇಚ್ಛೆ ಇರ್ತಿತ್ತ? ಟೂರಿಗೆಲ್ಲ ಹೋಗ್ಬೇಕು ಎಲ್ಲ ಇತ್ತೋ ಇಲ್ವೋ? ತುಂಬಾ ಇತ್ತು ಮಾತಾಜಿ. ಇದೆಲ್ಲ ಕಂಟ್ರೋಲ್ ಆಗಿದೆ ಈಗ. ಇರ್ತಾನೆ ಇರ್ಲಿಲ್ಲ, ಧಾರಾವಾಹಿ ನೋಡ್ಬೇಕು ಅಲ್ವಾ? ಆದ್ರೆ ಈಗ ನೋಡಿ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಏನ್ ವ್ಯತ್ಯಾಸ ಆಗಿದೆ? ಇಂಟ್ರೆಸ್ಟ್ ಇಲ್ಲ. ಇಲ್ಲ ಮಾತಾಜಿ. ಅಲ್ಲ ಮಾತಾಜಿ, ಟಿವಿನೇ ಆನ್ ಮಾಡಿಲ್ಲ ಮಾತಾಜಿ. ಆದ್ರೆ ಅದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ. ಹೇಗೆ? ಭಗವಂತನ ಮೇಲೆ ಆಸಕ್ತಿ ಬರೋದ್ರಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದು. ಭಗವಂತನ ಭಗವದ್ಗೀತೆಲ್ಲೇ ಇರೋದ್ರಿಂದ ಟಿವಿ ಆನ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಟಿವಿನೇ ಹಾಕಿಲ್ಲ ಮಾತಾಜಿ. ಹರೇ ಕೃಷ್ಣ. ಆಮೇಲೆ ಪೇಪರ್ ಓದೋದ್ರಲ್ಲೇ ಮುಳುಗ್ ಬಿಡೋದು, ಧಾರಾವಾಹಿಗಳನ್ನ ಕಾದಂಬರಿಗಳನ್ನ ಓದ್ತಾ ಇರೋದು, ಅದೆಲ್ಲ ಇರ್ತಿತ್ತಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಟಿವಿ ಸೀರಿಯಲ್, ಆಮೇಲೆ ವಾಟ್ಸಪ್ ವಿಡಿಯೋ ನೋಡ್ತಾ ಇರೋದು, ಆಮೇಲೆ ಕೆಲವರು ಟ್ವಿಟ್ಟರ್, ಕೆಲವರು ಫೇಸ್ಬುಕ್ ಅಡಿಕ್ಟ್ ಆಗಿರುತ್ತಾರೆ ಅಲ್ವಾ? ಭಕ್ತಿ ಸೇವೆಗೆ ಬಂದ್ಮೇಲೆ ಅದೆಲ್ಲ ನಮ್ಗೆ ಒಂಥರ ಅನಾವಶ್ಯಕವಾಗಿ ಕಾಣ್ತಾ ಇದೆ ಅಲ್ವಾ? ಅದ್ರ ಕಡೆ ನೋಡ್ಲಿಕ್ಕೆ ಸಮಯ ಇಲ್ಲ. ಹೇಗೆ? ತಾನೇ ಕಂಟ್ರೋಲ್ ಬರ್ತಾ ಇದೆ ಅದು. ಆಮೇಲೆ ಅದಕ್ಕಿಂತ ಮುಂಚೆ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ, ಭಕ್ತಿಗೆ ಬರ್ಲಿಲ್ಲ. ಪ್ರಭುಜಿ ಹೇಳಿದ್ರು, ಹೋಟೆಲ್ ತಿಂಡಿ ತಿನಿಸು, ಖಾರದ ಐಟಮ್ ಬೇಕು, ಅಲ್ಲಿ ಹೋದ್ರೆ ಮಸಾಲೆ ದೋಸೆ ತಿನ್ಬೇಕು, ಈಗ ಕಾಣ್ತಿತ್ತಲ್ವಾ? ಹೌದು ಮಾತಾಜಿ. ಪಾನಿಪುರಿ ತಿನ್ಬೇಕು, ಮಸಾಲೆ ದೋಸೆ ತಿನ್ಬೇಕು ಅಲ್ವಾ? ಸೊ ಈಗ ಬಂದ್ಮೇಲೆ ನ್ಯೂಸ್ ಪೇಪರ್ ಓದ್ಬಾರ್ದ ಮಾತಾಜಿ? ಓದ್ಬಹುದು, ನಾವು ಓದ್ಬಾರ್ದು ಅಂತ ಹೇಳಿಲ್ಲ. ನ್ಯೂಸ್ ಪೇಪರ್ ತಿಳ್ಕೋಬೇಕು, ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಲ್ವಾ? ತಿಳ್ಕೊಳ್ಳೇಬೇಕು.
ಅದೇ ಸಮಯದ ಅಭಾವ ಅಲ್ವಾ? ಗ್ಲಾನ್ಸ್ ಮಾಡ್ತೇವೆ, ಸಮಯನೇ ಸಿಗ್ಲಿಲ್ಲ. ಡೀಟೇಲ್ 2 ತಾಸುಗಟ್ಟಲೆ ಓದ್ಲಿಕ್ಕೆ ಟೈಮ್ ಇಲ್ಲ. ಇದೆಯಾ? ಇಲ್ಲ 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 ಮಾತಾಜಿ. ಅಷ್ಟಿಲ್ಲ ಬೆಳಿಗ್ಗೆ ಮಾತಾಜಿ. ಬೆಳಿಗ್ಗೆ ನ್ಯೂಸ್ ಪೇಪರ್ ಬಂದ್ರೆ 1.5-2 ತಾಸು ಓದ್ತಾ ಇರ್ತಾರೆ ಬುಡದಿಂದ ತುದಿವರೆಗೆ. ಈಗಿಲ್ಲ, ನಮ್ಗೆ ಇಂಪಾರ್ಟೆಂಟ್ ನ್ಯೂಸ್ ಕೆಲವರು ನೋಡ್ತೇವೆ. ಸೊ ಅಷ್ಟೇ. ಸೊ ಮುಖ್ಯವಾದದ್ದು ಏನು ಐಟಮ್ ಅಷ್ಟೇ. ಅಂದ್ರೆ ಇಲ್ಲಿ ಪ್ರಶ್ನೆ ಇರೋದು ಏನಂದ್ರೆ ನಮ್ ಕಂಟ್ರೋಲು ಅನ್ನೆಸೆಸರಿ, ಅದರ ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಅಲ್ವಾ, ಅದು ಈಗ ಹೌದು ಮಾತಾಜಿ. ಬಿಟ್ಟಿದೆ ಅಲ್ವಾ. ಕಾಫಿ ಟೀ ಅಲ್ವಾ, ಕೃಷ್ಣ ಪ್ರಜ್ಞೆ ಕಾಫಿ ಟೀ ಅದೆಲ್ಲ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಹಾ, ಮತ್ತೆ ಆಮೇಲೆ ನೋಡಿ ನಾಲಿಗೆ ಚಪ್ಪಲ ಕಡಿಮೆ ಆಗ್ತಾ ಇದೆ ಮಾಂಸಾಹಾರಿ ಅಲ್ವಾ, ಈ ತರದೆಲ್ಲ. ಎಲ್ಲ ಬಿಡ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ, ಆಮೇಲೆ ಪ್ರಸಾದ ಸೇವನೆ ಮಾಡೋದ್ರಿಂದ ಇದೆಲ್ಲ ಬರ್ತದೆ. ಮತ್ತೆ ಏಕಾದಶಿ ಉಪವಾಸ ನೋಡಿ, ಈಗ ಏಕಾದಶಿ ಉಪವಾಸ ಮಾಡಿ ನಮ್ಗೆ ಅವತ್ತಿನ ದಿವಸ ಹಸಿವೆ ಆಗೋದೇ ಇಲ್ಲ ಅಲ್ವಾ. ನೋಡಿ ಕೃಷ್ಣ ಹೌದು ಜನ್ಮಾಷ್ಟಮಿಗೆ ಬೇಕಾದ್ರೆ ನೀವು ಆ ಆ, ನಿಟ್ ಇದು ಅಂದ್ರೆ ನಿರ್ಜಲ ಉಪವಾಸ ಮಾಡ್ಬೋದು. ದೇವಸ್ಥಾನದಲ್ಲಿ ಸೇವೆ ಮಾಡಿದರೆ ಏನು ಗೊತ್ತೇ ಆಗೋದಿಲ್ಲ 12 ಗಂಟೆ ರಾತ್ರಿವರೆಗೂ. ಹೌದು ಮಾತಾಜಿ. ಏನು ಹೌದು ಗೊತ್ತೇ ಆಗೋದಿಲ್ಲ. ಸೇವೆಯಲ್ಲಿ ಮುಳುಗ್ಬಿಟ್ರೆ ಹಸುವೆ ನೀರು ಕುಡಿದಿದ್ರು ಆಸರು ಕೂಡ ಆಗೋದಿಲ್ಲ ಇದು. ಆಮೇಲೆ ನೋಡಿದ್ರೆ ಆಮೇಲೆ ಮಾತಾಡೋದು ಹಿಂದೆ ಎಲ್ಲ ಭಕ್ತಿಯಲ್ಲಿ ಬರೆದಿದ್ರೆ ಎಲ್ಲ ಹಾಳು ಹರಟೆ ಅಲ್ವಾ. ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡೋದು ಅಲ್ವಾ. ಹೌದು ಮಾತಾಜಿ. ಭಕ್ತಿಗೆ ಬಂದ್ಮೇಲೆ ಇದೆಲ್ಲ ಇದೆಯಾ? ಹರೇ ಕೃಷ್ಣ. ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಇಲ್ಲ ಮಾತಾಜಿ. ಹ, ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಕಷ್ಟ ಅಲ್ವಾ. ಸೊ ಈಗ ಮಂಗಳಾರತಿಗೆ ಏಳ್ಬೇಕು ಅಂದ್ರೆ ತಾನೇ ಎಚ್ಚರ ಆಗುತ್ತೆ. ಯಾರು ಅಲಾರಾಮ್ ಇಡೋದು ಬೇಡ, ಏನ್ ಬೇಡ. ಅಲಾರಾಮ್ ಬೇಕಾಗತ್ತಾ? ಏನು ಇಲ್ಲ ಬೇಕಾಗಿಲ್ಲ ಇಷ್ಟ ಆಗಿರುತ್ತೆ ಮತ್ತೆ. ಏನು ಬೇಕಾಗುದಿಲ್ಲ. ಹಾಗೆ ಮೂವಿ ಆಮೇಲೆ ಸಾಂಗ್ಸ್ ಕೇಳೋ ಬದಲು ಇವಾಗ ಪ್ರವಚನ ಕೇಳ್ತೀವಿ ಮಾತಾಜಿ. ಹಾ, ಕಿವಿಯಲ್ಲಿ ನಮ್ಗೇನಿತ್ತು ಹಿಂದೆ ಎಲ್ಲ ಸಿನಿಮಾ ಹಾಡು ಕೇಳ್ಬೇಕು ಅಲ್ವಾ. ಹೌದು ಮಾತಾಜಿ. ಆದ್ರೆ ಈಗ ಏನಾಗಿದೆ, ವೈಷ್ಣವ ನಮ್ಮ ವೈಷ್ಣವ ಹಾಡುಗಳನ್ನ ಕೇಳೋಣ, ಭಗವಂತನ ಬಗ್ಗೆ ಪ್ರಾರ್ಥನೆಗಳನ್ನ ಕೇಳೋಣ, ಇದೆಲ್ಲ ಬರ್ತಾ ಇದೆ ಅಲ್ವಾ. ಸಂಕೀರ್ತನೆ ಮಾಡೋಣ, ಇದೆಲ್ಲ ಬರ್ತದೆ. ಹೀಗಾಗಿ ಎಲ್ಲ ಇಂದ್ರಿಯಗಳು ತಮ್ಮಿಂದ ತಾವೇ ಕಂಟ್ರೋಲ್ ಬರ್ತದೆ ಅಲ್ವಾ. ಹೌದು ಮಾತಾಜಿ. ಕೋಪ ನೋಡಿ, ಕೋಪ ಬರ್ತಾ ಇತ್ತು, ಈಗ ಕೋಪ ಕಡಿಮೆ ಆಗ್ತಾ ಇದೆಯಾ ಅಲ್ವಾ ಎಲ್ಲರಿಗೂ. ತುಂಬಾ ಕಮ್ಮಿ ಆಗ್ತಾ ಇದೆ ಮಾತಾಜಿ. ಕೋಪ, ದುಃಖ ಪಡೋದು, ಮನಸ್ಸಿಗೆ ಉದ್ವೇಗ ಮಾಡ್ಕೊಳ್ಳೋದು ಅದೆಲ್ಲ ಇತ್ತಲ್ವಾ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಆಚಾರ್ಯರು ಏನ್ ಹೇಳ್ತಾರೆ, ರೂಪ ಗೋಸ್ವಾಮಿಗಳು ಏನ್ ಹೇಳ್ತಾರೆ ಅಂತ ನಾವು ನೋಡೋಣ. ವಾಚೋ ವೇಗಂ ಮನಃ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಯಿತ ಧೀರಃ ಪೃಥ್ವೀಂಸ ಶಿಷ್ಯಾತ್. ಅಂದ್ರೆ ಮಾತಿನ ವೇಗ ಇದೆಲ್ಲ ಉಪದೇಶಾಮೃತದಲ್ಲಿ ಬಂದಿದೆ ಕಾಣುತ್ತೆ ಇದು. ಹೌದು, ಹೌದು ಮಾತಾಜಿ. ಮೊದಲನೇ ಅಧ್ಯಾಯದಲ್ಲಿ ಬಂದಿದೆ ಮೊದಲನೇ ಶ್ಲೋಕ. ಸೊ ಅದ್ರಲ್ಲಿ ಏನು, ಮಾತಿನ ವೇಗ, ಮತ್ತೆ ಕೋಪದ ಒಂದು ವೇಗ, ಆಮೇಲೆ ಜಿಹ್ವ ನಾಲಿಗೆಯ ರುಚಿ, ಆಮೇಲೆ ಇದೆಲ್ಲ ಉದರ ಉಪಸ್ಥ ಹೊಟ್ಟೆ ಮತ್ತೆ ಉಪಸ್ಥ ಜನನಾಂಗಗಳ ವೇಗ, ಇದನ್ನೆಲ್ಲ ಯಾರು ತಡ್ಕೊಳ್ತಾರೆ ಅವರು ಗೋಸ್ವಾಮಿಗಳಾಗ್ತಾರೆ. ಮತ್ತು ಗೋಸ್ವಾಮಿಗಳೇ ಆಗ್ತಾರೆ. ಮತ್ತವರು ಪ್ರಪಂಚದಾದ್ಯಂತ ಅವರಿಗೆ ಕೃಷ್ಣ ಪ್ರಜ್ಞೆನ ಜನರಿಗೆ ಕೊಡ್ಬೋದು ಭಕ್ತಿಯನ್ನ. ಆದರೆ ಇದನ್ನ ಯಾರು ಕಂಟ್ರೋಲ್ ಅಲ್ಲಿ ಇಡ್ಲಿಲ್ಲ ಅವರು ಗೋದಾಸರಾಗ್ಬಿಡ್ತಾರೆ. ಗೋದಾಸರು ಅಂದ್ರೆ ಇಂದ್ರಿಯಗಳಿಗೆ ದಾಸರಾಗ್ಬಿಡ್ತಾರೆ ಅಲ್ವಾ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ ಮಾತಾಜಿ, ಸವಿತಾ ಮಾತಾಜಿ ಓದಿ. ಅರೆ ಇದೇನೋ ಇದಾಗ್ಬಿಡುತ್ತೆ. ಓದಿ ಮಾತಾಜಿ. ಹರೇ ಕೃಷ್ಣ. ಅದು ನಿಲ್ಸಿ ಮಾತಾಜಿ, ಅದು ಮುಂದೆ ಹೋಗ್ತಿದೆ. ಇದಾಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಓದಿ. ಪರಂ ದೃಷ್ಟ್ವಾ ನಿವರ್ತತೆ. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುತ್ತಾ ಪರಮ ಪ್ರಭು ಶ್ರೀ ಕೃಷ್ಣನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವವಾದ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ಯಾವ ಶ್ಲೋಕ ಅಂದ್ರೆ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯತೆ ಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ಪರಂ ದೃಷ್ಟ್ವಾ, ಪರಂ ಅಂದ್ರೆ ಶ್ರೇಷ್ಠವಾದದ್ದು. ಈಗ ನಮ್ಗೆ ಇಂದ್ರಿಯಗಳಿಗೆ ಅವ್ರನ್ನ ಸುಮ್ಮನೆ ಇರಕ್ ಆಗೋದಿಲ್ಲ ಅಲ್ವಾ. ಅದಕ್ಕೆ ಪರಂ ದೃಷ್ಟ್ವಾ ಶ್ರೇಷ್ಠವಾದದ್ದು ಕೊಡ್ಬೇಕಂತೆ. ಈಗ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ಮನೇಲಿ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ
ಅವರು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಕುತ್ಕೊಳ್ತಿದ್ರ ಎಲ್ಲಾದ್ರೂ ಚಿಕ್ಕ ಮಕ್ಳು ಇದ್ದವ್ರು ಇಲ್ಲಿ ಸುಮ್ಮನೆ ಕುತ್ಕೊಳ್ತಾರ ಮಕ್ಕಳು? ಇಲ್ಲ ಮಾತಾಜಿ, ಒಂದ್ 2 ವರ್ಷ ಇದ್ದ ಮಕ್ಕಳು ಕುತ್ಕೊಳ್ಳಲ್ಲ ಮಾತಾಜಿ. ಮನೆ ತುಂಬಾ ರಚ್ಚೆ ಮಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅವ್ರು ಆಚೆ ಈಚೆಗೆ ದಂಧಲೆ ಮಾಡ್ತಾರೆ. ಅವ್ರಿಗೇನಾದ್ರೂ ಆಟ ಸಾಮಾನು ಕೊಟ್ರೆ ಅವ್ರು ಏನ್ ಮಾಡ್ತಾರೆ? ಆಟ ಆಡ್ಕೋತಾ ಇರ್ತಾರೆ ಅಲ್ವಾ? ಹೌದು ಮಾತಾಜಿ. ಅದೇ ತರ ನೋಡಿ, ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದ್ ಕಷ್ಟ. ಅದಕ್ಕೆ ನಾವು ಒಳ್ಳೇದನ್ನ ಕೊಡಬೇಕು, ಶ್ರೇಷ್ಠವಾದದ್ದನ್ನ ಕೊಡಬೇಕು. ಇಲ್ಲಿ ಶ್ರೇಷ್ಠವಾದದ್ದನ್ನ ಕೊಡೋದು ಅಂತಂದ್ರೆ ಕೃಷ್ಣ ಪ್ರಜ್ಞೆಯ ಅನಲ್ಲಿ ನೋಡಿ, ನೋಡ್ಬೇಕು, ನಮ್ಗೆ ಸೌಂದರ್ಯ ವಸ್ತು ನೋಡ್ಬೇಕು ಅಂತ ಕಾಣುತ್ತೆ. ಆದರೆ ಆ ಭಗವಂತನ ಆ ಸೌಂದರ್ಯವನ್ನು ಸವಿದರೆ ನಿರ್ಜೀವ ಐಹಿಕ ವಿಷಯಗಳ ರುಚಿಯೇ ಇರುವುದಿಲ್ಲಂತೆ. ಆ ಭಗವಂತನ ಆ ಸುಂದರವಾದ ಅಲಂಕೃತವಾದ ಭಗವಂತನ ಆ ವಿಗ್ರಹ ಅದನ್ನ ನೋಡಿದರೆ ಅದು ಆನಂದ ಆಗತ್ತೆ ಅಲ್ವಾ? ಹರೇ ಕೃಷ್ಣ. ನೋಡಿದವರಿಗೆ ಬೇರೆ ಸೌಂದರ್ಯದ ಬಗ್ಗೆ ಆ ಇಚ್ಛೆನೆ ಬರೋದಿಲ್ಲಂತೆ. ಹೇಗೆ ಅಂತಂದ್ರೆ ಅಲ್ಲಿ ಒಂದು ಇದಿದೆ, ಯಮುನಾಚಾರ್ಯರು ರಾಮಾನುಜಾಚಾರ್ಯರು ಒಮ್ಮೆ ಹೋಗ್ತಾ ಇದ್ರಂತೆ. ಅಲ್ಲಿ ಒಂದು ಮೆರವಣಿಗೆ ಹೋಗ್ತಾ ಇತ್ತು ಭಗವಂತಂದು. ಅಲ್ಲಿ ಒಬ್ಬವನು ಏನ್ ಮಾಡ್ದ ಅಂತಂದ್ರೆ ಛತ್ರಿ ಎಲ್ಲ ನೋಡ್ತಾ ಇದ್ರು, ರಸ್ತೆ ಮೇಲೆ ನಿಂತ್ಕೊಂಡಿದ್ರು. ಒಬ್ಬ ಏನ್ ಮಾಡ್ತಾ ಇದ್ದಂದ್ರೆ ಛತ್ರಿ ಇಟ್ಕೊಂಡಿದ್ದ. ಅವನು ತನ್ನ ಹೆಂಡತಿ ಮುಖ ನೋಡ್ತಾ ಇದ್ದಿದ್ದ. ಅವನ್ ದೇವರನ್ನ ನೋಡ್ಲೇ ಇಲ್ಲ. ಅವನ ಹೆಂಡತಿ ದೇವ್ರನ್ನ ನೋಡ್ತಾ ಇದ್ಲು, ರಥ ಹೋಗ್ತಾ ಇದೆ ನೋಡ್ತಾ ಇದ್ಲು. ಇವನು ನೋಡ್ತಾ ತನ್ನ ಹೆಂಡತಿ ಹತ್ರ ನೋಡ್ತಾ ಇದ್ದ. ಅದನ್ನ ರಾಮಾನುಜಾಚಾರ್ಯರು ನೋಡಿದ್ರಂತೆ. ಆಮೇಲೆ ಅವನನ್ನ ಕರೆದು ಕೇಳಿದ್ರು, ಏನಪ್ಪಾ ಹೀಗೆ ಅಂತ. ಅವನು ಹೇಳ್ತಾನೆ, ನನ್ಗೆ ತನ್ನ ಹೆಂಡತಿ ಸುಂದರವಾಗಿದ್ದಾಳೆ, ನೋಡ್ಬೇಕು. ಹೌದಾ, ನಿನಗೆ ಇದಕ್ಕಿಂತ ಸುಂದರವಾದದ್ದನ್ನು ತೋರಿಸ್ತೇನೆ ಅಂತ ಬಾ, ಬೆಳಗ್ಗೆ ಮುಂಚೆ ಬಾ ಅಂತ ಹೇಳಿ ಕರೆದ್ರಂತೆ ದೇವಸ್ಥಾನಕ್ಕೆ. ಬೆಳಗ್ಗೆ ಮುಂಚೆ ಅವನು ಭಗವಂತನ ದರ್ಶನ ಮಾಡಿದೆ. ಭಗವಂತನ ಭಗವಂತ ಹತ್ರ ಬೇಡ್ಕೊಂಡ್ರು ಆಚಾರ್ಯರು. ನೋಡಿ, ಇವರಿಗೆ ಈ ತರ ಹೇಳಿದಾರೆ, ಇನ್ನು ಸುಂದರ, ಅವನಿಗಿಂತ ಸುಂದರವಾದದ್ದು ತೋರಿಸ್ತೇನೆ ಅಂತ ಹೇಳಿದ್ರೆ ಸುಂದರವಾದ ಇದನ್ನ ದರ್ಶನ ಕೊಡುವಂತ. ಅದು ಆ ಸುಂದರವಾದ ದರ್ಶನ ನೋಡಿದ್ದೇ, ಆ ಭಗವಂತನ ದರ್ಶನ ನೋಡಿದ್ದೇ ಆ ವ್ಯಕ್ತಿ ಭಕ್ತನಾಗಿ ಬಿಟ್ಟ. ಇದು ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಅಂದ್ರೆ ಎಷ್ಟು ಭಗವಂತನ ಸೌಂದರ್ಯವನ್ನು ಸವಿದವನಿಗೆ ನಿರ್ಜೀವ ಐಹಿಕ ವಿಷಯಗಳಲ್ಲಿ ರುಚಿ ಇರುವುದಿಲ್ಲ. ಐಹಿಕ ವಿಷಯ ಅಂತಂದ್ರೆ ಅದು ನಿರ್ಜೀವ. ಭಗವಂತ ಯಾವಾಗ್ಲೂ ಅವನು ತುಂಬಾ ಸೌಂದರ್ಯ, ಕೃಷ್ಣನ ಸೌಂದರ್ಯ ಹೇಗೆ ಅಂದ್ರೆ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಾ. ಕೋಟಿಗಟ್ಟಲೆ ಮನ್ಮಥರು ಬಂದರು ಭಗವಂತನನ್ನ ಅದನ್ನ ರೂಪಕ್ಕೆ ಸರಿ ಹೋಗುವುದಿಲ್ಲ, ಅಷ್ಟು ಸುಂದರವಾಗಿದ್ದಾನೆ ಭಗವಂತ. ಸೊ ಹಾಗಾಗಿ ಹೇಳ್ತಾರೆ. ಆಮೇಲೆ ನೋಡಿ, ಯಾರಿಗಾದ್ರೂ ಟೈಫಾಯ್ಡ್ ಬಂದ್ರೆ ಅಥವಾ ಏನಾದ್ರೂ ಕಾಯಿಲೆ ಬಂದ್ರೆ, ಕಾಯಿಲೆ ಬಂದ್ರೆ ಪಥ್ಯ ಹೇಳ್ತಾರೆ ಅಲ್ವಾ? ಅವರಿಗೆ ಪಥ್ಯ ಮಾಡಕ್ಕ ಸುಲಭ ಆಗತ್ತಾ, ಕಷ್ಟ ಆಗತ್ತಾ? ಕಷ್ಟ ಆಗತ್ತೆ. ಕಷ್ಟ ಆಗುತ್ತೆ. ಚಪಲ ತಿಂಡಿ ತಿನ್ಬೇಕು ಅಂತ ಇರುತ್ತೆ ಅಲ್ವಾ? ಚಪಲ ಎಣ್ಣೆ ಕರದ ಪದಾರ್ಥ ತಿನ್ಬೇಕು ಅಂತ ಇರುತ್ತೆ. ಹಾಗೆ ಇಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ, ಈ ಪ್ರಸಾದ ಸೇವನೆ ಮಾಡೋದ್ರಿಂದ ನಾಲಿಗೆ ಕಂಟ್ರೋಲಿಗೆ ಬರುತ್ತೆ ಅಲ್ವಾ? ಅಲ್ವಾ? ಹೌದು ಹೌದು ಮಾತಾಜಿ. ಏಕಾದಶಿ ವ್ರತ ಮಾಡಿದ್ರೆ ನಮ್ಗೆ ಇಡೀ ದಿನ ಹಸಿವಾಗುದಿಲ್ಲ. ಬೇರೆ ದಿವಸದಲ್ಲಿ ಆದ್ರೆ ಒಂದು 10 ನಿಮಿಷ ತಡವಾದ್ರೆ ನಮ್ಗೆ ಚಡಪಡಿಸ್ತೇವೆ ಅಲ್ವಾ? ಹೌದು ಮಾತಾಜಿ. ಅದ್ರೊಳಗೂ ಟ್ಯಾಬ್ಲೆಟ್ಸ್ ತಗೊಳ್ಳೋರಿದ್ರೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ. ಹರೇ ಕೃಷ್ಣ. ಇಲ್ಲಿ ನೋಡೋಣ ನೆಕ್ಸ್ಟ್. ಈ ವಿಚಾರ ಅರ್ಥ ಆಯ್ತಾ? ಇಂದ್ರಿಯವನ್ನ ನಾವು ಹೇಗೆ ನಿಗ್ರಹ ಮಾಡೋದಂತ ಅರ್ಥ ಆಯ್ತು. ಅಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಒಂದು ಇದನ್ನ ನೋಡೋಣ, ಏನಂದ್ರೆ ಹರೇ ಕೃಷ್ಣ, ಇಂದ್ರಿಯ ನಿಗ್ರಹದಲ್ಲಿ ಇಂದ್ರಿಯ ನಿಗ್ರಹದಲ್ಲಿ ಯಾವ ತರ ಅಂದ್ರೆ 2 ಉದಾಹರಣೆಗಳನ್ನ ನಾವು ಕೊಡ್ಬೋದು. ಅಂದ್ರೆ ಇಂದ್ರಿಯ ನಿಗ್ರಹದಲ್ಲಿ ಯಾರು ಸೋತಿದ್ದಾರೆ, ಅವರು ಹತ್ತಿಕ್ಕೆ ಯಾರು ಸೋತಿದ್ದಾರೆ, ಉದಾಹರಣೆ ಹೇಳ್ತೀರಾ? ಹರೇ ಕೃಷ್ಣ. ಇಂದ್ರಿಯ ನಿಗ್ರಹ ವಿಶ್ವಾಮಿತ್ರ ಏನ್ ಮಾಡಿದ್ರು ಅಂದ್ರೆ ಧ್ಯಾನ ಮಾಡಕ್ ಹೋಗ್ತಾ ಇದ್ರು ಮಾತಾಜಿ. ಅಂಬೆ ಊರ್ವಶಿ ಬಂದು ಇದು ಮಾಡಿದ ತಕ್ಷಣ ಅವರು ಮತ್ತೆ ಧ್ಯಾನನೇ ಭಂಗ ಆಯ್ತು. ಮೇನಕ ವಿಶ್ವಾಮಿತ್ರ ದೊಡ್ಡ ಋಷಿಗಳು. ಅವರು ಧ್ಯಾನ ಮಾಡ್ತಾ ಇದ್ದಿದ್ರು. ಅವರು ಇಷ್ಟು ಧ್ಯಾನ ಮಾಡ್ತಾ ಇದ್ರು, ಕಣ್ಣು ಮುಚ್ಕೊಂಡೇ ಮಾಡ್ತಾ ಇದ್ರು ಅವರು ಧ್ಯಾನವನ್ನ. ಆದ್ರೆ ಆ ಮೇನಕೆ ಅವರ ಧ್ಯಾನವನ್ನು ನೋಡಿ ಇಂದ್ರನಿಗೆ ಭಯವಾಯಿತು ಅಲ್ವಾ? ಅವನ ಸ್ಥಾನಕ್ಕೆ ಏನಾದ್ರೂ ಭಂಗ ಬರ್ತಾನೋ ಅಂತ ಹೇಳಿ ಮೇನಕೆಯನ್ನು ಕಳಿಸಿದ ಇಂದ್ರ. ಆ ಮೇನಕೆ ಏನ್ ಮಾಡಿದ್ಲು, ತುಂಬಾ ಸುಂದರಿ, ಅವರು ಗೆಜ್ಜೆ ನಾದ ಮಾಡಿದ್ಲಂತೆ. ನೋಡಿ, ಅಲ್ಲಿ ಬಂದು ಡ್ಯಾನ್ಸ್ ಮಾಡಿರ್ತಾರ. ಅವನಿನ್ನೂ ಕಣ್ಣು ಬಿಟ್ಟು ನೋಡಿಲ್ಲ. ಆ ಗೆಜ್ಜೆ ನಾದಕ್ಕೆ ಅವರದ್ದು ಏನಾಯ್ತು,
ಅವರ ಮನಸ್ಸು ಕಲಕಿತು. ಆಮೇಲೆ ಅವಳಲ್ಲಿ ವ್ಯಾಮೋಹವಾಗಿ ಅವಳಿಗೆ ಮೋಹ ಅವಳ ಮೇಲೆ ಬಂದು, ಆಮೇಲೆ ಅಲ್ಲಿಗೆ ಯಾರು ಹುಟ್ಟಿದ್ರು? ಶಕುಂತಲ ಕಥೆ ಕೇಳಿರ್ಬೋದು ನೀವು. ದುಷ್ಯಂತ ಶಕುಂತಲ ಜನಿಸಿದ್ಲು. ಸೊ ಹಾಗಾಗಿ ವಿಶ್ವಾಮಿತ್ರರು ಎಷ್ಟು ದೊಡ್ಡ ಧ್ಯಾನ ಮಾಡಿದ್ರು ಕೂಡ ಅವ್ರಿಗೇನಾಯ್ತು? ಅವ್ರ ಭಗವಂತನಲ್ಲಿ ಭಕ್ತಿ ಸೇವೆಯಲ್ಲಿ ಇಲ್ಲ ಅಲ್ವಾ, ಇದ್ದಿರ್ಲಿಲ್ಲ. ಹಾಗಾಗಿ ಅವರ ಇಂದ್ರಿಯಗಳು ಹಾಗೆ ಕಂಟ್ರೋಲ್ ಆಗ್ಲಿಲ್ಲ. ಅವರ ಇಂದ್ರಿಯಗಳು ಏನಾಯ್ತು? ಪತನ ಹೊಂದಿದ್ರು ಇಂದ್ರಿಯದಲ್ಲಿ ಅಲ್ವಾ. ಹೀಗೆ ಇಲ್ಲಿ ಇನ್ನೊಂದು ಅನೇಕ ಸಾದೃಶ್ಯಗಳಿವೆ. ಸೌಬರಿ ಮುನಿ ಏನ್ ಮಾಡಿದ್ರು? ಅವರು ಯಮುನಾ ನದಿ ಒಳಗೆ ಕೂತ್ಕೊಂಡು ಯೋಗಸ್ಥರಾಗಿ ಅವರು ಧ್ಯಾನ ಮಾಡ್ತಾ ಇದ್ದಿದ್ರು. ಆದ್ರೆ ಅಲ್ಲಿ ಏನಾಯ್ತು? ಅವರಿಗೆ ಏನನ್ನ ನೋಡಿದ್ರು? ಅಲ್ಲಿ ಒಂದು ಜೋಡಿ ಸರಸದಲ್ಲಿ ಇರೋದನ್ನ ಅವರು ನೋಡಿದ್ರು. ಅದರಿಂದ ಅವರಿಗೆ ತುಂಬಾ ಇದಾಯ್ತು, ಮನಸ್ಸು ಕಲಕಿ ಹೋಯ್ತು. ಅವಾಗ ಅವ್ರು ಏನ್ ಮಾಡಿದ್ರು? ಅಲ್ಲಿಂದ ಎದ್ದು ಹೊರಗೆ ಬಂದ್ರು. ತಮ್ಮ ಒಂದು ಧ್ಯಾನ ಮಾಡೋದ್ ಬಿಟ್ಟು ಹೊರಗೆ ಬಂದ್ರು. ಅವರು ಯೋಗ ಮಾಡ್ತಾ ಇದ್ರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಇತರ ಸಮಾಧಿ ಈ ತರ ಮಾಡ್ತಾ ಇದ್ರು. ಆದರೆ ಅವರ ಮನಸ್ಸು ಕಲಕಿ ಹೋಯ್ತು. ಆಮೇಲೆ ಅವ್ರು ಏನ್ ಮಾಡಿದ್ರು? ಅದರಿಂದ ನದಿಯಿಂದ ಹೊರಗೆ ಬಂದು ಅವರಿಗೆ ಆಗ್ಲೇ ತುಂಬಾ ವಯಸ್ಸಾಗಿತ್ತು. ಮತ್ತೆ ಎಲ್ಲ ಅವರಿಗೆ ಚರ್ಮ ಎಲ್ಲ ಸುಕ್ಕು ಬಿದ್ದಿತ್ತು. ಆಮೇಲೆ ಅಷ್ಟು ತಲೆಯೆಲ್ಲ ಒಂಥರ ವಯಸ್ಸಾಗಿತ್ತು. ಆದ್ರೆ ಅವರು ರಾಜನ ಹತ್ರ ಹೋಗಿ, ಮಂದಾತ ರಾಜ ಅವನ ಹತ್ರ ಹೋಗಿ, ನಿಮ್ಮ ರಾಜ್ಕುಮಾರಿ, ಅವನಿಗೆ 50 ಜನ ಹೆಣ್ಮಕ್ಳು ಇದ್ದಿದ್ದು ರಾಜನಿಗೆ, ಒಬ್ರನ್ನು ಕೊಡಿ, ನನಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ರಾಜನಿಗೆ ಹೆದರಿಕೆ, ಕೋಪ. ರಾಜನಿಗೆ ಹೆದರಿಕೆ, ಇವರಿಗೆ ಮುನಿಗಳಿಗೆ ಕೋಪ ಬಂದ್ಬಿಟ್ರೆ ಕಷ್ಟ, ಏನ್ ಮಾಡೋದು? ಆಮೇಲೆ ನೀನು ಹೋಗಿ ಮೀಟ್ ಆಗೋ, ಅವ್ರು ಯಾರು ಬೇಕಾದ್ರು ಬಂದ್ರೆ ನೀನು ಮದುವೆ ಮಾಡ್ಕೊಡ್ತೇನೆ. ಆಮೇಲೆ ಇವನಿಗೆ ಗೊತ್ತಾಯ್ತು, ತನ್ನ ಒಂದು ಯೋಗ ಶಕ್ತಿಯಿಂದ ಅವರು ತಮ್ಮ ದೇಹ ಸೌಂದರ್ಯವನ್ನ ಬೆಳೆಸ್ಕೊಂಡ್ರು. ತುಂಬಾ ತರುಣ ಶರೀರ ಮಾಡ್ಕೊಂಡು, ತುಂಬಾ ಸುಂದರವಾದ ಶರೀರ ಅವರಿಗೆ ಮಾಡ್ಕೊಳ್ಳೋ ಯೋಗ ಶಕ್ತಿ ಇತ್ತು. ಅದನ್ನ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು? ರಾಜ್ಕುಮಾರಿ 50 ಜನ ಮುಂದಿನ ಮದುವೆ ಮಾಡ್ಕೊಳ್ತೇನೆ ಅಂತ ಬಂದ್ಬಿಟ್ರು. ನನಗೆ ಇವರೇ ಬೇಕು ಹೇಳ್ಕೊಂಡು 50 ಜನ ಮದುವೆ ಆಗಿ ಅವನು ಅನೇಕ ಮಕ್ಕಳನ್ನೆಲ್ಲ ಸಂಸಾರ ಮಾಡಿ ಮಕ್ಕಳನ್ನೆಲ್ಲ ಪಡ್ಕೊಂಡು ಕೊನೆಗೆ ಮತ್ತೆ ಅವನು ಹೋದ. ಅಂದ್ರೆ ಎಷ್ಟು ಭಗವಂತನ ಭಕ್ತಿ ಸೇವೆಯಲ್ಲಿ ನಿಧನ ಆಗ್ತಿದ್ರೆ ಏನಾಗ್ತೇವೆ ನಾವು? ಪತನ ಹೊಂದಲಿಕ್ಕೆ ಸಾಧ್ಯ. ಈಗ ಹರೇ ಕೃಷ್ಣ. ಅಜಾಮಿಳ ಮಾತಾಜಿ. ಅಜಾಮಿಳನು ಹಾಗೆ ಹರೇ ಕೃಷ್ಣ. ಅಜಾಮಿಳನು ಇನ್ನೊಂದು ಸ್ಟೋರಿ ಇದೆ. ಸೊ ಅಜಾಮಿಳ ಏನ್ ಮಾಡ್ತಾ ಇದ್ದ? ಅವನು ಬ್ರಾಹ್ಮಣನಾಗಿದ್ದು ಅವನು ಬ್ರಾಹ್ಮಣದಲ್ಲಿ ಅವನು ಎಲ್ಲ ಮಾಡ್ತಿದ್ದ. ದೇವರು ಹೂ ಕೊಯ್ಯುವ ಹೋದಾಗ ಅಲ್ಲಿ ಒಬ್ಬ ವೇಶ್ಯೆ ಮತ್ತೊಂದು ಗಂಡಸರ ಜೊತೆ ತೀರಾ ಹತ್ತಿರದ ಒಂದು ಸಂಪರ್ಕದಲ್ಲಿ ಇದನ್ನ ನೋಡಿ ಅವನ ಮನಸ್ಸು ಅಲ್ಲೋಲ ಕಲ್ಲೋಲ ಆಯಿತು. ಮತ್ತೆ ಅವನು ಅವಳ ಬಲಿಯಲ್ಲಿ ಬಿದ್ದ ಮತ್ತು ಅವಳ ಜೊತೆ ವಿವಾಹವಾಗಿ, ಅವನು ಆಲ್ರೆಡಿ ವಿವಾಹಿತ ಆಗಿದ್ದ, ಆದರೂ ಕೂಡ ಅವಳನ್ನ ಕರ್ಕೊಂಡು ಮನೆಗೆ ಬಂದ. ಸೊ ಆಮೇಲೆ ಅವನು ತನ್ನ ಎಲ್ಲ ರೀತಿಯ ಕೆಟ್ಟ ಸಹವಾಸ ಆಯಿತು ಅವರಿಗೆ. ಆದರೆ ಅವನು ಎಲ್ಲ ರೀತಿಯಲ್ಲೂ ಕೂಡ ಅವನು ತುಂಬಾ ಪತನ ಹೊಂದಿದ. ಅಂದ್ರೆ ಮಾಂಸ ಸೇವನೆ ಮಾಡೋದು, ಎಲ್ಲ ಮದ್ಯಪಾನ ಸೇವನೆ ಮಾಡೋದು, ಮತ್ತೆ ಬೇರೆ ಎಲ್ಲ ಚಟಗಳು, ಅಂದ್ರೆ ಇದಾಗೋದು, ಕಳ್ಳತನ ಮಾಡೋದು ಎಲ್ಲ ಪಡಿಸ್ಕೊಂಡ. ಆದ್ರೆ ಕೊನೆಯಲ್ಲಿ ಅವನು ನಾರಾಯಣ ಅಂತ ತನ್ನ ಚಿಕ್ಕ ಮಗುವಿಗೆ 80 ವರ್ಷ ವಯಸ್ಸಾಗಿತ್ತು. ಅದ್ರ ಚಿಕ್ಕ ಮಗುವಿಗೆ ಅವನ ಏನ್ ಮಾಡಿ ಹೆಸರು ಇಟ್ಟ. ಮತ್ತೆ ಅವನು ಸಾಯುವಾಗ ನಾರಾಯಣ ಅಂತ ಕರೆದ. ಸೊ ಹಾಗಾಗಿ ಭಗವಂತ ನಾರಾಯಣ ಅಂತ ಕರೆದಿದ್ದನ್ನ ತನ್ನನ್ನ ಕರೆದಿದ್ದಾನೆ ಅಂತ ಅವನಿಗೆ ಅನುಗ್ರಹ ತೋರಿಸಿದ. ಅದು ಅಲ್ಲ ರೇರ್ ಕೇಸು ಅದೆಲ್ಲ. ಅಂದ್ರೆ ಅವನ ನಾಮ ಒಂದೇ ಸುತ್ತ ನಾರಾಯಣ ಅಂತ ಕರೆದಿದ್ದು, ಅದು ನಾಮಭಾಸ ಹಂತದಲ್ಲಿ ಇತ್ತಂತೆ. ಆಮೇಲೆ ಇನ್ನೊಂದು ನಾವು ನೋಡ್ತೇವೆ, ಹರಿದಾಸ್ ಠಾಕೂರರು ಅಲ್ವಾ, ಅವ್ರ ಭಕ್ತಿ ಸೇವೆ ಮಾಡಿ ಅವರಿಗೆ ಮಾಯಾದೇವಿ ಬಂದು ಅವರಿಗೆ ಮಾಡಿದ್ರು ಕೂಡ, ಪೀಡಿಸಿದ್ರು ಕೂಡ, ಅವರು 3 ರಾತ್ರಿ ಅವಳಿಗೆ ಜಪ ಮಾಡ್ಕೊಂಡೇ ಅವರು 192 ಮಾಲೆ ಮಾಡ್ತಾ ಇದ್ರು. ಇಡೀ ರಾತ್ರಿ ಅವರು ಮಾಲೆ ಮಾಡ್ತಾನೆ ಇದ್ರು, ಬೆಳಗಾಗೋಯ್ತು. ಹೀಗೆ 3 ರಾತ್ರಿ ಕಳೆದ್ಮೇಲೆ ಅವಳೇನಾದ್ಲು? ಆ ವೇಶ್ಯೆಯ ರೂಪದಲ್ಲಿ ಬಂದವಳು ಅವಳಿಗೆ ಅವರು ಏನ್ ಮಾಡಿದ್ರು? ದೀಕ್ಷೆ ಕೊಟ್ರು ಅಲ್ವಾ. ಆಮೇಲೆ ನೋಡ್ತೇವೆ ಅಂಬರೀಷ್ ಮಹಾರಾಜನ ಕಥೆಯಲ್ಲೂ ಹಾಗೆ ಅಲ್ಲ? ಅಂಬರೀಷ್ ಮಹಾರಾಜನ ಕತೆ ಮುಂದೆ ನೋಡೋಣ, ಡೀಟೇಲ್ ಆಗಿ ಲಾಸ್ಟಿಗೆ ಬರ್ತದೆ. ಅಂಬರೀಷ್ ಮಹಾರಾಜರು ತಮ್ಮ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆ ಬಳಸ್ಕೊಂಡ್ರು. ಮತ್ತು ಅವರು ಮತ್ಪರ ಭಕ್ತರಾದ್ರು. ಅದು ತಮ್ಮ ಕಣ್ಣನ್ನ
ಮತ್ತೆ ತಮ್ಮ ಕಣ್ಣನ್ನ ಭಗವಂತನ ಸೌಂದರ್ಯ ನೋಡ್ಲಿಕ್ಕೆ, ಮೂಗನ್ನ ಭಗವಂತನ ಪಾದಗಳಲ್ಲಿದ್ದ ಹೂವಿನ ಸೌರಭ ನೋಡ್ಲಿಕ್ಕೆ, ಮತ್ತೆ ತುಳಸಿ ಎಲೆಯ ಒಂದು ಇದನ್ನ ಸೇವನೆ ಮಾಡಲಿಕ್ಕೆ, ನಾಲಿಗೆ ಮತ್ತೆ ಪ್ರಸಾದ ಸೇವನೆ ಮಾಡಲಿಕ್ಕೆ, ಕೈಗಳಿಂದ ಮಂದಿರ ಮಾರ್ಜನ ಮಾಡ್ತಾ ಇದ್ರು, ಮತ್ತೆ ಕಾಲುಗಳಿಂದ ನಡ್ಕೊಂಡು ಹೋಗ್ತಿದ್ರು, ಕಿವಿಯಲ್ಲಿ ಅಚ್ಯುತ ಕಥೋದಯ ಅದನ್ನ ನಾವು ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ಸವೈ ಮನಃ ಕೃಷ್ಣ ಪದಾರವಿಂದೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿನ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ ಮುಕುಂದ ಲಿಂಗಾಲಯ ದರ್ಶನೆ ದೃಶೌ ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ ಗ್ರಾಣಂಚ ತತ್ಪಾದ ಸರೋಜ ಸೌರಭೆ ಶ್ರೀಮತ್ ತುಲಸ್ಯಾರಸನಾಂ ತದರ್ಪಿತೆ ಪಾದೌ ಹರೇರೆ ಕ್ಷೇತ್ರ ಪದಾನು ಅರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ ತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶಯಾರತಿ. ಅವನು ಉತ್ತಮ ಶ್ಲೋಕ ಭಗವಂತನ ಒಂದು ತನ್ನ ಮಾತುಗಳಲ್ಲಿ ಅವನು ಭಗವಂತನ ವರ್ಣನೆಯನ್ನು ಮಾಡ್ತಾ ಇದ್ದ, ಕೃಷ್ಣ ಕಥೆಗಳನ್ನು ಕೇಳ್ತಾ ಇದ್ದ, ಕೃಷ್ಣನ ಒಂದು ಸಂಕೀರ್ತನ ಮಾಡ್ತಾ ಇದ್ದ, ಜಪ ಮಾಡ್ತಾ ಇದ್ದ. ಹೀಗೆ ತನ್ನೆಲ್ಲ ಅಂಗವನ್ನು ಭಗವಂತನ ಒಂದು ಸೇವೆಯಲ್ಲಿ ಬಳಸ್ಕೊಂಡ. ಅದಕ್ಕೆ ಮತ್ಪರ ಭಕ್ತ. ಸೊ ಅದಕ್ಕೆ ಅವನು ದುರ್ವಾಸ ಮುನಿಗಳು ಬಂದ್ರು ಕೂಡ, ದುರ್ವಾಸ ಮುನಿಗಳ ಮೇಲೆ ಕೋಪೋದ್ರುಕ್ತರಾದ್ರು ಕೂಡ ಅವನಿಗೆ ಏನಾಯ್ತು, ಈ ಒಂದು ಸಂದರ್ಭದಲ್ಲಿ ಅವನಿಗೆ ದುರ್ವಾಸ ಮುನಿಗಳು ಅವರು ಒಂದು ರಾಕ್ಷಸನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ರು ಅವನನ್ನು ಕೊಲ್ಲಲಿಕ್ಕೆ ಅಲ್ವಾ. ಯಾಕೆಂದ್ರೆ ಅವನು ಏನ್ ಮಾಡ್ದ ಅಂತಾರೆ, ದುರ್ವಾಸ ಮುನಿಗಳು ಒಂದು ವ್ರತ ಮಾಡ್ತಾ ಇದ್ದ ಅವನು, ಈ ಏಕಾದಶಿ ವ್ರತ. ಆದ್ರೆ ದುರ್ವಾಸ ಮುನಿಗಳು ಅವನ ಪರೀಕ್ಷೆ ಮಾಡ್ಲಿಕ್ಕೆ ಬಂದ್ರು. ಇವನೇನು ಅಂದ್ರೆ ಇದು ಕ್ಷತ್ರಿಯ ರಾಜ, ಆದ್ರೆ ಎಷ್ಟು ಹೆಸರು ಬಂದಿದೆ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಬಂದ್ರು, ಭಕ್ತ ಅಂತ. ಆದ್ರೆ ಅವರಿಗೆ ಅವರು ಸ್ನಾನಕ್ಕೆ ಹೋದ್ರು. ಬರುವಾಗ ಈ ಏಕಾದಶಿ ವ್ರತವನ್ನ ಮುಗಿಸುವ ಸಂದರ್ಭ ಬಂದಿತ್ತು, ಪಾರಾಯಣ ಮಾಡೋದು. ಸೊ ದ್ವಾದಶಿ ಪಾರಾಯಣ ಮಾಡೋದು, ಬರಲೇ ಇಲ್ಲ. ಅವಾಗ ಅವರು ಸ್ವಲ್ಪ ನೀರು ಕುಡಿದ್ರಂತೆ. ನೀರು ಕುಡಿಯೋದ್ರಿಂದ ದ್ವಾದಶಿ ವ್ರತ ಅದು ಪಾರಾಯಣ ಆದಂಗ ಆಗುತ್ತೆ, ಮತ್ತೆ ಅದು ಯಾವ ಆಹಾರವನ್ನು ಸೇವಿಸಿದಂಗ ಆಗೋದಿಲ್ಲ. ಆದರೆ ಇವರಿಗೆ ಗೊತ್ತಾಯ್ತು ಯೋಗದ ಮೂಲಕ, ಯಾರಿಗೆ, ದುರ್ವಾಸ ಮುನಿಗಳಿಗೆ. ಆದ್ಮೇಲೆ ಕೋಪೋದ್ರುಕ್ತರಾಗಿ ನೀನು ಅತಿಥಿಗಳಿಗೆ ನೀನು ಮುಂಚೆನೆ ಇದೆಲ್ಲ ತಿಂದಿದೀಯಾ ಅಂತ ಹೇಳಿ ಅವರನ್ನ ಕೊಲ್ಲಲಿಕ್ಕೆ ಒಂದು ರಾಕ್ಷಸನ್ನೇ ಸೃಷ್ಟಿ ಮಾಡಿಬಿಟ್ರು. ಆ ರಾಕ್ಷಸ ಏನ್ ಮಾಡಿದ, ಅವನನ್ನ ಚಕ್ರ, ಸುದರ್ಶನ ಚಕ್ರ ಬಂತು. ಭಗವಂತ ಅಂತ ಭಕ್ತರಿಗೆ ಕಾಪಾಡ್ಲಿಕ್ಕೆ ಸುದರ್ಶನ ಚಕ್ರ ಇಟ್ಟಿದ್ದ. ಸೊ ಅದು ಅಟ್ಟಿಸ್ಕೊಂಡು ಹೋಯ್ತು, ಆ ರಾಕ್ಷಸನ ಕೊಂತು. ಅದ್ರ ಜೊತೆಗೆ ದುರ್ವಾಸ ಮುನಿಗಳನ್ನ ಅಟ್ಟಿಸ್ಕೊಂಡು ಹೋಯ್ತು. ದುರ್ವಾಸ ಮುನಿಗಳು ಶಿವಲೋಕಕ್ಕೆ ಹೋದ್ರು, ಬ್ರಹ್ಮಲೋಕಕ್ಕೆ ಹೋದ್ರು. ಎಲ್ಲಿ ಹೋದ್ರು ನಮ್ಗೆ ಆಗೋದಿಲ್ಲ. ಬ್ರಹ್ಮ ಹೇಳ್ದಂಗೆ ನನ್ನ ಹತ್ರ ಆಗೋದಿಲ್ಲ ಹೇಳ್ತಾನೆ. ನಾನೇ ಕೃಷ್ಣ ಕೃಷ್ಣ ಹೇಳ್ತಾ ಇದ್ದೇನೆ, ಶಿವ ಹೇಳ್ತಾನೆ ನನ್ನ ಹತ್ರ ಆಗೋದಿಲ್ಲ. ನಿನ್ನ ಸುದರ್ಶನ ಚಕ್ರದಿಂದ ನಿನ್ನನ್ನು ಅಪಾರ ಮಾಡ್ಲಿಕ್ಕೆ ನಾನೇ ರಾಮ ರಾಮ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಆಮೇಲೆ ಅವನು ವಿಷ್ಣು ಲೋಕಕ್ಕೆ ಹೋದಾಗ ವಿಷ್ಣು ಹೇಳ್ತಾನೆ, ನೀನು ಯಾರಿಗೆ ನೀನು ಅಪರಾಧ ಮಾಡಿದ್ಯಾ ಅವ್ರ ಕಾಲನ್ನು ಹೋಗಿ ಹಿಡ್ಕೋ. ಮತ್ತೆ ಅವ್ರು ಬಂದ್ಕೊಂಡು ಅಂಬರೀಷನ ಕಾಲು ಹಿಡಿಬೇಕಾಯ್ತು. ಸೊ ಇದೆಲ್ಲ ನಾವು ನೋಡಿದ್ದೆ. ಇಂದ್ರಿಯ ನಿಗ್ರಹ ಮಾಡೋದು ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಾಗ ಆಗತ್ತೆ. ಮತ್ತೆ ಇಲ್ಲಿ ಯಮುನಾಚಾರ್ಯರು ಹೇಳ್ತಾರೆ, ಅವರಲ್ವಾ, ಯಮುನಾಚಾರ್ಯ ಏನ್ ಹೇಳ್ತಾರೆ, ಯದವದಿ ಮಮ ಚೇತ ಕೃಷ್ಣ ಪದಾರವಿಂದ. ಯಾವಾಗ ಇದನ್ನ ನೋಡ್ತೇನೆ, ಯಾವುದನ್ನ ವಿಚಾರ ಮಾಡ್ತೇನೆ, ನಾನು ಇದರ ಬಗ್ಗೆ ಅಂದ್ರೆ ಇಂದ್ರಿಯ ಭೋಗದ ಬಗ್ಗೆ ವಿಚಾರ ಮಾಡ್ತಾನೆ, ಅವಾಗ ಅವನಿಗೆ ಚೀತು ಆಗ್ತದೆಯಂತೆ. ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಶ್ರೀಕೃಷ್ಣನ ಪಾದ ಪದ್ಮಗಳ ಸೇವೆಯಲ್ಲಿ ನನ್ನ ಮನಸ್ಸನ್ನು ತೊಡಗಿಸಿ ಸದಾ ಹೊಸತಾದ ದಿವ್ಯವಾದ ಮನಸ್ಥಿತಿಯನ್ನು ಸವಿಯಲು ಪ್ರಾರಂಭಿಸಿದ ಮೇಲೆ ಸ್ತ್ರೀ ಸಂಘವನ್ನು ಕುರಿತು ಯೋಚಿಸಿದಾಗಲೆಲ್ಲ ಅದರಿಂದ ವಿಮುಖನಾಗುತ್ತೇನೆ ಮತ್ತು ಆ ಆಲೋಚನೆಗೆ ಉಗುಳುತ್ತೇನೆ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಅವರಿಗೆ ಆನಂದ ಸಿಕ್ಕಿದೆ. ಅದರ ಮುಂದೆ ಬೇರೆ ಎಲ್ಲ ಭೌತಿಕ ವಿಷಯಗಳು ತುಚ್ಛವಾಗಿ ಕಾಣುತ್ತವೆ. ಹರೇ ಕೃಷ್ಣ. ಇದನ್ನು ಓದಿ ಮುಂದಿನದನ್ನು ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ. ಶ್ರೇಯೋ ಭೋಕ್ತು ವೈಕ್ಷಮಪೀಹ ಲೋಕೆ. ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ಏನಾಗ್ತದೆ, ಕರ್ಮ ಯೋಗ ಮತ್ತು ಕರ್ಮ ಸನ್ಯಾಸ. ಇಲ್ಲಿ ಏನ್ ಮಾಡ್ತಾ ಇದ್ದೇನೆ, ಅರ್ಜುನ ನನಗೆ ಯುದ್ಧ ಬೇಡ ಕೃಷ್ಣ, ನಾನು ಯುದ್ಧ ಮಾಡಲ್ಲ, 4 ಕಾರಣಗಳನ್ನ ಕೊಟ್ಟು ಆಮೇಲೆ 5ನೇ ಕಾರಣವನ್ನು ಹೇಳ್ತಾನೆ. ಆಮೇಲೆ ನಾನು ಬೇಕಾದ್ರೆ 5 ಕಾರಣಗಳನ್ನ ಕೊಡ್ತಾನೆ.
ಅಲ್ವಾ? ಶ್ರೇಯೋ ಭೋಕ್ತು ಭೈಕ್ಷಮಪೀಹ ಲೋಕೆ, ನನಗಿದ್ ಬೇಡ, ನಾನು ಭಿಕ್ಷೆ ಮಾಡಿ ನಾನು ಸನ್ಯಾಸ ತಕೊಂಡು ಭಿಕ್ಷೆ ಬೇಡಿ ಆದ್ರೂ ನಾನು ಜೀವನ ಮಾಡ್ತೇನೆ, ನನಗಿದು ಬೇಡ. ಇದಕ್ಕೆ ಕರ್ಮ ಸನ್ಯಾಸ ತಕೊಂಡವರು ಅವರು ಈ ತರ ಕರ್ಮವನ್ನ ಮಾಡೋದಿಲ್ಲ. ಸೊ ಹಾಗೆ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಕರ್ಮ ಸನ್ಯಾಸ ಮುಖ್ಯವೋ ಕರ್ಮ ಯೋಗ ಮುಖ್ಯವೋ ಅಂತ. ಹರೇ ಕೃಷ್ಣ. ಯಾವುದು ಮುಖ್ಯ? ಕರ್ಮ ಸನ್ಯಾಸ ಮುಖ್ಯವೋ ಕರ್ಮ ಯೋಗ ಮುಖ್ಯ ಉತ್ತಮವೋ? ಕರ್ಮಯೋಗ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಓದಿ. ಹರೇ ಕೃಷ್ಣ. ಯಾರು ಓದ್ಬೋದಾ ಮಾತಾಜಿ? ಓದಿ ಮಾತಾಜಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಯೋಗಸ್ಥ ಕುರು ಕರ್ಮಾಣಿ, ಮೊದಲು ಕರ್ಮಕಾಂಡ ಹೇಳಿದ್ರು, ಈಗ ಕರ್ಮ ಯೋಗವನ್ನ ಹೇಳ್ತಾ ಇದ್ದಾರೆ. ಯೋಗಸ್ಥಃ ಅಂತಂದ್ರೆ ಯೋಗದಲ್ಲಿ ಸ್ಥಿತನಾಗು. ಯೋಗದಲ್ಲಿ ಸ್ಥಿತನಾಗುವುದು ಅಂತಂದ್ರೆ ಏನು? ಕೃಷ್ಣನಲ್ಲಿ ಮನಸ್ಸನ್ನ ಸ್ಥಿರವಾಗಿರಿಸುವುದು. ಅಂದ್ರೆ ಸವೈ ಮನಃ ಕೃಷ್ಣ ಪದಾರ ಎಂದೇ. ಓಹೋ, ಅಂದ್ರೆ ಭಗವಂತನ ಒಂದು ಸೇವೆ ಮಾಡುದು ಅಂದ್ರೆ ಕೃಷ್ಣನ ಆ ಭಗವಂತನ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ಕಾರ್ಯನಿರತನಾಗು ನೀನು ಅಂತ ಹೇಳ್ತಾನೆ. ಇಲ್ಲಿ ಭಗವಂತ ಕೃಷ್ಣ ಅರ್ಜುನನಿಗೆ ಗುರು ಕೂಡ ಹೌದು, ಭಗವಂತನು ಕೂಡ ಹೌದು. ಸೊ ಅದಕ್ಕೆ ನಾವು ನಿಜವಾದ ಯೋಗಸ್ಥ ಕುರು ಕರ್ಮಾಣಿ ಅಂದ್ರೆ ಏನು? ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಭಗವಂತನ ಸೇವಕ ಆಗ್ಬೇಕು. ಭಗವಂತನ ಸೇವಕ ಡೈರೆಕ್ಟ್ ಆಗ್ಲಿಕ್ಕೆ ಬರೋಲ್ಲ, ಭಗವಂತನ ಸೇವಕನಾಗ್ಬೇಕು ಅದು. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಕರ್ಮ ಮಾಡ್ಬೇಕು ಅಂದ್ರೆ ಭಗವಂತನ ಸೇವಕನಾಗ್ಬೇಕು. ಗೋಪಿ ಭರ್ತುಹು ಪದಕಮಲಯೋಹೋ ದಾಸಾನು ದಾಸಃ. ಭಗವಂತನ ಸೇವಕನಾಗ್ಬೇಕು ಅಂದ್ರೆ ಭಕ್ತರ ಸೇವೆನ ಮಾಡಬೇಕು. ಸೊ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯ ಯೋಗ್ಯ ಸ್ಥಿತಿಯಲ್ಲಿ ಇರ್ಲಿಕ್ಕೆ, ಆ ಯೋಗ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಜುನನಿಗೆ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ನೀನು ಯೋಗಸ್ಥನಾಗೋ, ನೀನು ಕರ್ಮಯೋಗ ಮಾಡು, ನೀನು ಕರ್ಮ ಫಲದಲ್ಲಿ ಆಸಕ್ತಿ ಮಾಡಬೇಡ, ನೀನು ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಅದರ ಲಾಭ, ಅದರಲ್ಲಿ ಕರ್ಮದ ಫಲ ಲಾಭ ಆಗುತ್ತೋ ಜಯ ಆಗುತ್ತೋ ಅದು ನಿನಗೆ ಬೇಕಿಲ್ಲ. ಅಂದ್ರೆ ಇಲ್ಲಿ ಕರ್ಮ ಯೋಗದಿಂದ ನೀನು ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇದರಲ್ಲಿ ಯಾರಾದ್ರೂ ಓದಿ. ಹರೇ ಕೃಷ್ಣ ಯಾರು ಅಂತ ಇದೆ, ಯಾರವರು ಓದಿ ಮಾತಾಜಿ. ಅರ್ಚನಾ ಶೆಟ್ಟಿ ಓದಿ ಮಾತಾಜಿ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ. ಒಂದು ನಿಮಿಷ, ಇದು ಓದಿ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ. ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಭಗವದ್ಗೀತೆ ಶ್ಲೋಕ 5:2. ಹರೇ ಕೃಷ್ಣ. ಇದರಲ್ಲಿ ನೋಡಿ, ಕರ್ಮ ಸನ್ಯಾಸ ಅಂದ್ರೆ ಏನು, ಕರ್ಮ ತ್ಯಾಗ, ಕರ್ಮ ಯೋಗ ಅಂದ್ರೆ ಏನು ತಿಳ್ಕೊಬೇಕು ನಾವು. ಕರ್ಮ ಯೋಗ ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಅಂದ್ರೆ ಇದರಲ್ಲಿ ಕರ್ಮಯೋಗ ಅಂದ್ರೆ ನಾವು ಕರ್ಮವನ್ನು ಮಾಡೋದು, ಅದರಲ್ಲಿ ಸ್ವಲ್ಪವನ್ನು ಭಗವಂತನಿಗೆ ಕೊಡೋದು, ಅದು ಕರ್ಮಯೋಗ. ಅಂದ್ರೆ ಕರ್ಮದ ಫಲದಲ್ಲಿ ಆಸಕ್ತಿಯನ್ನು ಇಡದೇ ಇರುವುದು. ಇಲ್ಲಿ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನೇ ಮಾಡದೇ ಇರುವುದು. ಈಗ ಇದರಲ್ಲಿ ಯಾವುದು ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಭಕ್ತಿ ಸೇವೆಯಲ್ಲಿ ಕೆಲಸವು ಕರ್ಮ ಸನ್ಯಾಸಕ್ಕಿಂತ ಒಳ್ಳೆಯದು. ಅದು ಯಾಕೆಂದ್ರೆ ಕರ್ಮ ಸನ್ಯಾಸ ಆದಾಗ ಏನಾಗುತ್ತೆ, ನೇತಿ ಅಂತ ಕರ್ಮವನ್ನೇ ಬಿಟ್ಬಿಡ್ತೇವೆ, ಅದರಲ್ಲಿ ಪತನ ಹೊಂದುವ ಸಾಧ್ಯತೆ ಇರ್ತದೆ. ಆದರೆ ಕರ್ಮ ಯೋಗದಲ್ಲಿ ಏನಾಗುತ್ತೆ, ಅವಾಗ ನಮ್ಮ ಆಸೆ ಒಂದು ಫಲದಲ್ಲಿ ಆಸೆ ಇಡೋದು, ಕರ್ಮ ಫಲದಲ್ಲಿ ಆಸೆ ಇಲ್ಲ, ಅದರ ಕರ್ಮ ಮಾಡ್ತಾ ಇರೋದ್ರಿಂದ ನಮ್ಗೇನಾಗತ್ತೆ, ಆ ಪತನ ಹೊಂದುವ ಚಾನ್ಸಸ್ ಇರೋದಿಲ್ಲ. ಆಗ ಭಗವಂತನ ಆ ಸೇವೆಯಲ್ಲಿ ತೊಡಗಿದಾಗ ಇಂದ್ರಿಯಗಳು ತನ್ನಿಂತಾನೇ ನಿಯಂತ್ರಣಕ್ಕೆ ಬರ್ತವೆ. ಇಲ್ಲದಿದ್ರೆ ಏನಾಗುತ್ತೆ, ಕರ್ಮ ಸನ್ಯಾಸ ಆದರೆ ನಮ್ಮ ಆಸೆಗಳು ಇದ್ದೇ ಇರುತ್ತೆ, ಆದರೆ ಭಗವಂತನ ಸೇವೆಯಲ್ಲಿ ಅದನ್ನ ತೊಡಗಿಸದೇ ಇರೋದ್ರಿಂದ ಪತನ ಹೊಂದುವ ಚಾನ್ಸಸ್ ಇರುತ್ತೆ. ಈಗ ನಿಮಗೊಂದು ಬ್ರೇಕ್ಔಟ್ ರೂಮ್ ಇದೆ. ಹರೇ ಕೃಷ್ಣ. ಸ್ವಲ್ಪ ಬೇಗ ಮಾಡಬೇಕು ನೀವು, ಯಾಕಂದ್ರೆ ಕಡೆ ಸಮಯ ಆಗ್ಬಿಡುತ್ತೆ. ಅದಕ್ಕೆ ನಾವು ಬ್ರೇಕ್ಔಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಹೇಗೆ ಶ್ರೇಷ್ಠ ಎಂಬುದನ್ನು ತೋರಿಸುವ ಚಿತ್ರಗಳನ್ನು ಬರೀಬೇಕು. ಮತ್ತೆ ನಿಮ್ಮ ರೇಖಾಚಿತ್ರಗಳಲ್ಲಿ ಕೃಷ್ಣನ ಹೇಳಿಕೆಗಳು, ಸಂಸ್ಕೃತ ಶ್ಲೋಕಗಳು, ಭಾವಾರ್ಥದಲ್ಲಿ ಪ್ರಭುಪಾದರ ಹೇಳಿಕೆಗಳು, ಉದಾಹರಣೆಗಳು, ಸಾದೃಶ್ಯಗಳು, ಇದನ್ನ ನೀವು ಸ್ವಲ್ಪ ಮಾಡ್ಕೊಳ್ಳಿ. ಏನಂತಂದ್ರೆ ಬರೆದಿಟ್ಕೊಳ್ಳಿ, ಅಂದ್ರೆ ಕಾಪಿ ಮಾಡ್ಕೊಳ್ಳಿ, ಆಯ್ತಾ?
ಇದನ್ನ ನಾನು ಮುಂದೆ ಹೋಗ್ತೇನೆ. ಇದರಲ್ಲಿ ನಿಮಗೆ ಸಾರಿ ಈ ಶ್ಲೋಕಗಳು 2.60, 61, 62, 63, 67, 68 ಮತ್ತು 3ನೇ ಅಧ್ಯಾಯದಲ್ಲಿ 4, 5, 6, 8. ಸೊ ಇದರಲ್ಲಿ 5 ತಂಡಗಳಿರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ? 27 ಜನ ಇದ್ದಾರೆ. 5 ತಂಡಗಳು. 5 ತಂಡಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು. ಈಗ ನಿಮ್ಗೆ 1ನೇ ತಂಡಕ್ಕೆ 60ರಿಂದ 61 ಶ್ಲೋಕದಲ್ಲಿ ಅದರ ಪ್ರಕಾರನೇ ನೀವು ಚಿತ್ರಗಳನ್ನು ಬರೆಯುವುದು, ಮತ್ತೆ ಅದರಲ್ಲಿ ಇರ್ತಕ್ಕಂತಹ ಸಾದೃಶ್ಯಗಳನ್ನು ಹೇಳೋದು, ಮುಖ್ಯವಾದ ವಿಚಾರಗಳನ್ನ ಬರೆಯೋದಂದ್ರೆ ಏನ್ ಮಾತಾಜಿ? ಡ್ರಾಯಿಂಗ್ ಮಾಡ್ಬೇಕಾ? ಸ್ವಲ್ಪ ಡ್ರಾಯಿಂಗ್ ಮಾಡಬೇಕು. ಅಂದ್ರೆ ದೊಡ್ಡ ದೊಡ್ಡ ಡ್ರಾಯಿಂಗ್ ಮಾಡಕ್ಕೆ ನಿಮಗೆ ಸಮಯ ಇಲ್ಲ ಸ್ವಲ್ಪ. ಆಮೇಲೆ 1ನೇ ತಂಡಕ್ಕೆ 62, 63ನೇ ಶ್ಲೋಕ, 3ನೇ ತಂಡಕ್ಕೆ 67, 68, 4ನೇ ತಂಡಕ್ಕೆ 4, 5, ಮತ್ತೆ 5ನೇ ತಂಡಕ್ಕೆ 6, 7, 8 ಶ್ಲೋಕಗಳು. ಈಗ ನಾನು ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಬೇಗ ಮಾಡಿ ನಿಮಗೆ ಮಾಡಬೇಕು. ಹರೇ ಕೃಷ್ಣ. ಆಮೇಲೆ ಚರ್ಚೆಯಲ್ಲಿ ನೀವು 5 ಜನವು ಸ್ವಲ್ಪ ಹೇಳಬೇಕು. ಹರೇ ಕೃಷ್ಣ. ಇದು ಯಾವ ಶ್ಲೋಕ ಅಂತ ಹೇಗೆ ಗೊತ್ತಾಗೋದು ಮಾತಾಜಿ? ಯಾವ ಇಲ್ಲಿ ಬರ್ದಿದ್ದೇನಲ್ಲ ಶ್ಲೋಕ ನಿಮ್ಗೆ, ನಿಮ್ಮ 1ನೇದಕ್ಕೆ ಇದು ಫಸ್ಟ್, ಇದು 2ನೇವರೆಗೆ, ಇದು 3ನೇ ತಂಡಕ್ಕೆ, ಇದು 4ನೇ ತಂಡ, 5ನೇ ತಂಡ. ನಿಮ್ಗೆ ತಂಡದ ಹೆಸರು ಬರುತ್ತೆ ಇದರಲ್ಲಿ. 1, 2, 3, 4, 5 ಅಂತ ಬರುತ್ತೆ. ನೀವು ಜಾಯಿನ್ ಆಗ್ಬೇಕು. ಜಾಯಿನ್ ಆಗ್ಲಿಲ್ವಾ? ಹರೇ ಕೃಷ್ಣ. ರತ್ನ ಮಾತಾಜಿ, ಶ್ವೇತಾ ಮಾತಾಜಿ, ಸುಜಾತ ಮಾತಾಜಿ. ಅದು ಏನು ಮಾಡಬೇಡಿ, ನೀವು ಜಾಯಿನ್ ಅಂತ ಇದೆ ಅಷ್ಟೇ ಬಟನ್ ಒತ್ತಿದ್ರೆ ಆಯ್ತು ಮಾತಾಜಿ. ಓದಿದ್ದೇನೆ ಮಾತಾಜಿ, ಜಾಯಿನ್ ಆಗಿಲ್ಲ. ಆಗ್ಲಿ, ನಾಟ್ ಜಾಯಿನ್ ಅಂತಿದೆ. ಅಸೈನ್ ಕೊಡ್ತೇನೆ ನಿಮ್ಗೊಂದು ರೂಮು, ಹೋಗಿ. ದೀಪಾ ರಮೇಶ್ ಅಸೈನ್ ಆಗ್ಲಿಲ್ಲ. ಭವ್ಯ ಮಾತಾಜಿ ಜಾಯಿನ್ ಆಗ್ಲಿಲ್ವಾ ನೀವು? ರತ್ನ ಮಾತಾಜಿ, ಶ್ವೇತಾ ಮಾತಾಜಿ, ಸುಜಾತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನು ಮಾತಾಜಿ? ಇದು ಕಟ್ ಆದ್ಮೇಲೆ ನಮ್ಗೆ ಮತ್ತೆ ಜಾಯಿನ್ ಅದ್ರ ಲಿಂಕ್ ಸಿಗೋದಿಲ್ಲ ಮತ್ತೆ ಗ್ರೂಪ್ಗೆ ಹೋಗ್ಲಿಕ್ಕೆ? ಸಿಗ್ತಾ ಇಲ್ವಾ? ಅಲ್ಲಿ ಜಾಯಿನ್ ಅಂತ ಬರ್ತಾ ಇಲ್ವಾ? ನಿಮ್ಗೆ ಜಾಯಿನ್ ಮಾಡಿಸ್ತೇನೆ. ಹಾ ಮಾತಾಜಿ. ದೀಪಾ ರಮೇಶ್ ಅಲ್ವಾ? ಹೌದು. ಯಾಕೆ ಏನಾಯ್ತು ನಿಮ್ಮದು? ರತ್ನ ಮಾತಾಜಿ ಜಾಯಿನ್ ಆಗಲಿಲ್ಲ. ನಾಡ್ ಜಾಯಿನ್. ಅದು ಹರಿದಾಸ್ ಯಾರು? ಅವ್ರು ಯಾರೋ ಹೊಸಬ್ರು ಬಂದಿದ್ದಾರೆ ಅಂದ್ರಪ್ಪ ಅಂತ ಹೇಳಿದ್ರು. ಅವ್ರು ಯಾವ್ದು ಮೊದ್ಲು ಮಾತಾಜಿ ಇದ್ರಲ್ಲಿ ರೆಗ್ಯುಲರ್ ಕ್ಲಾಸ್ಗೆ ಬಾರದಿದ್ದವರದ್ದು ಹೆಸರು ಗ್ರೂಪ್ ನಿಂದ ತೆಗೆದು ಬಿಡ್ತೇನೆ ಮಾತಾಜಿ. ಸುಮ್ಮನೆ ಅವ್ರು ನಮ್ಗೆ ಯಾಕೆ ಗ್ರೂಪ್ ಲೆಕ್ಕದಲ್ಲ. ಹೌದು, ರೆಗ್ಯುಲರ್ ನೋಡಿ ಮಾತಾಜಿ ಹೇಗಿದೆ ಅಂತ. ಯಾರು ಹೊಸದಾಗಿ ಬಂದಿದ್ದಾರೆ, ನಾನು ಕೇಳಿದೆ. ಯಾರು ಅವ್ರು ಏನೋ ಹೇಳಿದ್ರಪ್ಪ, ಅವರು ಸೇರಿದ್ದೀರಾ ನೀವು ಇಸ್ಕಾನಿಗೆ ಮಂಗಳೂರು ಅಂದ್ರೆ? ಹೌದು ಹೇಳಿದ್ರಪ್ಪ ಅವರು, ಇದು ಭಕ್ತಿ ಶಾಸ್ತ್ರಕ್ಕೆ ಸೇರಿದ್ದೇವೆ ಅಂದ್ರು.
ಯಾರು ಅಂತ ಗೊತ್ತಿಲ್ಲ ನನಗೆ ಮಾತಾಜಿ ಅವರು. ಅದೇ ಹೊಸದಾಗಿ ಬಂದಿದ್ದಾರೆ, ಹೆಸರು ಚೇಂಜ್ ಮಾಡಿದ್ರೆ ಕಷ್ಟ. ಹಾ ಭವ್ಯ ಮಾತಾಜಿ ಗ್ರೂಪಿಗೆ ಜಾಯ್ನ್ ಆಗ್ಲಿಲ್ಲ, ದೀಪಾ ರಮೇಶ್ ಆಗ್ಲಿಲ್ಲ, ರತ್ನ ಆಗ್ಲಿಲ್ಲ, ಹರಿದಾಸ್ ಆಗ್ಲಿಲ್ಲ. ಅದೇ ರೂಮ್ ಖಾಲಿ ಇದೆ ಪ್ರಭುಜಿ. ಮಾತಾಜಿ ಅಲ್ಲಿ ರೂಮ್ ನಂಬರ್ 3 ಸಿಕ್ಕಿತ್ತು, ಖಾಲಿ ಇದೆಯಲ್ಲ, ಅಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಹರಿದಾಸ್ ಪ್ರಭುಜಿ, ನೀವು ಹೊಸದಾಗಿ ಬಂದಿರೋದಲ್ವಾ? ಮಾತಾಜಿಗೆ ಹೇಳಿ. ಇಲ್ಲ, ನನ್ನ ಹೆಸರು ವಸಂತ್ ಅಂತ, ಹರಿದಾಸ ಅಂತ ಹಾಕೊಟ್ಟಿದೀನಿ. ವಸಂತ್ CS ಪ್ರಭು. ನಿಮ್ದು ವಸಂತ ಪ್ರಭುಜಿ, ನಿಮ್ಮದು ಲೆವೆಲ್ 4 ಆಗ್ಲಿಲ್ಲ, ನಿಮ್ಗೆ ಈ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ ಪ್ರಭುಜಿ. ಆ ಮಾತಾಜಿ, ನಿಮ್ದು ಲೆವೆಲ್ 4 ಆಗ್ಲಿಲ್ಲ, ಲೆವೆಲ್ 3 ಆಗ್ಲಿಲ್ಲ, ನೀವು ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ಲಿಲ್ಲ, ನಿಮ್ಗೆ ಈ ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ. ಮಾತಾಜಿ ಅವಾಗ ನಾನು ಒಂದೊಂದ್ ದಿನ ಕ್ಲಾಸ್ ಅಟೆಂಡ್ ಮಾಡಕ್ ಆಗಿಲ್ಲ ಮಾತಾಜಿ. ಹೌದು, ಅದ ಪುನಃ ನೀವು ಜಾಯ್ನ್ ಆಗ್ಬೇಕು ಪ್ರಭುಜಿ. ಹೀಗೆ ತಪ್ಪಿ ಬಂದು ಕ್ಲಾಸಿಗೆ ಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ನೀವು 16 ಸುತ್ತು ಜಪ ಮಾಡೋದಿಲ್ಲ, ಅದೆಲ್ಲ ಇದೆ ಪ್ರಭುಜಿ. ಇದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದ್ರೆ ಮಾತ್ರ ಇದಕ್ಕೆ ನೀವು ಕ್ಲಾಸಿಗೆ ಜಾಯ್ನ್ ಆಗ್ಬಹುದು. 8 ರೌಂಡ್ ಮಾಡ್ತಿದೀನಿ ಮಾತಾಜಿ. 16 ಸುತ್ತು ಮಾಡ್ಲೇಬೇಕು. ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಬೇಕು, ಚಾ ಕಾಫಿ ಬಿಡ್ಬೇಕು, 4 ನಿಯಂತ್ರಕ ತತ್ವಗಳನ್ನು ಪಾಲಿಸ್ಬೇಕು. ಹಾಗಾದ್ರೆ ಮಾತ್ರ ನಿಮ್ಗೆ ಈ ಭಕ್ತಿ ಶಾಸ್ತ್ರಿಗೆ ಅಡ್ಮಿಷನ್ ಸಿಗ್ತದೆ. 4 ಲೆವೆಲ್ 4 ತನಕ ಆಗ್ಬೇಕು. 8 ರೌಂಡ್ ಮಾಡ್ತೀನಿ ಮಾತಾಜಿ, ಆದ್ರೆ ನಾನು ಇನ್ನ ಇದ್ ಮಾಡಿಲ್ಲ. ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ 8 ರೌಂಡ್ ಆದ್ರೆ ಆಗುದಿಲ್ಲ ಪ್ರಭುಜಿ, 16 ರೌಂಡ್ ಹಾಕ್ಲೇಬೇಕು. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಪ್ರೆಸೆಂಟ್ ಮಾಡ್ತೀರಾ? ಹರೇ ಕೃಷ್ಣ ನೀವು ಯಾರಾದ್ರೂ? ಹರೇ ಕೃಷ್ಣ. ಆಮೇಲೆ ಟೈಮ್ ಆಗ್ತಾ ಇದೆ, ಅದಕ್ಕೆ ಹರೇ ಕೃಷ್ಣ. ಸ್ವಲ್ಪನೇ ಹೇಳಿದ್ರು ಸಾಕು ನೀವು. ಹರೇ ಕೃಷ್ಣ. ನಮ್ಗೆ 6 8 ಪ್ರಭುಜಿ ಹೇಳಿ. ಪ್ರಭುಜಿ ಯಾರು? ಪ್ರಭುಜಿ ಯಾರು ಅವ್ರು ಹೇಳೋದು? ಹರೇ ಕೃಷ್ಣ. ಪ್ರಭುಜಿ ಹೇಳ್ತೀನಿ ಅಂತ ನೋಡಿ, ಸಮಯ ಆಮೇಲೆ ಇದಾಗುತ್ತೆ. ಸಮಯ ಮಾತಾಜಿ ನಮ್ಗೆ 62 63 ತಗೊಂಡಿದ್ವಿ. ಹಾ ಹೇಳಿ ಮಾತಾಜಿ. ಚಿಂತಿಸುವ ಬಗ್ಗೆ ಮನುಷ್ಯನಿಗೆ ಯಾವ ರೀತಿಯಾದಂತ ಆಸಕ್ತಿ ಹುಟ್ಟುತ್ತೆ, ಮತ್ತೆ ಇಂತಹ ಆಸಕ್ತಿಯಿಂದ ಕಾಮ ಹೇಗ್ ಹುಟ್ಟುತ್ತೆ, ಮತ್ತೆ ಕಾಮದಿಂದ ಕ್ರೋಧ ಉದ್ಭವ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು 62ನೇ ಶ್ಲೋಕದಲ್ಲಿ ನೋಡಿದ್ವಿ ಅನುವಾದದಲ್ಲಿ. ಮತ್ತೆ ಭಾವಾರ್ಥದಲ್ಲಿ ಅರ್ಥ ನಾವು ನೋಡ್ತಾ ಹೋದಾಗ ಯಾವಾಗ ಒಬ್ಬ ವ್ಯಕ್ತಿಗೆ ಇಂದ್ರಿಯ ಸುಖವನ್ನದ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ, ಆಗ ಅವನು ಹೆಚ್ಚು ಅದ್ರಲ್ಲೇ ತಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂತ ಹೋದಂತೆ ಅವನಿಗೆ ಕಾಮ ಅನ್ನೋದು ಹೆಚ್ಚಾಗುತ್ತೆ. ಅದನ್ನ ಯಾವಾಗ ಅವನಿಗೆ ಅದು ಸಿಗೋದಿಲ್ಲ ಅವಾಗ ಅನ್ಸುತ್ತೆ, ಅವಾಗ ಅದರಿಂದ ಕೋಪನೂ ಜಾಸ್ತಿ ಬರುತ್ತೆ. ಯಾವಾಗ ಒಂದ್ ವಸ್ತುನ ನಮಗ್ ಬೇಕು ಅನ್ಸ್ತೈತೆ, ಆ ವಸ್ತು ಸಿಗದೆ ಇದ್ದಾಗ ನಮ್ಗೆ ಆಲ್ಮೋಸ್ಟ್ ಬೇಜಾರಾಗೋದು, ಕೋಪ ಬರೋದು, ಈ ರೀತಿ ಎಲ್ಲ ಆಗುತ್ತಲ್ಲ. ಸೊ ಆ ರೀತಿಯಾದಂತಹ ನಮ್ಗೆ ಕೋಪ ಬರುತ್ತೆ, ಅವಾಗ ನಮ್ ಹಿಡಿತ ನಾವು ಕಳ್ಕೊಳ್ತಾ ಹೋಗ್ತೀವಿ ಅನ್ನೋದು ನನಗಿಲ್ಲಿ ಅರ್ಥ ಆಯ್ತು. ಸೊ ಇದನ್ನ ಹರಿದಾಸ್ ಠಾಕೂರ್ ಅವರು ಹೇಳಿರೋ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಶ್ಲೋಕ 63ರಲ್ಲಿ ಕ್ರೋಧದಿಂದ ಹೇಗೆ ಸಂಮೋಹನ ಉಂಟಾಗುತ್ತದೆ, ಅಂದ್ರೆ ಸಂಮೋಹನ ಅಂತಂದ್ರೆ ಯಾವ ರೀತಿಯಾಗಿ ನಾವು ಮಾತಾಡ್ತೀವಿ, ಯಾವ ರೀತಿಯಾಗಿ ನಮ್ಮ ಹಿಡಿತನ ಕಳ್ಕೊಳ್ತೀವಿ. ಇದರಿಂದ ನಮ್ಗೆ ನಮ್ಮ ಮಾತಿನ ಮೇಲೆ ಆಗಿರ್ಬೋದು ನಮ್ ಹಿಡಿತ ಇರೋದಿಲ್ಲ, ಅದರಿಂದ ನಮ್ಗೆ ಏನಾಗುತ್ತೆ, ಬುದ್ಧಿನಾಶ ಆಗುತ್ತೆ. ಸೊ ಬುದ್ಧಿನಾಶ ಆದಾಗ ನಮ್ಗೆ ಏನಾಗುತ್ತೆ, ಮತ್ತೆ ನಾವು ಈ ಒಂದು ಐಹಿಕ ಪ್ರಪಂಚಕ್ಕೆ ಮತ್ತೆ ಮರಳ್ತೀವಿ. ಅವಾಗ ಮತ್ತೆ ನಾವು
ಆ ಒಂದು ಐಹಿಕ ಪ್ರಪಂಚದಲ್ಲಿರುವಂತಹ ಒಂದು ಭೌತಿಕ ಪ್ರಪಂಚದಲ್ಲಿ ನಾವು ಮತ್ತೆ ಮುಳುಗಿ ಹೇಳ್ತಾನೆ ಇರ್ತೀವಿ, ಮತ್ತೆ ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಟ್ಟಾರೆಯಾಗಿ ನಾವು ತಿಳ್ಕೊಳ್ಬೇಕಾಗಿರೋದೇನಂದ್ರೆ ಇಂದ್ರಿಯ ಮಾಡ್ಕೋಬೇಕು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಸಾಧ್ಯ ಅಂತ ಅನ್ಕೊಳ್ತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪ ಬ್ರೀಫ್ ಆಗಿ ಹೇಳಿ ಎಲ್ಲರೂ ಕೂಡ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ 4ನೇ ತಂಡ ನಮ್ಗೆ 3ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ. ಆಕ್ಚುಲಿ ನಿಮ್ಗೆ ಅದರಲ್ಲಿ ಇದನ್ನೆಲ್ಲ ಹೇಳಲಿಕ್ಕೆ ಉಂಟು. ಏನು ಅಂತಂದ್ರೆ ನಿಮ್ಗೆ ಅಲ್ಲಿ ಕೃಷ್ಣನ ಹೇಳಿಕೆಗಳು, ಪ್ರಭುಪಾದರ ಹೇಳಿಕೆಗಳು, ಸಾದೃಶ್ಯಗಳು, ಚಿತ್ರ ಎಲ್ಲ ಕೊಡ್ಲಿಕ್ಕಿದೆ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಚಿತ್ರ ಅಂತಂದ್ರೆ ಬಿಡಿಸಿದ್ದೆ, ನಾನು ಅದನ್ನ ಹಾಕ್ಲಿಕ್ಕೆ ಹೋದೆ, ಅದಾಗ್ಲಿಲ್ಲ ಮಾತಾಜಿ. ಇದು 3ನೇ ಅಧ್ಯಾಯದಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ಚಿತ್ರ ತೋರಿಸ್ಬೇಕು ಇಲ್ಲಿ. ಹರೇ ಕೃಷ್ಣ. ಓಕೆ ಮಾತಾಜಿ. ಅದ್ರಲ್ಲಿ ಏನಂತಂದ್ರೆ ನಾವು ವಿಡಿಯೋ ಆನ್ ಮಾಡಿಲ್ಲ ಮಾತಾಜಿ. ಓಕೆ ಓಕೆ. ಪ್ರತಿಯೊಬ್ಬರು ವಿಡಿಯೋ ಆನ್ ಮಾಡ್ಕೊಳ್ಬೇಕು. ಹೇಳಿ. ಹರೇ ಕೃಷ್ಣ. ಅದ್ರಲ್ಲಿ ಏನಂತಂದ್ರೆ ಮಾತಾಜಿ ಹೇಳ್ತಾರೆ, ಭಗವಂತ ಏನಂತಾರಂತಂದ್ರೆ ನಾವು ಸ್ವಲ್ಪ ಬ್ರೀಫ್ ಆಗಿ ಹೇಳಬೇಕು. ಹರೇ ಕೃಷ್ಣ. ಇಂಪಾರ್ಟೆಂಟ್. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಲೌಕಿಕ ಇದರಿಂದ ಪರಿಶುದ್ಧತೆಯನ್ನು ಒಂದೇ ಸಲ ಬರೋದಿಲ್ಲ, ಹಾಗೆ ಸನ್ಯಾಸವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾಡ್ಕೊಳ್ಳಿ ಮಾತಾಜಿ. ಆನ್ ಮಾಡಿದೀನಿ ಮಾತಾಜಿ. ಹೃದಯಗಳು, ಲೌಕಿಕ ಜನರ ಹೃದಯಗಳು ಪರಿಶುದ್ಧಗೊಳಿಸಲು ಕರ್ತವ್ಯಗಳಿವೆ. ಅವುಗಳನ್ನು ನಿರ್ವಹಿಸಿ ಶುದ್ಧನಾದ ನಂತರ ಮನುಷ್ಯ ಸನ್ಯಾಸವನ್ನು ಸ್ವೀಕರಿಸಬೇಕು. ಹಾಗೆ ಒಂದೇ ಸಲ ಪರಿಶುದ್ಧತೆ ಬರುವುದಿಲ್ಲ. ಆದ್ರೆ ಭಗವಂತನ ನಾಮಸ್ಮರಣೆಯನ್ನ ಸ್ವಲ್ಪವಾದ್ರೂ ಮಾಡೋದ್ರಿಂದ. ಹರೇ ಕೃಷ್ಣ. ಮ್ಯೂಟ್ ಆಗಿದ್ದೀರಿ ಮಾತಾಜಿ. ಹರೇ ಕೃಷ್ಣ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದರಿಂದ ನಾವು ಬಹಳ ಕಡಿಮೆಯನ್ನು ಮಾಡಿದ್ರು ನಾವು ಅದನ್ನು ಶುದ್ಧವಾಗಿ ಮಾಡುವುದರಿಂದ ನಾವು ಆ ಯೋಗ್ಯತೆಯನ್ನು ಪಡಿಬಹುದು ಅಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಮಾತಾಜಿ. 5ನೇ ಶ್ಲೋಕದಲ್ಲಿ ಪ್ರಕೃತಿ ಗುಣಗಳಿಗೆ ಅನುವಾಗಿ ಪ್ರತಿಯೊಬ್ಬನು ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಹೇಗೆ ಸತ್ವಗುಣ, ರಜೋಗುಣ, ತಮೋಗುಣ ಇದು ಪ್ರತಿಯೊಂದು ಒಬ್ಬೊಬ್ಬರಿಗೆ ಹಾಗೆ ಮಾಡ್ಸತ್ತೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಕೃಷ್ಣ ಪ್ರಜ್ಞೆಯ ಪುಣ್ಯ ಕಾರ್ಯದಲ್ಲಿ ತೊಡಗಿಸಬೇಕು. ಅವಾಗ ಏನಾಗುತ್ತೆ, ಇದು 3 ಗುಣಗಳಿಂದ ನಾವು ಹೊರತಾಗಿ ನಾವು ಕೃಷ್ಣಗಳ ಶುದ್ಧ ಸತ್ವದಲ್ಲಿ ಬರ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹೇಳ್ತಾ ಇದ್ದೀರಿ? ಹರೇ ಕೃಷ್ಣ. ನೀವು ವಿಡಿಯೋ ಆನ್ ಮಾಡ್ಬೇಕು ಮಾತಾಜಿ. ವಿಡಿಯೋನೇ ಆನ್ ಮಾಡ್ಲಿಲ್ಲ. ಹರೇ ಕೃಷ್ಣ. ಯಾರು ಹೇಳ್ತೀರಿ ಅವರೆಲ್ಲರೂ ಕೂಡ ವಿಡಿಯೋ ಆನ್ ಮಾಡ್ಕೋಬೇಕು ಎಲ್ಲರೂ ಕೂಡ. ಹರೇ ಕೃಷ್ಣ. 5ನೇದು ಹೇಳ್ಬೋದಾ ಮಾತಾಜಿ? 5ನೇದು ಹೇಳಿ. ಹೇಳಿ ಮಾತಾಜಿ. ಸ್ವಲ್ಪ ಬ್ರೀಫ್ ಇರಬೇಕು. ಹರೇ ಕೃಷ್ಣ. 5ನೇ ತಂಡದವರಿಗೆ ಕೊಟ್ಟಿರೋದು 3ನೇ ಅಧ್ಯಾಯದ 6 ಮತ್ತು 8. 6, 7, 8 ಓದಿ ಹೇಳಿ ಮಾತಾಜಿ. 6 ಮತ್ತು 8ನ ಶ್ಲೋಕ. 6ನೇ ಶ್ಲೋಕ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಅಂದ್ರೆ ಇಲ್ಲಿ ಮಿಥ್ಯಾಚಾರಿಯ ಬಗ್ಗೆ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಿಥ್ಯಾಚಾರಿಯ ಬಗ್ಗೆ ಅಂದ್ರೆ ಇಲ್ಲಿ ಏನಂದ್ರೆ ಮಿಥ್ಯಾಚಾರಿಗಳು ಹೇಗಿರ್ತಾರೆ ಅಂದ್ರೆ ಅವರು ಒಂದು ರೀತಿಯ ಆಧ್ಯಾತ್ಮಿಕದಲ್ಲಿ ನಾವಿದ್ದೇವೆ ಅಂತ ಹೇಳ್ತಾರೆ. ಮತ್ತೆ ಅವರು ಒಂದು ರೀತಿಯ ಇಂದ್ರಿಯ ಭೋಗದಲ್ಲೇ ಅವರು ತಮ್ಮ ಒಂದು ಜೀವನವನ್ನು ಕಳೀತಾ ಇರ್ತಾರೆ. ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಮೋಸಗಾರರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಿಥ್ಯಾಚಾರಿಗಳು ಅವ್ರು ಮೋಸವನ್ನು ಮಾಡ್ತಾರೆ. ಮತ್ತೆ ತಮ್ಮನ್ನೇ ತಾವೇ ಅವರು ಘಾಸಿಗೆ ಒಳಗಾಗ್ತಾರೆ. ಅಂದ್ರೆ ಮತ್ತೆ ತಮ್ಮ ಆತ್ಮಕ್ಕೆ ತಾವೇ ಮೋಸವನ್ನು ಮಾಡ್ಕೊಳ್ತಾ ಇರ್ತಾರೆ ಮಿಥ್ಯಾಚಾರಿಗಳಾದಂಥವ್ರು. ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ಪ್ರಾಮಾಣಿಕ ಭಕ್ತನಾದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ. ಮತ್ತೆ ಅವನು ಸದಾ ಭಕ್ತಿ ಸೇವೆಯಲ್ಲೇ ಇರ್ತಾನೆ. ಆದ್ರಿಂದ ನಿಯತಬದ್ಧ ಜೀವನವನ್ನು ಅವನು ಶಾಸ್ತ್ರಗಳು ವಿಧಿಸಿದಂತ ನಿಯತಬದ್ಧ ಜೀವನವನ್ನು ಅವನು ನಡೆಸ್ತಾನೆ. ಮತ್ತೆ ಇಲ್ಲಿ ಪ್ರಭುಪಾದರು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಂದ್ರೆ ಇದು ಧ್ಯಾನವನ್ನು ಮಾಡುತ್ತೆ ಅಂತ ನಟನೆ ಮಾಡುವಂತ ಮಿಥ್ಯಾಚಾರಿಗಿಂತ ಇವನು ಪ್ರಾಮಾಣಿಕವಾಗಿ ಇರುವಂತ ಶುದ್ಧ ಭಕ್ತನ ಅವರೇ ಮೇಲು ಅಂತ, ಜಾಡಮಾಲಿ ಉತ್ತಮ, ಅವರೇ ಉತ್ತಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. 8ನೇದು ಹೇಳ್ಬೇಕಾ? ಬ್ರೀಫ್ ಆಗಿ ಮಾತಾಡಿ, ಟೈಮ್ ತುಂಬಾ ಇದಾಗ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಮ್ಗೆ ಟೈಮ್ ಸಿಗ್ಲಿಲ್ಲ. ನನಗೆ ಯಾವ್ದೋ ಗ್ರೂಪ್ ಅಲ್ಲಿ ಟೈಮ್ ಕಡಿಮೆ ಆಯ್ತು. ಹಾಗೆ ನಾನು ಡೈರೆಕ್ಟ್ ಆಗಿ ಹೀಗೆ ಹೇಳ್ಬೋದಾ ಮಾತಾಜಿ ಒಬ್ರೆ? ಹೇಳಿ.
ಹರೇ ಮತ್ತೆ ಕೃಷ್ಣ. ನಾನು ಫಸ್ಟ್ ಬ್ರೀಫ್ ಆಗಿ ಹೇಳಿ ಮಾತಾಜಿ, ಬ್ರೀಫ್ ಆಗಿ ಹೇಳಿ. 2.61 ಅದರಲ್ಲಿ ಒಂದು ಇಂದ್ರಿಯ ನಿಗ್ರಹ ಬಗ್ಗೆಗಳೇ ಹೇಳಿದ್ದಾರೆ. ಈಗ ಒಂದು ಎಕ್ಸಾಂಪಲ್ ನಾವು ತಗೊಳ್ಬೇಕಂದ್ರೆ ವಿಶ್ವಾಮಿತ್ರ ಅವ್ರಿಗೆ ಎಷ್ಟು ಅವರು ಜಪ ಎಲ್ಲ ಮಾಡಿದ್ರು ಆದ್ರೂ ಒಂದ್ ಸೆಕೆಂಡಿಗೆ ಮೇಣಿಕೆ ಬಂದು ಇದ್ ಮಾಡಿದಾಗ ಅವ್ರಿಗೆ ಮನಸ್ಸು ಚಂಚಲವಾಗಿ ಅವರು ಇಂದ್ರಿಯ ವಶದಿಂದ ಅದನ್ನು ಹೋಗಿ ಚರ್ಚಿಸಿದ್ದೇವೆ ನಾವು, ಅದನ್ನು ಚರ್ಚಿಸಿದ್ದೇವೆ. ಹಾಗೆ ಮತ್ತೆ ನಾವು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ಸತತವಾಗಿ ಸತಸ್ಥ ಪ್ರಜ್ಞೆಯಲ್ಲಿ ಇರಬೇಕು ಅಂತ ಇದೆ. ಅಂದ್ರೆ ಇವಾಗ ಎಕ್ಸಾಂಪಲ್ ನಮ್ಮ ಇಂದ್ರಿಯಗಳನ್ನ ನಾವು ಕಂಟ್ರೋಲ್, ಈಗ ವೃತ್ತಾಸುರ ಯಾವಾಗ್ಲೂ ಇಂದ್ರಿಯನ ಕಂಟ್ರೋಲ್ ಇದ್ದು ಅವ್ರು ಯಾವಾಗ್ಲೂ ಕೃಷ್ಣನ ಬಗ್ಗೆನೇ ನೆನೆಸ್ಕೊಂತಾ ಇರ್ತಾರೆ. ಆ ಒಂದು ಇದನ್ನ ಅವ್ರ ಚಿತ್ತ ಪ್ರಜ್ಞೆಯಲ್ಲಿ ಇರ್ತಾರೆ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮುಗಿತಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಓದ್ಲಾ ಮಾತಾಜಿ? ಒಂದ್ ನಿಮಿಷ, ಇದಕ್ಕಿಂತ ಮುಂಚೆ ಸ್ವಲ್ಪ ನಾವು ಚರ್ಚೆ ಮಾಡೋಣ. ಈಗ ನಾವೇನು ಒಂದು 61 ಏನನ್ನ ಯಾವ ವಿಚಾರ ಹೇಳಿದ್ದೀರಿ? 61ರಲ್ಲಿ ಇಂದ್ರಿಯಗಳು ಬಹಳ ಬಲಶಾಲಿ ಮತ್ತು ಅವು ಆವೇಶದಿಂದ ಕೆಲಸ ಮಾಡುತ್ತವೆ. ಅವುಗಳನ್ನ ನಿಯಂತ್ರಿಸುತ್ತಿರುವವನ ಮನಸ್ಸನ್ನೇ ಸೆಳೆದುಕೊಂಡು ಹೋಗ್ಬಿಡುತ್ತದೆ. ಇದನ್ನ ನೋಡಿದ್ದೇವಲ್ವಾ ಹರೇ ಕೃಷ್ಣ? 61ರಲ್ಲಿ ಅಲ್ವಾ? ವಿದ್ವಾಂಸರು, ಸಾಧುಗಳು, ತತ್ವಜ್ಞಾನಿಗಳು ಮತ್ತೆ ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವ್ರು ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ. ಆದರೆ ಮನಸ್ಸು ಕ್ಷೋಭೆಗೊಳ್ಳುತ್ತೆ ಅಲ್ವಾ? ಹಾಗಾಗಿ ಅವರು ಇಂದ್ರಿಯ ಭೋಗಕ್ಕೆ ಬಲಿಯಾಗ್ತಾರೆ. ಸೊ ಹಾಗಾಗಿ ಅವರಿಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೆಲ್ಲ ಮತ್ತೆ ಮನಸ್ಸು ಇವೆಲ್ಲ ಕ್ಷೋಭೆಗೆ ಉಂಟಾಗತ್ತೆ, ಇಂದ್ರಿಯ ಭೋಗದಲ್ಲಿ ತೊಡಗುತ್ತಾರೆ. ಉದಾಹರಣೆಗೆ ವಿಶ್ವಾಮಿತ್ರ. ಆದರೆ ಅದಕ್ಕೆ ಸೊಲ್ಯೂಷನ್ ಏನು ಈ ಸಮಸ್ಯೆ ಅಂದ್ರೆ ಕೃಷ್ಣ ಪ್ರಜ್ಞೆ ಅಲ್ವಾ? ಕೃಷ್ಣ ಪ್ರಜ್ಞೆಯಿಂದ ಮನಸ್ಸು ಮತ್ತೆ ಇಂದ್ರಿಯಗಳು ಹತೋಟಿಗೆ ತನ್ನಿಂತಾನೆ ಬರ್ತದೆ. ಉದಾಹರಣೆ ಯಮುನಾಚಾರ್ಯರು ಮತ್ತೆ ಅಂಬರೀಷ್ ಮಹಾರಾಜರು, ಇದನ್ನೆಲ್ಲ ನಾವು ಚರ್ಚಿಸಿದ್ದೇವೆ ಅಲ್ವಾ? ಆಮೇಲೆ ಹಸಿದ ಮನುಷ್ಯ ಪ್ರಸಾದ ಸೇವನೆ ಮಾಡಿದ್ರೆ ತುಂಬಾ ಹೊಟ್ಟೆ ತುಂಬ ತಿನ್ಕೊಂಡ್ರೆ ಅವನಿಗೆ ಕಂಟ್ರೋಲ್ ಅಲ್ಲಿ ಬರ್ತಾನೆ ಅಲ್ವಾ? ಆದರೆ ಇಲ್ಲಿ ನೋಡಿ, ಸೊ ಹಾಗಾಗಿ ಈ ಒಂದು ಏನ್ ಹೇಳ್ತಾರೆ ಅಂತಂದ್ರೆ ಈ ಶ್ಲೋಕದಲ್ಲಿ ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ಇಂದ್ರಿಯಗಳನ್ನ ಹತೋಟಿಗೆ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಲ್ವಾ? ಇನ್ನು 62-63ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೃತಕ ವೈರಾಗ್ಯದಿಂದ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಕೃತಕ ವೈರಾಗ್ಯ ಇದೆ. ಕೃತಕ ವೈರಾಗ್ಯ ಅಂತಂದ್ರೆ ಎಲ್ಲ ಈ ಒಂದು ಒಂದು ಧ್ಯಾನ ಮಾಡೋದು, ನಿರಾಕಾರ ಧ್ಯಾನ ಮಾಡೋದು, ಇಂಥದ್ದೆಲ್ಲ ಕೃತಕ ವೈರಾಗ್ಯ. ಸೊ ಅದರಿಂದ ನಮ್ಗೆ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳನ್ನ ನಿಗ್ರಹ ಹಾಕಿದ್ರೆ ಏನ್ ಮಾಡ್ಬೇಕು? ಇಂದ್ರಿಯಗಳು ಏನಾಗುತ್ತೆ ಅಂತಂದ್ರೆ ಇಂದ್ರಿಯ ವಸ್ತುಗಳ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ, ಅವಾಗ ಐಹಿಕ ಬಯಕೆಗಳು ಉಂಟಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಂದ್ರಿಯಗಳಿಗೆ ನಾವು ಕೆಲಸ ಕೊಡಬೇಕು. ಆದರೆ ಅದಕ್ಕೆ ಯಾವ ತರ ಕೆಲಸ ಕೊಡಬೇಕು? ಇಂದ್ರಿಯಗಳಿಗೆ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಕೆಲಸ ಕೊಡಬೇಕು. ಇಲ್ಲದಿದ್ರೆ ಅವರು ಮಾಯಾ ಸೇವೆಯಲ್ಲಿ ತೊಡಗಿ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ? ಇಂದ್ರಿಯಗಳು ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗ್ಬಿಡುತ್ತವೆ ಅಲ್ವಾ? ಭಗವಂತನ ಸೇವೆ ಕೊಡದೆ ಹೋದ್ರೆ ಮಾಯಾ ಸೇವೆ ಮಾಡ್ತವೆ ಅಲ್ವಾ? ಪ್ರಾಪಂಚಿಕ ಸೇವೆ. ಸೊ ಐಹಿಕ ಪ್ರಪಂಚದಲ್ಲಿ ಈ ಮಾಯಾದೇವಿ ನಮ್ಮನ್ನ ಕಟ್ಟಿ ಹಾಕಿದ್ದಾಳೆ. ಸೊ ಹಾಗಾದ್ರೆ ಅದನ್ನ ನಾವು ಹೊರಗೆ ಬರೋದು ಹೇಗೆ? ಭಗವಂತನ ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡಿ. ಅದಕ್ಕೆ ಉದಾಹರಣೆ ಹರಿದಾಸ್ ಥಾಕೂರರು ಕೊಟ್ಟಿದ್ದಾರೆ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಳಿ ಅವರು ಶುದ್ಧ ಭಕ್ತರನ್ನಾಗಿ ಆ ಒಂದು ಅವರಿಗೆ ಒಂದು ಇದನ್ನು ಪ್ರಭಾವ ಬೀರ್ಲಿಕ್ಕೆ ಬಂದಿದ್ದ ಮಾಯಾದೇವಿಯನ್ನೇ ಅವರು ಶುದ್ಧ ಭಕ್ತರನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಅಭಕ್ತರು ಏನ್ ಮಾಡ್ತಾರೆ? ಪ್ರಾಪಂಚಿಕ ವಸ್ತುಗಳನ್ನು ಕೃತಕವಾಗಿ ದೂರ ಇಡ್ಲಿಕ್ಕೆ ಬಯಸ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ? ಅವರಿಗೆ ಅವರ ವೈರಾಗ್ಯ ಫಲ್ಗು ವೈರಾಗ್ಯ, ಇದರಿಂದ ಅವ್ರು ಏನ್ ಮಾಡ್ತಾರೆ? ಪತನ ಹೊಂದುತ್ತಾರೆ. ಆದರೆ ಭಕ್ತರು ಏನ್ ಮಾಡ್ತಾರೆ? ರುಚಿಕರವಾದ ಆಹಾರ ವಸ್ತು ಅದನ್ನ ತಯಾರು ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನ ಸೇವಿಸ್ತಾರೆ. ಸೊ ಹಾಗಾಗಿ ಇದರಿಂದ ಅವರು ಒಂದು ಭಕ್ತಿ ಸೇವೆಯಲ್ಲಿ ಮಾಡೋದ್ರಿಂದ ಮತ್ತೆ ಪ್ರಸಾದ ಸೇವನೆ ಮಾಡೋದ್ರಿಂದ ಅವರ ಇಂದ್ರಿಯಗಳು ಹತೋಟಿಗೆ ಬರುತ್ತವೆ. ಇನ್ನು 67-68ರಲ್ಲಿ ಏನ್ ಹೇಳಿದ್ದಾರೆ ಹರೇ ಕೃಷ್ಣ ಅಂದ್ರೆ ಇಂದ್ರಿಯಗಳು ತುಂಬಾ ಬಲಶಾಲಿ ಆಗ್ತವೆ. ಆ ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಅದು ಕಂಟ್ರೋಲ್ ತಪ್ಪಿದ್ರು ಕೂಡ ಅವರು ಆಧ್ಯಾತ್ಮಿಕದಿಂದ ಪತನ ಹೊಂದಬಹುದು. ಸೊ ಹಾಗಾಗಿ
ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ, ಕೃಷ್ಣ ಪ್ರಜ್ಞೆ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಎಲ್ಲ ನಮ್ಮ ಇಂದ್ರಿಯಗಳನ್ನು ಭಗವಂತನ ಭಕ್ತಿ ಸೇವೆ ತೊಡಗಿಸ್ಬೇಕು. ಒಂದು ಇಂದ್ರಿಯ ತಪ್ಪಿದ್ರು ಕೂಡ ಅದೇನಾಗತ್ತೆ, ಅದು ಆ ಗಾಳಿ ದೋಣಿಗೆ ಅಂದ್ರೆ ಗಾಳಿ ಏನ್ ಮಾಡ್ತದೆ, ದೋಣಿಯನ್ನೇ ಹರಿಸ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಚಂಡಮಾರುತ ಬಂದಾಗ ನೀರಿನಲ್ಲಿರೋ ದೋಣಿಯನ್ನು ಹೊಡೆದುಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದೇ ಒಂದು ಇಂದ್ರಿಯ ನಮ್ಮ ಕೈ ತಪ್ಪಿದ್ರು ಕೂಡ ಏನಾಗುತ್ತೆ, ನಮ್ಮ ನಿಯಂತ್ರಣ ತಪ್ಪಿದಾಗ ನಾವು ಪತನ ಹೊಂದಲಿಕ್ಕೆ ಸಾಧ್ಯ ಹೇಳ್ತಾರೆ. ಆಮೇಲೆ 4-5ನೇ ಶ್ಲೋಕ ಅಂದ್ರೆ 3ನೇ ಅಧ್ಯಾಯದಲ್ಲಿ, ಸನ್ಯಾಸವನ್ನ ಸ್ವೀಕಾರ ಮಾಡೋದ್ರಿಂದ ಮಾತ್ರ ನಾವು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯ ಶುದ್ಧಿ ಆಗದೆ ನಾವು ಸನ್ಯಾಸ ಪ್ರವೇಶ ಮಾಡಿದರೆ ಅಂತ ಸನ್ಯಾಸಿಗಳು ಸಮಾಜಕ್ಕೆ ಶೋಭೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸನ್ಯಾಸ ಕಲಿಯುಗದಲ್ಲಿ ಇಲ್ಲ, ಓನ್ಲಿ ಭಕ್ತಿ ಸೇವೆ, ಭಕ್ತಿ ಪ್ರಚಾರ ಮಾಡ್ಲಿಕ್ಕೆ ಮಾತ್ರ ಸನ್ಯಾಸ ಆಗ್ಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ತನ್ನ ಕರ್ತವ್ಯ ಮಾಡದೆ ಭಗವಂತನ ಅಲೌಕಿಕ ಸೇವೆಯಲ್ಲಿ ನಿರತನಾದರೆ ಅವನು ಸಾಧಿಸಿದ್ದೆಲ್ಲ ಕೂಡ ಭಗವಂತ ಸ್ವೀಕರಿಸ್ತಾನೆ. ಸೊ ಹಾಗಾಗಿ ಭಕ್ತಿ ಸೇವೆಯಲ್ಲಿ ಯಾರು ಇರ್ತಾನೆ ಅವನು ಏನ್ ಮಾಡ್ತಾನೆ, ಅವನು ಮಾಡಿದ್ದೆಲ್ಲ ಸರಿಯಾಗ್ತದೆ. ಯಾಕೆಂತಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಎಲ್ಲವೂ ಕೂಡ ಕಂಟ್ರೋಲಲ್ಲಿ ಬರುತ್ತೆ. ಸೊ ಆಮೇಲೆ 5ನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, 3ನೇ ಅಧ್ಯಾಯದಲ್ಲಿ ಪ್ರತಿಯೊಬ್ಬನು ಕೆಲಸ ಮಾಡಲೇಬೇಕು, ಸದಾ ಕಾರ್ಯನಿರತನಾಗಬೇಕು. ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ಲಿಕ್ಕೆ ಸಾಧ್ಯವಾ ಹರೇ ಕೃಷ್ಣ ಯಾರಾದ್ರೂ ಕೆಲಸ ಮಾಡದೆ? ಮಾಡ್ಲೇಬೇಕು. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಬೇಕು. ಅದು ಬಿಟ್ಟರೆ ನಾವು ಮಾಯಾ ಪ್ರಜ್ಞೆಯಲ್ಲಿ ತೊಡಗಿಬಿಟ್ರೆ ಏನಾಗುತ್ತೆ, ಅದರಿಂದ ಸಂಪರ್ಕದಿಂದ ಐಹಿಕ ಗುಣಗಳೇ ನಮ್ಮಲ್ಲಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸೊ ಹಾಗಾಗಿ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ಸ್ವಯಂ ಅರಿತುಕೊಂಡ ಆತ್ಮದ ಲಕ್ಷಣಗಳ ಬಗ್ಗೆ 2.54ರಲ್ಲಿ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಪ್ರತಿಕ್ರಿಯೆಗಳ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. ಸ್ಥಿತಿಧೀರ್ ಮುನಿ ಸಂತೋಷ ಮತ್ತು ದುಃಖವನ್ನು ಹೇಗೆ ಪರಿಗಣಿಸುತ್ತಾನೆ ಎಂಬುದರ ಪ್ರಸ್ತುತತೆಯನ್ನು ಚರ್ಚಿಸಲಾಯಿತು. ಪರಂ ದೃಷ್ಟ ಅನುಭವದಿಂದ ಸಾಮಾನ್ಯ ತತ್ವಗಳನ್ನು ರೂಪಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಉತ್ತಮವಾದ ಅಭಿರುಚಿಯನ್ನು ಪಡೆಯುವುದು ಹೇಗೆ ಅದನ್ನು ಕೂಡ ನೋಡಲಾಯಿತು. ಭಗವದ್ಗೀತೆ 2.58ರಿಂದ 3.8 ವರೆಗೆ ಸೂಕ್ತವಾದ ಶ್ಲೋಕಗಳು, ಸಾದೃಶ್ಯಗಳು ಮತ್ತು ಉದಾಹರಣೆಗಳನ್ನು ಉಲ್ಲೇಖಿಸಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠವಾದದ್ದು ಎಂಬುದರ ಕಾರಣಗಳನ್ನು ಗುರುತಿಸಲಾಯಿತು. ಸಂಬಂಧದಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗದ ಪ್ರಸ್ತುತಿಯನ್ನು ನಾವು ಚರ್ಚಿಸಲಾಯಿತು. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ಲಾ? ಪರಿಪೂರ್ಣತೆಯು ಖಚಿತ. ಯೋಗಿಗಳು ತಮ್ಮ ಬಲದಿಂದ ಇಂದ್ರಿಯಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ನಾನು ಹಿಮಾಲಯಕ್ಕೆ ಹೋಗುತ್ತೇನೆ, ಮಹಿಳೆಯರನ್ನು ನೋಡುವುದಿಲ್ಲ, ನನ್ನ ಕಣ್ಣುಗಳನ್ನು ಮುಚ್ಚುತ್ತೇನೆ ಇತ್ಯಾದಿಗಳಿಂದ ಬಲವಂತವಾಗಿ ಇಂದ್ರಿಯಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುತ್ತಾರೆ. ಇದಕ್ಕೆ ಅನೇಕ ನಿದರ್ಶನಗಳಿವೆ. ಇಂದ್ರಿಯವನ್ನು ನಿಯಂತ್ರಿಸಲು ಹಿಮಾಲಯಕ್ಕೆ ಹೋಗುವ ಅಗತ್ಯವಿಲ್ಲ. ನಾವು ಕೇವಲ ನಮ್ಮ ಸ್ಥಳೀಯ ನಗರದಲ್ಲಿಯೇ ಉಳಿದು ಕೃಷ್ಣನನ್ನು ನೋಡಲು ಕಣ್ಣುಗಳನ್ನು ಹರೇ ಕೃಷ್ಣ ಮಾತಾಜಿ ಕಣ್ಣುಗಳನ್ನು ಉಪಯೋಗಿಸ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಯೋಗಿಗಳು ಏನ್ ಮಾಡ್ತಾರೆ, ಬಲವಂತವಾಗಿ ಇಂದ್ರಿಯಗಳನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಬಲವಂತ ಪ್ರಯತ್ನ ಮಾಡ್ತಾರೆ. ಹಿಮಾಲಯಕ್ಕೆ ಹೋಗ್ತಾರೆ, ಮಹಿಳೆಯರನ್ನು ನೋಡೋದಿಲ್ಲ, ಕಣ್ಣು ಮುಚ್ಚುತ್ತೇನೆ, ಧ್ಯಾನ ಮಾಡ್ತೇನೆ ಅಂತ ಮಾಡ್ತಾರೆ. ಇದೆಲ್ಲ ಅಗತ್ಯ ಇದೆಯಾ? ಇಲ್ಲ ಮಾತಾಜಿ. ಯಾಕೆ ಅಗತ್ಯ ಇಲ್ಲ? ಭಗವಂತನ ಸೌಂದರ್ಯವನ್ನ ನೋಡ್ಬಿಟ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಮಾತಾಜಿ ಅದನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಮಂತ್ರವನ್ನು ಹೇಳುವ ಇವತ್ತಿನ ಸಂಕೀರ್ತನೆ ಪ್ರಭುಪಾದರು ನಮ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಮಾಡುವ ಅವಶ್ಯಕತೆಯೇ ಇಲ್ಲ. ಇವತ್ತಿನ ಕಲಿಯುಗಕ್ಕೆ ಸಂಕೀರ್ತನ ಜಪವನ್ನು ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆಯವರು ಹೇಳಿ. ಹರೇ ಕೃಷ್ಣ ಮಾತಾಜಿ, ನಮ್ಗೆ ಸೌಂದರ್ಯವನ್ನ ನೋಡ್ಬೇಕಂತ ಆಸೆ ಇದ್ರೆ ಅದು ಭಗವಂತನ ಕೃಷ್ಣನ ಸೌಂದರ್ಯವನ್ನ ನೋಡೋದ್ರಿಂದ ಆಸೆ ಪೂರ್ತಿ ಆಗತ್ತೆ. ಮತ್ತೆ ನಮ್ಗೆ ಯಾವುದೇ ಸೌಂದರ್ಯವನ್ನ ಕಾಣ್ಬೇಕನ್ನೋ ಆಸೆ ಮನ್ಸಲ್ಲಿ ಬರೋದೇ ಇಲ್ಲ. ಅದಕ್ಕೆ ನಾವು ಅದನ್ನ ಭಗವಂತನ ವಿವಿಧ ಅಲಂಕಾರಗಳನ್ನ ದೇವಸ್ಥಾನದಲ್ಲಿ ಅದಕ್ಕೆ ಮಾಡ್ತಾರೆ. ದಿನ ನಾವು ಅವ್ರನ್ನ ನೋಡೋದ್ರಿಂದ ನಮ್ಮ ಆ ಆಸೆ ಏನಿದೆ ಪರಿಪೂರ್ಣವಾಗಿ ತೃಪ್ತಿಯನ್ನು ಕಾಣ್ತದೆ. ಅದು ಯಾವುದೇ ಮಟೀರಿಯಲ್ ಆಸೆಯಿಂದ ಇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಒಂದ್ ಕತೆ ಹೇಳಿದ್ರಲ್ಲ ಮಾತಾಜಿ, ರಾಮಾನುಜಾಚಾರ್ಯರದು,
ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಗೆ ಅವರು ಒಬ್ಬ ಶಿಷ್ಯನಿಗೆ ಮಾಡ್ತಾರೆ. ಒಬ್ಬನು ಬಹಳ ತನ್ನ ಹೆಂಡತಿಯಲ್ಲಿ ಆಸಕ್ತನಾಗಿರ್ತಾನೆ, ಅವಳ ಕಣ್ಣಲ್ಲಿ ಬಹಳ ಅವನಿಗೆ ಪ್ರೀತಿ ಇರತ್ತೆ. ಅವ್ರು ಹೇಳ್ತಾರೆ, ನಿನ್ಗೆ ಇದಕ್ಕಿಂತ ಒಳ್ಳೆಯ ಕಣ್ಣನ್ನ, ಸುಂದರವಾದ ಕಣ್ಣುಗಳಿರೋರನ್ನ ತೋರಿಸಿದ್ರೆ ನೀನು ಅವರಿಗೆ ನೀನು ಅವ್ರಿಗೆ ಶರಣಾಗ್ತೀಯ ಅಂದ್ರೆ ಅವ್ರು ಹೌದು ಅಂತಾರೆ. ಅವ್ರು ರಂಗನಾಥನಿಗೆ ಹೋಗಿ ಪ್ರಾರ್ಥನೆ ಮಾಡಿ ಅವರಿಗೆ ಅವಾಗ ಅವನಿಗೆ ತೋರಿಸಿದಾಗ ಅವನು ಪೂರ್ತಿಯಾಗಿ ರಂಗನಾಥನ ಭಕ್ತನಾಗ್ತಾನೆ. ಸೊ ಈ ರೀತಿಯಾಗಿ ಭಗವಂತನ ಅಂಗಾಂಗಗಳನ್ನು, ಸುಂದರವಾದ ಅಂಗಾಂಗಗಳನ್ನ, ಅವರ ಆರ್ಚಾ ವಿಗ್ರಹವನ್ನ, ಅವರ ಅಲಂಕಾರವನ್ನ ನೋಡೋದ್ರಿಂದ ನಮ್ಮ ಕಣ್ಣುಗಳು ಶುದ್ಧ ಆಗ್ತವೆ ಅಂತ ತಿಳಿಬಹುದು. ಮತ್ತು ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಇಂದ್ರಿಯ ನಿಗ್ರಹ ಮಾಡ್ಬೇಕು ಅಂತಂದ್ರೆ ಹಿಮಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಾವು ನಮ್ಮ ನಗರಗಳಲ್ಲೇ ಇದ್ದು, ನಮ್ಮ ಪಟ್ಟಣಗಳಲ್ಲಿ ಇದ್ದು, ನಾವು ಜನರ ಮಧ್ಯೆ ಇದ್ದು ನಮ್ಮ ಇಂದ್ರಿಯಗಳನ್ನ ನಾವು ನಿಯಂತ್ರಣ ಪಡ್ಕೋಬೇಕು. ನಾವು ಅದನ್ನ ಭಕ್ತಿ ಸೇವೆಯಲ್ಲಿ ತೊಡಗಿಸಬೇಕು. ಸೊ ಆವಾಗ ನಾವು ನೋಡಿ, ಜನರ ಮಧ್ಯೆನೇ ಇದ್ದು ನಾವು ಶ್ರೀಲ ಪ್ರಭುಪಾದರು ಏನ್ ಮಾಡಿದ್ರು, ಅಮೆರಿಕ ದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನು ಕೊಟ್ರು ಅಲ್ವಾ. ಇಪ್ಪಿಗಳ ಮಧ್ಯದಲ್ಲಿ ಹೋಗಿ ಇಪ್ಪಿಗಳ ಜೊತೆಗೆ ಅವರಿಗೆ ಕೃಷ್ಣ ಪ್ರಜ್ಞೆ ಭಕ್ತರನ್ನಾಗಿ ಮಾಡಿದ್ರು ಅವರು ಅಲ್ವಾ. ಹಿಮಾಲಯಕ್ಕೆ ಹೋಗೋ ಅವಶ್ಯಕತೆ ಇತ್ತಾ? ಅದನ್ನೇ ಅವರು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದ್ದಾರೆ. ಆಚಾರ್ಯರು ಅಂದ್ರೆ ಆಚರತಿ ಇತಿ ಆಚಾರ್ಯ, ಅವರು ಮಾಡಿ ತೋರಿಸಿದ್ದಾರೆ ಅಲ್ವಾ. ಪಾಶ್ಚಾತ್ಯ ದೇಶ, ಅಮೆರಿಕ ದೇಶ, ಭೋಗ ದೇಶ, ಅಲ್ಲಿ ಹೋಗಿ ಅವ್ರು ಮಾಡಿದ್ದಾರೆ. ಹಿಮಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಲ್ವಾ. ಮಹಿಳೆಯರನ್ನು ನೋಡುವುದಿಲ್ಲ, ಮಹಿಳೆಯರಿಗೆಲ್ಲರೂ ಕೂಡ ಅವರು ಭಕ್ತರನ್ನಾಗಿ ಮಾಡಿದ್ದಾರೆ ಅಲ್ವಾ. ದೀಕ್ಷೆಯನ್ನು ಕೊಟ್ರು ಅವರು ಮಹಿಳೆಯರಿಗೂ. ಸೊ ಹಾಗಾಗಿ ಕಣ್ಣುಗಳನ್ನು ಮುಚ್ಚುತ್ತೇನೆ, ಇದೆಲ್ಲ ಏನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ. ಪರಿಪೂರ್ಣತೆಯು ಕೇಳಿಸ್ತಿದ್ಯಾ ಮಾತಾಜಿ? ಕೇಳ್ತಾ ಇದೆ. ಪರಿಪೂರ್ಣತೆಯು ಖಚಿತ, ನೋಡಬೇಡಿ, ಮಾಡಬೇಡಿ ಎಂದು ನಿಮ್ಮ ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವ ಅಗತ್ಯವಿಲ್ಲ. ಇಂದ್ರಿಯ ಕಾರ್ಯಸ್ಥಿತಿಯನ್ನು ಬದಲಾಯಿಸಿದರೆ ಎಲ್ಲಾ ಅಸಂಬದ್ಧತೆಯನ್ನು ಮರೆತು ಬಿಡಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅರ್ಥಾತ್ ಕಿವಿಗಳನ್ನು ಮುಂದಿದೆ ಮಾತಾಜಿ. ಕಿವಿಗಳನ್ನು ಭಗವದ್ಗೀತೆ ಕೇಳಲು, ಕಣ್ಣುಗಳನ್ನು ಕೃಷ್ಣನ ಸೌಂದರ್ಯವನ್ನು ನೋಡಲು, ಮತ್ತು ನಾಲಿಗೆಯನ್ನು ಪ್ರಸಾದ ಸವಿಯಲು, ಕಾಲುಗಳನ್ನು ದೇವಾಲಯಕ್ಕೆ ಹೋಗಲು, ಕೈಗಳನ್ನು ಕೃಷ್ಣನಿಗಾಗಿ ಕೆಲಸ ಮಾಡಲು, ಮೂಗನ್ನು ಕೃಷ್ಣನಿಗೆ ಅಷ್ಟೇ ಇದೆ ಮಾತಾಜಿ. ಮುಂದೆ ಬೇರೆಯವರು ಓದಿ. ಹರೇ ಕೃಷ್ಣ. ಹಾಗಾದ್ರೆ ನಿಮ್ಮ ಇಂದ್ರಿಯಗಳು ಎಲ್ಲಿಗೆ ಹೋಗುತ್ತವೆ? ಅವನು ಎಲ್ಲಾ ಕಡೆಯಿಂದಲೂ ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಪರಿಪೂರ್ಣತೆ ಖಚಿತವಾಗಿದೆ. ನಿಮ್ಮ ಇಂದ್ರಿಯಗಳನ್ನು ಬಲವಂತವಾಗಿ ನಿಯಂತ್ರಿಸುವ ಅಗತ್ಯವಿಲ್ಲ. ನೋಡಬೇಡಿ, ಮಾಡಬೇಡಿ ಇಲ್ಲ. ನೀವು ನಿಮ್ಮ ಇಂದ್ರಿಯಗಳನ್ನು ಬೇರೆಡೆ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರು ನಮಗೇನ್ ಹೇಳ್ತಾರೆ, ನಾವು ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು ಅಂತಂದ್ರೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಹಿಮಾಚಲ ಪ್ರದೇಶಕ್ಕೆ ಹಿಮಾಲಯಕ್ಕೆ ಹೋಗೋದು ಅಥವಾ ಇದರ ಏನೂ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಸ್ಥಾನೇ ಸ್ಥಿತ, ನಾವೆಲ್ಲಿದ್ದೇವೆ ಅಲ್ಲಿಯೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆ ಮಾಡಿದ್ರೆ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸ್ಬೋದು. ಭಗವಂತನ ಸೌಂದರ್ಯವನ್ನು ನೋಡ್ಲಿಕ್ಕೆ ಕಣ್ಣನ್ನ ಬಳಸಿ ಅಲ್ವಾ. ಆಮೇಲೆ ಏನ್ ಹೇಳ್ತಾರೆ, ನೋಡಬೇಡಿ, ಮಾಡಬೇಡಿ ಅಂದ್ರೆ ನೇತಿ ಅಂತ ಹೇಳ್ತಾರಲ್ವಾ. ಇದನ್ನ ನೋಡಿದರೆ ಮಾಡಿದರೆ ಅದು ಭೌತಿಕ, ನಾವು ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ ಭೌತಿಕದಲ್ಲಿ ಅಂತ. ಹಾಗಿಲ್ಲ. ಇಂದ್ರಿಯಗಳನ್ನ ಬಲವಂತವಾಗಿ ಹತ್ತಿಕ್ಕುವ ಅವಶ್ಯಕತೆ ಇಲ್ಲ. ಇಂದ್ರಿಯಗಳಿಗೆ ನಾವೇನ್ ಮಾಡ್ಬೇಕು, ಪರಂ ದೃಷ್ಟ ನಿವರ್ತತೆ, ಒಳ್ಳೆಯದನ್ನ ನಾವು ಕೊಡಬೇಕು. ಸೊ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಿವಿಗಳನ್ನು ಭಗವದ್ಗೀತೆ ಕೇಳಬೇಕು. ಭಗವದ್ಗೀತೆ ಕೇಳಲಿಕ್ಕೆ, ಹರಿನಾಮ ಸಂಕೀರ್ತನ ಕೇಳಲಿಕ್ಕೆ, ಭಗವಂತನ ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ, ಪ್ರಾರ್ಥನೆ ಕೇಳಲಿಕ್ಕೆ ಉಪಯೋಗಿಸಬೇಕು. ಕಣ್ಣುಗಳನ್ನು ಕೃಷ್ಣನ ಸೌಂದರ್ಯ ನೋಡ್ಲಿಕ್ಕೆ, ಭಗವಂತನ ಅಲಂಕೃತವಾದ ಕೃಷ್ಣನ ಭಗವಂತನ ಸೌಂದರ್ಯ ನೋಡ್ಬೇಕು. ನಾಲಿಗೆಯಲ್ಲಿ ಪ್ರಸಾದ ಸೇವನೆ ಮಾಡಿ, ನಾಲಿಗೆ ಹತೋಟಿಗೆ ಬರುತ್ತೆ, ಕಣ್ಣು ಹತೋಟಿಗೆ ಬರುತ್ತೆ, ಕಿವಿ ಹತೋಟಿಗೆ ಬರುತ್ತೆ. ಕಾಲುಗಳನ್ನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಸೊ ಹಾಗೆ ಕೈಗಳನ್ನ ಭಗವಂತನ ಕಾರ್ಯ ಮಾಡ್ಲಿಕ್ಕೆ ಬಳಸಿ. ಸೊ ಹೇಗೆ ಅಂಬರೀಷ ಮಹಾರಾಜ ಇದನ್ನು ಮಾಡಿ ತೋರಿಸಿದ್ದಾನೆ ಅಲ್ವಾ. ಅವನು ದೊಡ್ಡ ಮಹಾರಾಜ ಆಗಿದ್ದ ಅಲ್ವಾ.
ಅವನು ಇಷ್ಟೆಲ್ಲ ಇದ್ರೂ ಕೂಡ ಅವನು ಆಳಿಡ್ಬೋದಿತ್ತು ಯಾರಿಗಾದ್ರು ಅಲ್ವಾ? ಅವನು ಮಾಡಿದ್ನ? ಇಲ್ಲ, ಅವನು ಭಗವಂತನ ಭಕ್ತ, ಶುದ್ಧ ಭಕ್ತ, ಮಹಾಭಕ್ತ. ಸೊ ಅವನು ಭಗವಂತನ ಸೇವೆಯನ್ನು ಮಾಡಿದ. ಈ ರೀತಿಯಾಗಿ ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಬಳಸಿರೋದ್ರಿಂದ ಅವನು ಮತ್ಪರ ಭಕ್ತ. ಕೃಷ್ಣನಿಗೆ ಅವನು ತುಂಬಾ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿದ ಭಕ್ತ ಆಗಿದ್ದ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ. ನಾವಿರುವ ಜಾಗದಲ್ಲಿಯೇ ಇದ್ದು ಕೃಷ್ಣ ಪ್ರಜ್ಞೆ ಮುಂದುವರಿಸಬೇಕು. ಇಂದ್ರಿಯಗಳನ್ನು ನಿಗ್ರಹಿಸ್ಬಿಟ್ಟು ಕೃಷ್ಣಗಳನ್ನು ಮಾತಾಡ್ಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಇವತ್ತಿನ ಒಂದು ವಿಚಾರ, ಇವತ್ತಿಗೆ ಒಂದು ತರಗತಿಯನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ, ಹರೇ ಕೃಷ್ಣ. ಮಾತಾಜಿ 8 ರೌಂಡ್ ಮಾಡಿದ್ರು ಕೃಷ್ಣ ಪ್ರಜ್ಞೆ ಬರ್ತಿಲ್ವಲ್ಲ ಸ್ವಲ್ಪ. ಮಾತಾಜಿ ಇವರು ಹೊಸಬ್ರಲ್ವಾ ಮಾತಾಜಿ? ಇವತ್ತೇ ಅನ್ಕೊಂತೀನಿ. ಹೌದು, ಮಾತಾಜಿ ಹತ್ರ ನೀವು ಮಾತಾಡ್ಕೊಳ್ಳಿ ಪ್ರಭುಜಿ. ನೀವು ಅವ್ರಿಗೇನೋ ಮಾತಾಜಿ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಾತಾಜಿ ಅಲೋಡ್ ಮಾಡಿದ್ದವರು ಮತ್ತೆ ಅವರು ಟೆಂಪಲ್ ಇಂದ ಅಲೋಡ್ ಮಾಡಿದವರಿಗೆ ಮಾತ್ರ ಇಲ್ಲಿ ಇದೆ ಅವಕಾಶ. ಸೊ ಹಾಗಾಗಿ ನಿಮ್ಮದೊಂದು ಪ್ರಶ್ನೆ ಇತ್ತಲ್ವಾ, ಕಂಟ್ರೋಲ್ ಬರ್ಲಿಲ್ಲ ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ನೂ ಕೂಡ ಹೆಚ್ಚಿನ ನೀವು ಅಂದ್ರೆ ಶ್ರೀಲ ಪ್ರಭುಪಾದರು ನಮಗೆ 16 ರೌಂಡ್ ಕೊಟ್ಟಿದ್ದಾರೆ ಪ್ರತಿ ದಿವಸ ಮಾಡ್ಲಿಕ್ಕೆ. ಅದಕ್ಕಿಂತನೂ ಹೆಚ್ಚು, ಅದಕ್ಕಿಂತನೇ ಮೊದಲು ಏನ್ ಹೇಳ್ತಿದ್ರು 64 ರೌಂಡ್ಗಳನ್ನು ಮಾಡ್ಬೇಕು ಅಂತ. ಅದು ಶಿಲ ಪ್ರಭುಪಾದರ ಗುರುಗಳು, ಅವ್ರಿಗೆ ಶಿಲ ಪ್ರಭುಪಾದ್ರಿಗೆ ಗೊತ್ತು ನಮ್ಗೆ ಅಷ್ಟು ಮಾಡಕ್ ಆಗಲ್ಲ ಅಂತ. ಸೊ ಹಾಗಾಗಿ ನಮ್ಗೆ ಅವರು 16 ರೌಂಡ್ ಜಪವನ್ನ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ, ಕಂಪಲ್ಸರಿ. ಸೊ ಹಾಗಾಗಿ ಅದನ್ನ ನೀವು ಜಪ 8 ಮಾಡ್ತಾ ಇದ್ದೀರಿ ಅಂದ್ರೆ ಸಾಕಾಗ್ತಾ ಇಲ್ಲ, ಇನ್ನು ಹೆಚ್ಚು ಮಾಡ್ಬೇಕು. ಹೆಚ್ಚು ಹೆಚ್ಚು ಜಪ ಮಾಡಿದಾಗ ನಮ್ಮಲ್ಲಿದ್ದ ಕಶ್ಮಲಗಳೆಲ್ಲ ನಿವಾರಣೆ ಆಗುತ್ತವೆ ಅಲ್ವಾ? ನಮ್ಮಲ್ಲಿ ರಜೋಗುಣ ತಮೋಗುಣ ತುಂಬಿದೆ ಅಲ್ವಾ, ಅದು ಹೋಗ್ಬೇಕು. ಆಗ ಭಕ್ತಿಗೆ ಬರ್ಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಕಡಿಮೆ ಅಂದ್ರೆ ನಾವು ಸತ್ವಗುಣಕ್ಕೆ ಬರಬೇಕು. ಮಾತಾಜಿ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಹೆಚ್ಚಿನ ಒಂದು ನಾವು ಜಪವನ್ನ ಹೆಚ್ಚು ಮಾಡಬೇಕು, ಮತ್ತೆ ಶ್ರವಣವನ್ನ ಹೆಚ್ಚು ಮಾಡ್ಕೋಬೇಕು. ಭಗವಂತನ ಸೇವೆಯಲ್ಲಿ ನಾವು ಪಾಲ್ಗೊಳ್ಬೇಕು ಅಲ್ವಾ? ಸಂಘ, ಸಾಧನ, ಸೇವೆ ಅಲ್ವಾ? ಇದು ಬೇಕೇ ಬೇಕು. ಭಕ್ತರ ಸಂಘದಲ್ಲಿರ್ಬೇಕು, ಭಗವಂತನ ಸೇವೆ ಮಾಡಬೇಕು, ಮತ್ತು ನಮ್ಮ ಸಾಧನೆಯನ್ನು ನಾವು ಮಾಡಬೇಕು. ಈ 3 ಕೂಡ ಇದೆ. ಹಾಗಾಗಿ ಸೇವೆಯನ್ನು ಹೆಚ್ಚು ಹೆಚ್ಚು ಮಾಡ್ತಾ ಬರಬೇಕು, ಜಪವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಬರಬೇಕು. ಹರೇ ಕೃಷ್ಣ. ಧನ್ಯವಾದ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ಲಾಸ್ಟ್ ವೀಕ್ ಅಟೆಂಡೆನ್ಸ್ ಹಾಕಿದ್ರಾ ನೀವು? ಮಾತಾಜಿ ಅಟೆಂಡೆನ್ಸ್ ಹಾಕೊಳ್ಳಿ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳು ಉಂಟಾ? ಲಾಸ್ಟ್ ವೀಕ್ 30 ಮೆಂಬರ್ಸ್ ಮಾತಾಜಿ, ಈ ವೀಕ್ 27 ಮಾತಾಜಿ. ಓಕೆ, ಹರೇ ಕೃಷ್ಣ. ನಾವು ಎಂಡ್ ಮಾಡ್ತೇನೆ, ಆಮೇಲೆ ಸ್ವಲ್ಪ ಡಿಸ್ಕಷನ್ ಮಾಡೋದಿದೆ ನಿಮ್ಮ ಜೊತೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.